ಎಲ್ಲರಿಗೂ ಒಬ್ಬನು ಮಹಾಪೂಜೆ ಕೈ ಮಹಾಪೂಜಾ ಮಹಾಪೂಜಕ್ಕೆ ಮಹಾಪೂಜಾ ಕೈ ಎಲ್ಲರಿಗೂ ಮಹಾಪೂಜಾ. ಎಲ್ಲರಿಗೂ ನಮಸ್ಕಾರ. ವಾಣಿ ಗಾಣಿಗ ಸಮುದಾಯ ಸೇವಾ ಸಂಘದ 20ನೇ ವರ್ಷದ ಈ ವಾರ್ಷಿಕ ಸಮಾರಂಭದ ಪ್ರಯುಕ್ತ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದು ಇದೀಗ ಮಹಾ ಮಂಗಳಾರತಿಗಾಗಿ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದೀಗ ಮಂಗಳಾರತಿ. नमस्ते सत्यदेवेश नमस्ते करुणाकर नमस्ते सत्यवागीश नमस्ते सत्यसप्रभो प्रार्थनां समर्पयामि आवडु ಈ ಪ್ರಕಾರವಾಗಿ ನವಮಾತ ಸೇರಂತು ಭಕ್ತಿ ಶ್ರದ್ಧೆರ್ಥ ಅವರ ಶಕ್ತಿ ಮೀರ್ದು ಆ ಒಂಜಿ ನಮ ಆವಾಹನೆ ಆರಾಧನೆ ಮಾಡ್ತಾರಂಜಿನ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಸನ್ನಿಧಾನದ ವಿಶೇಷವಾಗಿ ಸಂಪ್ರಾರ್ಥನೆ ಮಾಡ್ತಾರೆ. ನಮ್ಮ ಗುರುಗಳ ಮೂಲ ಮಂಡಲ ಮಂತ್ರದ ಸ್ಮರಣೆ ಮಾಡ್ಕೊಂಡು
ಅಳ್ಳಲಾಂಚನೆ ಸಕಲ ವಿಗ್ರಹರ್ತಾರ ಗಣಪತಿ ದೇವರ ಆವಾಹನೆ ಆರಾಧನೆ ಯಥಾಶಕ್ತಿ ಅರ್ಚನೆ ಪೂರ ಮಂಡಲ ಮಧ್ಯಡು ಮತ್ತೊಂದು ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಆವಂಜಿ ಪೂಜಾರ್ಥವಾದ ಕಲಶ ಪ್ರತಿಷ್ಠಾಪನೆ ಮಾಡ್ತಿದ್ದು ಕಲಶ ಮಧ್ಯಡು ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಆವಾಹನೆ ಅಂಜನೆ ಆರಾಧನೆ ಅರ್ಚನೆ ಕಲ್ಪೋಕ್ತ ಪೂಜೆ ಪಂಚಾಮೃತ ಅಭಿಷೇಕಾದಿ ಸತ್ಕರ್ಮ ವಿಶೇಷವಾದ ಕಥಾ ಶ್ರವಣಾದಿ ಸತ್ಕರ್ಮಗಳನ್ನು ಕೂಡ ದೇವರ ಪ್ರೀತ್ಯರ್ಥವಾದ ಮತ್ತೊಂದು ಅಂಚನೆ ನಮ್ಮ ತಯಾರು ಮಾಡ್ತಾರೆ ಅಂಜನ ಸಪಾದ ಭಕ್ಷ್ಯ ಸಕಲ ಫಲವಸ್ತು ಇದನ್ನು ಪೂರ ದೇವರಿಗೆ ಸಮರ್ಪಣೆ ಮಾಡ್ತಿದ್ದು ಮಂಗಳಾರತಿಯ ಪುಣ್ಯ ದೇವರ ಬಗ್ಗೆ ಹರ್ಷದ ಕಾಲ ಸಂತೋಷದ ಕಾಲ ಅಂತ ಲೆಕ್ಕ ಆ ಸಂದರ್ಭಗಳು ನಮ್ಮ ಮಾತ ಒಟ್ಟುಡು ಒಗ್ಗಟ್ಟು ಸೇರಂದು ದೇವರನ್ನ ನಮ್ಮ ಇಷ್ಟಾರ್ಥಗಳನ್ನು ಸಂಪ್ರಾರ್ಥನೆ ಮಾಡಿಕೊಂಡ ಕಲೆಯುಗೊಟ್ಟು ಲಕ್ಷ್ಮೀ ಸತ್ಯನಾರಾಯಣ ದೇವರು ಮಾತ ವಿಚಾರದ ಬಗ್ಗೆ ಅನುಕೂಲತೆ ಮಾಡಿಕೊಂಡು ನಮ್ಮನ್ನು ಅನುಗ್ರಹ ಮಾಡಿಕೊಳ್ಳುವುದು ಕಲಾಯಿಬಂಡ ಕಲಯುಗೇ ಸತ್ಯ ಪೂಜಾ ವಿಶೇಷ ಫಲಪ್ರದ ಅಂತ ಹೇಳ್ತಾರೆ ಕಲೆಯುಗೊಟ್ಟು ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಆರಾಧನೆ ಸೇವೆ ಮಾಡ್ಕೊಂಡು ಅತ್ಯಂತ ವಿಶೇಷವಾದ ಸೇವೆ ಸಕಲ ಮನಸಾಭೀಷ್ಟಗಳನ್ನು ಮಾತು ಈಡೇರಿಸಾದ ಕೊರ್ಪಣಂಚಿನ ಸೇವೆ ಮಾತ್ರ ಅದು ಕಲೆಯುಗೊತ್ತ ಕಾಮಧೇನು ಕಲ್ಪವೃಕ್ಷದ ಲೆಕ್ಕಂಚಿನ ಸೇವೆ ಅಂತ ಹೇಳ್ತಾರೆ ಅವಗಂಡ ಈ ಪೂಜೆಗೆ ಅತ್ಯಂತವಾದಂತಹ ಪ್ರಾಶಸ್ತ್ಯ ಪವಿತ್ರವಾದಂತಹ ಪಾವನವಾದಂತಹ ಪರಮ ಪುಣ್ಯಕರವಾದಂತಹ ಆರಾಧನೆ ಎಂದು ಲೆಕ್ಕ ಅವಗಂಡ ಆತೊಂದು ಶ್ರೇಷ್ಠತೆ ಪಾವಿತ್ರ್ಯದ ಬರೆಯ ಕಾರಣದಾನ ಎಂದು ಕೇಂಡ ಕದೆಟ್ಟೆ ಐಕೊಂದು ವಿಚಾರ ಬಂತು ಹೆಚ್ಚಾನು ಕೇಂಡ ಬ್ರಹ್ಮನ ಮಾನಸ ಪುತ್ರರಾದಂತಹ ನಾರದರು ಆರು ಲೋಕಗಳನ್ನೇ ಸಂಚಾರ ಮಾಡ್ತೋ ನಿಂಪಣರಿಗೆ ಆ ಲೋಕಗಳನ್ನು ಸಂಚಾರ ಮಾಡ್ತೋ ನಿಂಪಣ ನಾರದರಿಗೆ ನಾನು ದೇವರನ್ನ ಪ್ರೇರಣೆನ ಭೂಲೋಕಕ್ಕೆ ಬರಲು ಭೂಲೋಕದ ಜನಗಳಿಗೆ ಆಶೀರ್ವಾದ ಮಾಡಿಕೊಡು ಅಕ್ಕಳ ಮಾತ ಸನ್ಮಾರ್ಗಗಳು ನಡಪಣಂಚನೆ ಪ್ರೇರಣೆ ಮಾಡಿಕೊಡು ಅಂಚಿನ ಒಂದು ವಿಚಾರ ನಾರದರು ದಾನ ಮಾಡ್ತಾರೆ ಅಂತ ಕೇಂದ್ರ ಭೂಲೋಕ ಬತ್ತೇನೆ ಭೂಲೋಕ ಬತ್ತಂಚಿನ ಸಂದರ್ಭಗಳು ಪಚ್ಚಂತೆ ಪಾಪ ಕರ್ಮಭಿ ಕಂಡ ನರಮಾನುಡು ಮಾತ ಬೇತೆ ಬೇತೆ ರೀತಿಯ ಪ್ರಾರಬ್ಧ ಕರ್ಮ ಬರ್ಪಣಂಚಿನ ಆದಿವ್ಯಾಧಿಲೇಟು ತಾಪತ್ರಯಲೇಟು ರೋಗ ರುಜಿನಾದಿಲೇಟು ಇನ್ನಿತರ ಅನೇಕ ಸಮಸ್ಯೆಲೇಟು ಮಾತ ಬಳಲೋ ನಿತ್ಯರಿಗೆ ನಾರದರು ಭೂಲೋಕವು ಬಂದಾಗ ಜನರು ತೂತು ನಾರದರಿಗೆ ಬಹಳ ಬೇಜಾರಾಗ್ಬೋದು ಗೋಡಾಯನಾದ ಭೂಲೋಕರು ಸಂಪತ್ತು ಸೌಕರ್ಯಗಳು ಮಾತು ಇತ್ತಂಡಲ ನರಮಾನಿಗೆ ಪ್ರಾರಬ್ಧ ಕರ್ಮ ನಮ್ಮ ವಾಣಿಜ್ಯ ಗಾಣಿಗ ಸಂಘದ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ವೇದಿಕೆಯ ಬರಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ವೇದಿಕೆಯ ಮುಂಭಾಗದಲ್ಲಿ ಬಂದು ಆವಡು ನಿಮಿತ್ತ ದಿವಸಗಳು ಭಕ್ತಿ ಶ್ರದ್ಧೆಯವರ ಶಕ್ತಿ ಮೇಲೆ ವಿಕ್ರಮಾದ ಗಾನದ ಸಮುದಾಯದ ಸಮಸ್ತ ಜನಗಳ ಪ್ರಮಾಣದ ಒಗ್ಗಟ್ಟು ಸೇರಲು ಪ್ರಥಮತವಾದ ದೇವತಾರಾಧನೆ ಪ್ರಥಮತವಾದ ನಮ್ಮ ಗುರು ಹಿರಿಯರು ಅಜ್ಜನ ಗಣಪತಿ ಪೂರ ನೆಲೆಸಿದ ಸಂಪ್ರಾರ್ಥನೆ ಮಾಡುವಂಥ ಸೀರೆ ಅಂಜನೆ ಸರಶುದ್ಧವಾದ ಮತ್ತು ಪುಣ್ಯವಾದ ಗಣಪತಿ ಅವರ ಪೂರ ಮಂತ್ರಿ ಲಕ್ಷ್ಮೀ ಸತ್ಯನಾರಾಯಣ ಆರಾಧನೆಯ ಸಹಾಯ ಸಕಲ ಸತ್ಕರ್ಮಗಳು ಕೂಡ ಗುರುದೇವತಾರ ಸಕಾಲದ ಸಾಂಗವಾದ ಪರಮಾತ್ಮೆ ಸಕಲ ಸತ್ಕರ್ಮಗಳು ಮಹಾಗಣಪತಿ ಲಕ್ಷ್ಮೀ ಸತ್ಯನಾರಾಯಣ ಪೂರ್ಣ ಸಂಶ್ಲಿಷ್ಟರಾದ ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿ ಮಾತನಾಡುವ ಸಮಸ್ತ ಸದಸ್ಯರನ್ನು ಸಕಲ ದೋಷಗಳಿದ್ದರೆ ಸಹಕಾರ ಈ ಸಮುದಾಯಕ್ಕೆ ಮಾತ್ರ ಪರಿಹಾರ ಮಾಡಿಕೊಂಡು ಮಾತನಾಡಿ ಆರೋಗ್ಯ ಸಂಪತ್ತು ಉದ್ಯೋಗ ಕ್ಷೇತ್ರದ ಯಶಸ್ಸು ಮತ್ತು ನನದುಂಬುಗ ಒಳ್ಳೆ ಆರ್ಥಿಕ ಅಭಿವೃದ್ಧಿ ಒಗ್ಗಟ್ಟು ಕೂಡ ದೇವರ ಅನುಗ್ರಹ ಮಾಡುತ್ತದೆ ಸಕುಟುಂಬ ಬೆಟ್ಟ ರೀತಿಯ ಬೆಳಗಬೇಕು ಆದ್ದರಿಂದ ಅನುಗ್ರಹ ಪ್ರಾರ್ಥನೆ ಮಾಡಿಕೊಂಡು ಕನಕ ಸಮೃದ್ಧಿ ಧಾನ್ಯವಶ್ವಾಭಿವೃದ್ಧಿ ಹರಿಣನ ಪರಿವೃದ್ಧಿ ಪುತ್ರಮೌತ್ರಾಭಿವೃದ್ಧಿ ಮನಸ್ಸು ಮನಸಿ ಶುದ್ಧಿ ನಿತ್ಯಮಾಂಗಲ್ಯವೃದ್ಧಿ ತಮ ಭವತು ಸುಕೀರ್ತಿ ಮಂಗಲಂ ಶಾಶ್ವತ ಗುರುದೇವತಾನುಗ್ರಹ ಸಿದ್ಧಿರಸ್ತು ಇಷ್ಟಾರ್ಥರಾಪ್ತಿರಸ್ತು
जतुलतो प्राण
ಶರಣಂಟಿನೇ ಜನನಿ ನಾದ ವಿನೋದಿನಿ ಭುವನ ಪಾಲಿನಿವೇ ಅನಾಥ ರಕ್ಷಣ ನೀ ವಿಧಿ ಕಾದಟೆ ಮೊರವಿನಿ ಚೇರವಟೆ ಪುತ್ತೂರು ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿ, ಅಂದರೆ ಈಗಿನ ಕಡಬದ ಸ್ವಲ್ಪ ಭಾಗ ಸೇರಿದಂತೆ ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿ ಇರುವಂತಹ ಎಲ್ಲ ಸಮಾಜ ಬಾಂಧವರನ್ನು ಒಗ್ಗೂಡಿಸಿ ನಮ್ಮ ತಾಲೂಕಿಗೆ ಒಂದು ಸಮುದಾಯ ಸಂಘದ ಅವಶ್ಯಕತೆ ಇದೆ ಎನ್ನುವುದನ್ನು ಅರಿತಂತಹ ಸಮಾನ ಮನಸ್ಕ ಸಮಾಜ ಬಾಂಧವರು 2005ರಲ್ಲಿ ನಮ್ಮ ಈ ಸಂಘವನ್ನು ಹುಟ್ಟುಹಾಕಿದರು. ಪುತ್ತೂರಿನ ಪೂಜಾ ಹೋಟೆಲ್ನಲ್ಲಿ ಸಭೆ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಂಘ ಸ್ಥಾಪನೆ ಆಗಬೇಕಾದ್ರೆ ಅದರ ಆ ನೇತೃತ್ವವನ್ನು ವಹಿಸಿಕೊಂಡಿದ್ದವರು ದಿವಂಗತ ಜಯರಾಮ್ ಕರ್ನೂರಿವರು. ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಲ್ಲ ಎನ್ನುವುದಕ್ಕೆ ವಿಷಾದಿಸುತ್ತಾ, ಆದರೆ ಇವತ್ತು ನಮ್ಮ ಈ 20ನೇ ವರ್ಷದ ಕಾರ್ಯಕ್ರಮದಲ್ಲಿ ಅವರ ಶ್ರೀಮತಿಯವರು ಶ್ರೀಮತಿ ನಿಶಾ ಜಯರಾಮ್ರವರು ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸಂಘದ ಸ್ಥಾಪಕರಲ್ಲಿ ನಾವು ಅವರನ್ನು ಕಳ್ಕೊಂಡ್ರೂ ಕೂಡ ಅವರ ಶ್ರೀಮತಿಯವರು ಇವತ್ತು ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ. ಇವರೆಲ್ಲರ ಮುಂದಾಳತ್ವದಲ್ಲಿ ಸಂಘದ ಪ್ರಾರಂಭ ಆಗ್ತದೆ. ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಯುತ ತಿಮ್ಮಪ್ಪ ಪಾಟಾಳಿ ಮೊಟ್ಟೆತರ್ಕ ಹಾಗೂ ಸ್ಥಾಪಕ ಕಾರ್ಯದರ್ಶಿಯಾಗಿ ಶ್ರೀಯುತ ಗೋಪಾಲಕೃಷ್ಣ ಎಂ ಈಶಾ ಇವರಿಂದ ಇವತ್ತಿನವರೆಗೂ ಕೂಡ ನಮ್ಮ ಸಂಘ ಬಹಳ ಸಕ್ರಿಯವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಈ ಭಾಗದ ಸಮಾಜ ಬಾಂಧವರಿಗೆ ಹಾಗೂ ಎಲ್ಲ ಸಮಾಜದ ನಾಗರಿಕರಿಗೂ ಕೂಡ ಉಪಯೋಗವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿರ್ತದೆ. ಅದರಲ್ಲಿ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನಷ್ಟೇ ನಾನೊಂದು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಮಹಾಮಾರಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಎಲ್ಲರನ್ನು ಕೂಡ ಮಾಡಿರ್ತೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಪುತ್ತೂರು ತಾಲೂಕಿನಲ್ಲಿರುವಂತಹ ಅಜ್ಜಿಕಲ್ಲು ಎಂಬ ಪರಿಸರದಲ್ಲಿರುವಂತಹ ನಮ್ಮ ಸಮುದಾಯ ಬಾಂಧವರು ಅವರ ಮನೆಗೆ ಬಹುಶಃ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನದ ಕಾಗದವನ್ನು ತೆಗೆದುಕೊಂಡು ಹೋಗುವಾಗಿರಬೇಕು. ಅಲ್ಲಿಯ ಜೀರ್ಣೋದ್ಧಾರ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಿತಿಯನ್ನು ಅರಿತಾಗ ಅವರಿಗೆ ಆರ್ಥಿಕವಾಗಿ ತುಂಬ ಹಿಂದಿದ್ರು. ವಾಸಿಸಲಿಕ್ಕೆ ಸರಿಯಾದಂತಹ ಒಂದು ವಸತಿಯ ವ್ಯವಸ್ಥೆ ಇರಲಿಲ್ಲ. ಇದನ್ನು ಮನಗಂಡಂತಹ ನಮ್ಮ ಸಂಘದ ಸದಸ್ಯರು ಎಲ್ಲ ನಮ್ಮ ಸಮುದಾಯ ಬಾಂಧವರನ್ನು ಸೇರಿಸಿಕೊಂಡು, ಅಂದರೆ ಇದರಲ್ಲಿ ನಮ್ಮ ಸಂಘದ ವ್ಯಾಪ್ತಿಗೊಳಪಟ್ಟಂಥ ಸಮುದಾಯ ಬಾಂಧವರು ಮಾತ್ರ ಅಲ್ಲ, ಪೆರ್ಣ್ಯ ಕ್ಷೇತ್ರದ ಆಚಾರಗೊಳಪಟ್ಟಂಥ ಎಲ್ಲ ಸಮುದಾಯ ಬಾಂಧವರು ಕೂಡ ಕೈ ಜೋಡಿಸಿದ್ದಾರೆ. ಅಲ್ಲಿಯ ಗ್ರಾಮ ಪಂಚಾಯತ್ ಇವುಗಳ ಸೇರಿಸಿಕೊಂಡು ಸುಮಾರು 3.5 ಲಕ್ಷ ವಸತಿಯನ್ನು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಾವೆಲ್ಲ ಕೇಳಿದ್ದೇವೆ. ಕರಸೇವೆ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಆಗಿ ಪುನರ್ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಅದರಲ್ಲೊಂದು ಕರಸೇವೆಯಲ್ಲಿ ಭಾಗವಹಿಸುವಂತಹ ಭಾಗ್ಯ ಪುತ್ತೂರು ಮಹಾಲಿಂಗೇಶ್ವರ ಒದಗಿಸಿಕೊಟ್ಟಿದ್ದಾನೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಈಶ್ವರಮಂಗಲ ಇರ್ಬೋದು, ಪಟ್ಟೆ ಇರ್ಬೋದು, ಮುಂತಾದ ಕಡೆಗಳಲ್ಲಿ ವೈದ್ಯಕೀಯ ಶಿಬಿರಗಳನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಸಮುದಾಯದ ಅನಾರೋಗ್ಯ ಪೀಡಿತರಿಗೆ, ಅಶಕ್ತರಿಗೆ ಅಥವಾ ಆರ್ಥಿಕವಾಗಿ ಅಶಕ್ತರಿಗೆ ಅವರ ಕಷ್ಟದ ಕಾಲದಲ್ಲಿ ನಮ್ಮ ಸಂಘದಲ್ಲಿ ಕೇಳಿಕೊಂಡಾಗ ನಮ್ಮ ಸಂಘಕ್ಕೆ ಆಗುವಷ್ಟರ ಮಟ್ಟಿಗೆ ಧನ ಸಹಾಯವನ್ನು ಕೂಡ ಎಲ್ಲ ಸದಸ್ಯರು ಸಂಗ್ರಹ ಮಾಡಿ ಅವರಿಗೆ ನೀಡಿರ್ತೇವೆ. ಇದಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸ್ಪೋಕನ್ ಇಂಗ್ಲೀಷ್, ವ್ಯಕ್ತಿತ್ವ ವಿಕಸನ ತರಬೇತಿಗಳು, ವಿಕಲಚೇತನರಿಗೆ ಸೋಲಾರ್ ಆಧಾರಿತ ಸ್ವಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ನಾವು ಬಂದಿದ್ದೇವೆ. ಪ್ರತಿ ವರ್ಷ SSLC ಮತ್ತು PUC ವಿಭಾಗದಲ್ಲಿ
ನಮ್ಮ ಸಂಘದ ವ್ಯಾಪ್ತಿಗೆ ಒಳಪಟ್ಟಂತೆ ಅತ್ಯಧಿಕ ಅಂಕ ಗಳಿಸಿದಂತಹ ತಲಾ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಗದು ಬಹುಮಾನವನ್ನು ಕೂಡ ನೀಡ್ತಾ ಬಂದಿರ್ತೇವೆ. 2008ರಲ್ಲಿ ಮತ್ತು ಈ ವರ್ಷ ನಮ್ಮ ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿ ನೆಲೆಸಿರುವಂತಹ ಸಮಾಜ ಬಾಂಧವರ ಜನಗಣತಿಯನ್ನು ಸಂಘದ ವತಿಯಿಂದ ಮಾಡಲಾಗಿದೆ. ಇನ್ನು ಪೆರ್ಣೆ ಕ್ಷೇತ್ರ ಮತ್ತು ನಮ್ಮ ಸಂಘ ಪೆರ್ಣೆ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ. ಪೆರ್ಣೆ ಕ್ಷೇತ್ರದಿಂದ ತುಂಬ ದೂರದಲ್ಲಿರುವಂತಹ ಪ್ರದೇಶವಾಗಿರುವ ಕಾರಣ ಸದಸ್ಯರ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಪ್ರತಿಯೊಂದು ಚಟುವಟಿಕೆಗಳು ಕೂಡ ನಾವು ತೊಡಗಿಸಿಕೊಂಡಿದ್ದೇವೆ. ಅಲ್ಲಿ ಸಾಮೂಹಿಕ ವಿವಾಹಗಳು ನಡೆಯುವಂಥ ಸಂದರ್ಭದಲ್ಲಿ ಅನ್ನಪ್ರಸಾದ ವಿತರಣೆಗಿರ್ಬೋದು, ಇನ್ನು ಕ್ಷೇತ್ರದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ, ಕಳಿಯಾಟ ಮಹೋತ್ಸವ ಸಂದರ್ಭದಲ್ಲಿ ಕೂಡ ಸ್ವಯಂ ಸೇವಕರಾಗಿ ಕರಸೇವೆಯಲ್ಲಿ ಭಾಗಿಯಾಗಿ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನಾವು ತೊಡಗಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಕ್ಷೇತ್ರಕ್ಕೆ ಒಂದು ಹೂದೋಟದ ಅವಶ್ಯಕತೆ ಇದೆ ಎಂಬುದನ್ನು ಅರಿತಂತಹ ನಮ್ಮ ಸಂಘದ ಸದಸ್ಯರುಗಳು ಅಲ್ಲಿಗೆ ಒಂದು ಸೌಪರ್ಣಿಕ ಹೂದೋಟವನ್ನು ರಚನೆ ಮಾಡಿ ಕೂಡ ಕ್ಷೇತ್ರಕ್ಕೆ ಸಮರ್ಪಿಸಿದ್ದೇವೆ. ನಾವು ಸಂಘ ಅಂತ ಹೇಳಿದ ಕೂಡಲೇ ಅನೇಕ ಏಳು ಬೀಳುಗಳನ್ನು ಕಾಣ್ತಾ ಇರ್ತದೆ. ಆದರೆ ನಮ್ಮ ಸ್ಥಳ ಸಾನ್ನಿಧ್ಯ ಮಹಾಲಿಂಗೇಶ್ವರನ ಅನುಗ್ರಹದಿಂದಲೋ ಅಥವಾ ಪೆರ್ಣೆ ಶ್ರೀ ಮುಚ್ಚಿಲೋಟ ಭಗವತಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಗೊತ್ತಿಲ್ಲ, ನಮ್ಮ ಸಂಘ ಎಂದಿಗೂ ಬಿದ್ದಿಲ್ಲ. 20 ವರ್ಷದಿಂದ ಕೂಡ ಏಳಿಗೆಯನ್ನೇ ಕಾಣ್ತಾ ಉಂಟು. ಟೀಕೆ ಟಿಪ್ಪಣಿಗಳು ಸಹಜ. ಸಂಘ ಸಂಸ್ಥೆಗಳು ಅಂತ ಹೇಳಿದಾಗ ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಕೂಡ ಸಂಘದ ಬಗ್ಗೆ ಟೀಕೆ ಟಿಪ್ಪಣಿಗಳು ಕೇಳಿ ಬಂದದ್ದು ಕೂಡ ಉಂಟು. ಆದರೆ ಅದೆಲ್ಲದಕ್ಕೂ ಕೂಡ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸಿ ಯಶಸ್ವಿಗೊಳಿಸುವ ಮೂಲಕ ಉತ್ತರವನ್ನು ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಸ್ಥಾಪಕ ಅಧ್ಯಕ್ಷರು ಇಲ್ಲಿ ಮುಂಭಾಗದಲ್ಲಿ ಇದ್ದಾರೆ. ಮಾತನಾಡಬೇಕಾದ್ರೆ ಅವರ ಕಣ್ಣಂಚಿನಲ್ಲಿ ನೀರು ಕಾಣ್ಬೋದು, ಆನಂದ ಬಾಷ್ಪ. ಯಾಕೆಂತೇಳಿದರೆ ಅವರು ಹುಟ್ಟು ಹಾಕಿದಂತಹ ಒಂದು ಸಂಘ ಇವತ್ತು ತನ್ನ ಯೌವನಾವಸ್ಥೆಗೆ ಬಂದು ತಲುಪಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 20 ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಘಕ್ಕೆ ಒಂದು ಸ್ವಂತ ನಿವೇಶನದ ಅವಶ್ಯಕತೆ ಇದೆ ಪುತ್ತೂರಿನ ಭಾಗದಲ್ಲಿ. ಈ ನಿಟ್ಟಿನಲ್ಲಿ ಕೂಡ ನಮ್ಮ ಈಗಿನ ಅಧ್ಯಕ್ಷರು ಬಹಳ ಶ್ರಮವನ್ನು ಪಡ್ತಾ ಇದ್ದಾರೆ. ಖಂಡಿತ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಅದು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಆಶಾಭಾವನೆ ಇಟ್ಟುಕೊಂಡು ಇನ್ನೂ ಕೂಡ ನಮ್ಮ ಸಂಘ ಎತ್ತರಕ್ಕೆ ಬೆಳಿಬೇಕು. ಆ ಮೂಲಕ ನಮ್ಮ ಸಮುದಾಯದ ನಮ್ಮ ಸಮಾಜ ಬಾಂಧವರ ಸೇವೆ ಮಾಡುವಂತಹ ಅವಕಾಶ ನಮಗೆಲ್ಲರಿಗೂ ದೊರೆಯಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರುತ್ತದೆ ಎಂಬ ಆಶಾಭಾವನೆಯೊಂದಿಗೆ ನನ್ನ ಈ ಪ್ರಾಸ್ತಾವಿಕ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತಾ ನನ್ನ ಮುಂದಿನ ಜವಾಬ್ದಾರಿಯನ್ನು ನಿರ್ವಹಿಸಲು ಇಚ್ಛಿಸ್ತೇನೆ. ವಾಣಿಯನ್ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ 20ನೇ ವರ್ಷದ ವಾರ್ಷಿಕ ಸಮಾರಂಭದ ಸಭಾ ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ಕಳೆದ 2 ವರ್ಷಗಳಿಂದ ನಮ್ಮ ಸಂಘವನ್ನು ಯಶಸ್ವಿ ಶ್ರೀಯುತ ಪ್ರಸಾದ್ ಕಲ್ಲರ್ಪೆ. ಅದೇ ರೀತಿಯಲ್ಲಿ ಅವರು ಸೆಲ್ಕೋ ಸೋಲಾರ್ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಕೂಡ ಆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ತಮಗೆ ಸೇರಿರುವಂಥ ಎಲ್ಲ ಸಮಾಜ ಬಾಂಧವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ವಿನಯ್ ಕಡಮಜಲು ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಕ್ಷೇತ್ರದ ಯಜಮಾನರು. ನಾವು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಉಪಸ್ಥಿತಿಯನ್ನು ಗಮನಿಸ್ತಾ ಇರ್ತೇವೆ. ನಾವು ಅವರಿಗೆ ಗೌರವವನ್ನು ಸೂಚಿಸ್ತಾ ಇರ್ತೇವೆ. ಆದರೆ ನಮಗೂ ಕೂಡ ಒಂದು ಆಸೆ ಇತ್ತು, ನಮ್ಮ ಈ ಭಾಗದ ಕಾರ್ಯಕ್ರಮದಲ್ಲಿ ಕೂಡ ಅವರನ್ನು ನಾವು ಕಾಣಬೇಕು, ಅವರನ್ನು ಕರಿಬೇಕು, ಅವರ ಮಾತುಗಳನ್ನೆಲ್ಲ ನಾವು ಕೇಳಬೇಕು ಅಂತ ಹೇಳಿಕೊಂಡು ಈ ನಿಟ್ಟಿನಲ್ಲಿ 20ನೇ ವರ್ಷದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತೇಳಿ ವಿನಂತಿಸಿಕೊಂಡಾಗ ಬಹಳ ಪ್ರೀತಿಯಿಂದ ಸಮಯಕ್ಕೆ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಯಾಗಿ ಆಸೀನರಾಗಿದ್ದಾರೆ. ಶ್ರೀಯುತರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸೇರುವಂಥ ಎಲ್ಲ ಸಮುದಾಯ ಬಾಂಧವರ ಪರವಾಗಿ ಬಹಳ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರು ತಿಮ್ಮಪ್ಪ ಪಾಟಾಳಿ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಿದರು.
ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಮೇಶ್ ಎಂ.ಕೆ. ಚೆಟ್ಟಿಯನ್, ಪೆಡ್ನೆಶ್ ಶ್ರೀ ಮುಚ್ಚಲೋಟು ಭಗವತಿ ಕ್ಷೇತ್ರ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಮೇಶ್ ಬಾಕಿತಿಮಾರು ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಕೆ. ರಾಮ ಮುಗ್ರೋಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗೋಪಾಲಕೃಷ್ಣ ಎಂ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಜಯಲಕ್ಷ್ಮಿ ಶಿವಶಂಕರ ನೆಕ್ರಾಜೆ, ಉದ್ಯಮಿಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಪರವಾಗಿ ಹಾಗೂ ಸೇರುವಂಥ ಎಲ್ಲ ಸಮುದಾಯ ಬಾಂಧವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಬಾಲಕೃಷ್ಣ ಕಲ್ಲರ್ಪೆ ಇವರು ತಾಂಬೂಲ ಮತ್ತು ಶಾಲು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಪ್ರೀತಮ್ KS, ನಿರ್ದೇಶಕರು ಸಾಫ್ಟ್ವೇರ್ ಸ್ವಿಗ್ಗಿ ಬೆಂಗಳೂರು. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲ ಸಮುದಾಯ ಬಾಂಧವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದೀಕ್ಷಿತ್ ಬೆಳ್ಳಾರೆ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಸಂಘ ಸ್ಥಾಪನೆ ಆಗಬೇಕಾದ್ರೆ ಶ್ರಮಿಸಿದಂತಹ ನೇತಾರರು ಆದಂಥ ಜಯರಾಮ್ ಕರ್ನೂರು ಇವರ ಧರ್ಮಪತ್ನಿಗಳು ಶ್ರೀಮತಿ ನಿಶಾ ಜಯರಾಮ್ ದೇರಳಕಟ್ಟೆ, ವ್ಯವಸ್ಥಾಪಕರು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್ ಮಂಗಳೂರು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಎಲ್ಲ ಸಮಾಜ ಬಾಂಧವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಂಕರಿ ಟೀಚರ್ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾರ್ಷಿಕ ಸಮಾರಂಭದ ಈ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿಗಳು ಶ್ರೀಯುತ ಪಿ. ರಾಘವ, ಹಿರಿಯ ವಕೀಲರು, ಪುತ್ತೂರು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಂಘದ ಪರವಾಗಿ ಹಾಗೂ ಎಲ್ಲ ಸಮಾಜ ಬಾಂಧವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಹಾಲಿಂಗ ಪಂಜಳ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಕಾವ್ಯ ಸಂತೋಷ್ ಈಶ್ವರಮಂಗಲ, ಸಾಫ್ಟ್ವೇರ್ ಇಂಜಿನಿಯರ್, ಬ್ಲೂ ಯೋಂಡರ್ ಬೆಂಗಳೂರು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಂಘದ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಂಕರ ಮುಕ್ರಂಪಾಡಿ ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಳೆದ 2 ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿದ್ದುಕೊಂಡು ಅಧ್ಯಕ್ಷರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ಕೂಡ ಯಶಸ್ವಿಗೊಳಿಸುವಲ್ಲಿ ಸಹಕರಿಸುತ್ತಿರುವಂತಹ ಸಂಘದ ಸಕ್ರಿಯ ಕಾರ್ಯದರ್ಶಿ ಶ್ರೀಮತಿ ಜಯಲಕ್ಷ್ಮಿ DS ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಬಹಳ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಬೇಬಿ ಕುಂತೂರು ಇವರು ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಪೆರ್ನೆ ಕ್ಷೇತ್ರದ ಜಂಡಡ್ಕಚ್ಚನವರಾಗಿರುವಂತಹ ಶ್ರೀಯುತ ರಾಗಾಳಿ ಜಂಡಡ್ಕ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರವಿ ಬಾಕಿತಿಮಾರು ಇವರು ನಮ್ಮ ಸಂಘದ ತಾಂಬೂಲ ಮತ್ತು ಶಾಲನ ನೀಡಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳೆಲ್ಲ ಆಗಮಿಸಿದ್ದೀರಿ. ತಮ್ಮ ಗೌರವ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರವಾಗ್ತಾ ಇದೆ. ಇದಕ್ಕೆ ಸಹಕರಿಸ್ತಿರುವವರು ಸುದ್ದಿ ಮೀಡಿಯಾ ಪುತ್ತೂರು ಹಾಗೂ ಉಪಸ್ಥಿತರಿರುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇರ್ತದೆ. ಕಳೆದ ಹಲವಾರು ದಿನಗಳಿಂದ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲು ಇರುಳೆನ್ನದೇ ಶ್ರಮಿಸ್ತಿರುವಂತಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಓಗೊಟ್ಟು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮೆಲ್ಲ ಸಮುದಾಯ ಬಾಂಧವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ
ಸ್ವಾಗತಿಸ್ತಾ ಮತ್ತೊಮ್ಮೆ ನಡೆದಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀ ಕೃಷ್ಣಯ್ಯ ಅನಂತಪುರ ಇವರ ಶ್ರೀಮತಿಯವರು ಕೂಡ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಶಾಲು ಮತ್ತು ತಾಂಬೂಲ ನೀಡಿ ಸ್ವಾಗತಿಸಬೇಕು ಅಂತೇಳಿ ಸುಷ್ಮಾ ದಾಮೋದರ್ ಇವರೊಂದಿಗೆ ಕೇಳಿಕೊಳ್ತಾ ಇದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ನಮ್ಮನ್ನು ನಡೆಸಲಿ ಎಂದು ದೇವರನ್ನು ಬೇಡುತ್ತಾ ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ವೇದಿಕೆಯಲ್ಲಿರುವಂತಹ ಅತಿಥಿವರಿಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ. ಓ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಮಯಾ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ ಗುರುಜ್ಯೋತಿರ್ನಮೋಸ್ತುತೆ. ಇದೀಗ ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘದ 20ನೇ ವರ್ಷದ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳ ಸಂಕ್ಷಿಪ್ತ ವರದಿಯನ್ನು ನಮ್ಮ ಮುಂದಿಡಲಿದ್ದಾರೆ ಸಂಘದ ಕಾರ್ಯದರ್ಶಿಗಳಾದ ಜಯಲಕ್ಷ್ಮಿ DS ಇವರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತಾ ಕುಲದೇವತೆ ಪೆರ್ನೆ ಶ್ರೀ ಮುಚ್ಚಿಲೋಟು ಭಗವತಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ 20ನೇ ವರ್ಷದ ವಾರ್ಷಿಕ ಅಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿಂದೆ ಹುಟ್ಟಿಕೊಂಡ ನಮ್ಮ ಸಂಘವು ಇಂದು 20ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ನಾವು ಈ ವರ್ಷ ಅಧ್ಯಕ್ಷರಾದ ಪ್ರಸಾದ್ ಕಲರ್ಪೆ ಅವರ ನೇತೃತ್ವದಲ್ಲಿ ನಮ್ಮ ಸಮುದಾಯಕ್ಕೆ ಹಾಗೂ ಇಡೀ ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 16/6/2024 ನಮ್ಮ ಸಂಘದ 19ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಪುತ್ತೂರಿನ ಜೈನ ಭವನದಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ಸುಮಾರು 400ಕ್ಕೂ ಅಧಿಕ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಮಾಜದ 6 ಮಂದಿ ಸಾಧಕರಿಗೆ ಸನ್ಮಾನವನ್ನು ನೀಡಿ ಅಭಿನಂದಿಸಲಾಯಿತು ಮತ್ತು ಸಮಾಜದ 10 ಹಿರಿಯ ನಾಗರಿಕರಿಗೆ ಗೌರವಾರ್ಪಣೆಯನ್ನು ಮಾಡಲಾಯಿತು. 2022-23ನೇ ಸಾಲಿನಲ್ಲಿ ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿ SSLC ಮತ್ತು ದ್ವಿತೀಯ PUC ವಿಭಾಗದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ತಲಾ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಗದು ಬಹುಮಾನವನ್ನು ನೀಡಿ ಅಭಿನಂದಿಸಲಾಯಿತು. ದಿನಾಂಕ 11/8/2024 ಪುತ್ತೂರಿನ ಮುಳಿಯ ಹಾಲಿನಲ್ಲಿ ಆಟಿಕೂಟವನ್ನು ಏರ್ಪಡಿಸಲಾಯಿತು. ನಮ್ಮ ಸಮಾಜ ಬಾಂಧವರು ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ತಾವೇ ತಯಾರಿಸಿಕೊಂಡು ಬಂದು ನಾವೆಲ್ಲರೂ ಸಹಭೋಜನ ಮಾಡುವ ಮೂಲಕ ಸಂಭ್ರಮಿಸಿದೆವು. ದಿನಾಂಕ 10/11/2024 ಪೆರ್ನೆ ಕ್ಷೇತ್ರದಲ್ಲಿ ನಡೆದ ಮಹಾಶ್ರಮದಾನದ ದಿನದಂದು ನಮ್ಮ ಸಂಘದ ಹಲವಾರು ಸದಸ್ಯರು ಶ್ರಮದಾನದಲ್ಲಿ ಪಾಲ್ಗೊಂಡರು. ಹಾಗೆಯೇ ಕ್ಷೇತ್ರದ ಸೌಪರ್ಣಿಕ ಹೂದೋಟವನ್ನು ಸ್ವಚ್ಛಗೊಳಿಸಿ ಕೆಲವು ಹೂವಿನ ಗಿಡಗಳನ್ನು ನೆಡಲಾಯಿತು. ದಿನಾಂಕ 29/12/2024 ನಡೆದ ನಮ್ಮ ಜಿಲ್ಲಾ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲು ನಮ್ಮ ಸಂಘದ ಹಲವಾರು ಸದಸ್ಯರು ಸುಮಾರು 1 ತಿಂಗಳುಗಳ ಕಾಲ ಅಭ್ಯಾಸ ನಡೆಸಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಲು ಹೆಮ್ಮೆ ಆಗ್ತದೆ.
ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಮೂರುವರೆ ವರ್ಷದ ಮಗುವಿನಿಂದ ಹಿಡಿದು 75 ವರ್ಷದ ವೃದ್ಧರವರೆಗೆ ಎಲ್ಲರೂ ಭಾಗವಹಿಸಿರುವುದು ಗಣನೀಯವಾಗಿದೆ. ಹಾಗೂ ಭಾಗವಹಿಸಿದ ಮತ್ತು ಅದನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ದಿನಾಂಕ 3/1/2025 ನಮ್ಮ ಸಂಘವು ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪುತ್ತೂರು ಹಾಗೂ ಕಡಬ ತಾಲೂಕಿನ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಸೋಲಾರ್ ಆಧಾರಿತ ಸ್ವ ಉದ್ಯೋಗ ತರಬೇತಿ ಕಾರ್ಯಾಗಾರವನ್ನು ಪುತ್ತೂರಿನ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆಸಲಾಯಿತು. 45ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಂಡರು. ದಿನಾಂಕ 2/3/2025 ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ಹುಟ್ಟೂರಿಗೆ ಆಗಮಿಸಿದ ಯೋಧ ಶ್ರೀ ಲಕ್ಷ್ಮೀಶ ಕಡಮಜಲು ಅವರನ್ನು ನಮ್ಮ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ಸಮಾಜ ಬಾಂಧವರು, ಕುಟುಂಬಸ್ಥರು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸೇನಾ ಸೇವೆಗಿದು ನಮನ ಎಂಬ ಶೀರ್ಷಿಕೆಯಡಿ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ನಡೆಸುವ ಮೂಲಕ ಗೌರವಿಸಲಾಯಿತು. ಪೆರ್ನೆ ಕ್ಷೇತ್ರದಲ್ಲಿ ಉದಯಾಸ್ತಮಾನ ಹಾಗೂ ಪೂರಂ ಉತ್ಸವದ ಸಂದರ್ಭದಲ್ಲಿ ನಡೆದ ಸಮಾಜದ ಬಾಂಧವರ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಂಘದ ಹಲವಾರು ಸದಸ್ಯರು ಅನ್ನಪ್ರಸಾದ ವಿತರಣಾ ಸೇವೆಯಲ್ಲಿ ಪಾಲ್ಗೊಂಡು ತಾಯಿ ಮುಚ್ಚಿಲೋಟು ಭಗವತಿ ಅಮ್ಮನವರ ಕೃಪೆಗೆ ಪಾತ್ರರಾಗಿರುವರು. ಮಧೂರಿನ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಸಂದರ್ಭದಲ್ಲಿ ಪೆರ್ನೆ ಕ್ಷೇತ್ರದ ವತಿಯಿಂದ ನಮ್ಮ ಸಮಾಜ ಬಾಂಧವರು ದಿನಾಂಕ 27/3/2025 ಹಾಗೂ 5/4/2025 ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ಸಂಘದ ವ್ಯಾಪ್ತಿಗೆ ಒಳಪಟ್ಟ ಹಲವಾರು ಸದಸ್ಯರು ಈ ಸೇವೆಯಲ್ಲಿ ಭಾಗವಹಿಸಿರುತ್ತಾರೆ. ದಿನಾಂಕ 24/5/2025 ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಸಂಘದ ವ್ಯಾಪ್ತಿಗೊಳಪಟ್ಟ ಸಮಾಜ ಬಾಂಧವರಿಗಾಗಿ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಪುತ್ತೂರಿನ ಜೈನ ಭವನದ ವಠಾರದಲ್ಲಿ ನಡೆಸಲಾಯಿತು. ಈ ವರ್ಷ ವಿಶೇಷವಾಗಿ ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿರುವ ಪೆರ್ನೆ ಕ್ಷೇತ್ರದ ಆಚಾರ ಅನುಷ್ಠಾನಕ್ಕೆ ಒಳಪಟ್ಟ ಸಮಾಜ ಬಾಂಧವರ ಮನೆಗಣತಿ ಮತ್ತು ಜನಗಣತಿ ಸಂಘದ ಪದಾಧಿಕಾರಿಗಳ ಮತ್ತು ಸಮಾಜ ಬಾಂಧವರ ಸಹಕಾರದೊಂದಿಗೆ ನಡೆಸಲಾಗಿದೆ. ಈ ವರ್ಷ ನಮ್ಮ ಸಂಘದ ವತಿಯಿಂದ ನಡೆದ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಕಾರಣೀಕರ್ತರಾದ ಎಲ್ಲ ಪದಾಧಿಕಾರಿಗಳು ಮತ್ತು ಸಮಾಜ ಬಾಂಧವರಿಗೆ ಸಂಘದ ಕಾರ್ಯದರ್ಶಿಯ ನೆಲೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಎಂದು ಆಶಿಸುತ್ತಾ ಸಂಘದ ವಾರ್ಷಿಕ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಪೆರ್ನೆ ಮುಚ್ಚಿಲೋಡ್ ಭಗವತಿ ಅಮ್ಮನಿಗೆ, ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ಇವತ್ತು ಪುತ್ತೂರು ವಾಣಿಯ ಗಾಣಿಗ ಸಮಾಜದ 20ನೇ ವರ್ಷದ ವಾರ್ಷಿಕೋತ್ಸವದ ಈ ಭವ್ಯ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಸಮುದಾಯದ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಮೊದಲು ಪುತ್ತೂರು ವಾಣಿಯ ಗಾಣಿಗ ಸಮಾಜದ ವರ್ಕಿಂಗ್ ಕಮಿಟಿ ಹತ್ರ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನಾನು ಅವರ ಹತ್ರ ಕೇಳಿದೆ, ಯಾಕೆ ನನ್ನನ್ನು ಗೆಸ್ಟಾಗಿ ಕರೀತಿದ್ದೀರಾ ಅಂತ. ಆಗ ಪ್ರಸಾದಣ್ಣ ಮತ್ತು ನನ್ನ ಚಿಕ್ಕಮ್ಮ ಹೇಳಿದರು, ನಾವು ಈ ಬಾರಿ ಸ್ಪೆಷಲಾಗಿ ಮಹಿಳೆಯರಿಗೆ ಒಂದು ವೇದಿಕೆಯಲ್ಲಿ ಸ್ಪೆಷಲಾಗಿ ಪ್ರಾಮುಖ್ಯತೆ ಕೊಡೋಣ ಅಂತ ಆಲೋಚನೆ ಮಾಡಿದ್ದೇವೆ ಅಂತ. ಇದು ಒಂದು ತುಂಬ ಒಳ್ಳೆಯ ವಿಚಾರ, ಒಂದು ಒಳ್ಳೆ ಸಂದೇಶ ಅಂತ ನಾನು ಭಾವಿಸ್ತೇನೆ. ಯಾವ ಸಮಾಜದಲ್ಲೂ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ಅದು ಆ ಸಮಾಜ ತುಂಬ ಒಳ್ಳೆಯದಾಗಿರ್ತದೆ. ಈ ಪ್ರಾಮುಖ್ಯತೆ ಅಂದರೆ ರೆಸ್ಪೆಕ್ಟ್ ಕೊಡೋದು, ಸಮಾನವಾಗಿ ಅವಕಾಶಗಳು ಕೊಡೋದು. ನೀವೆಲ್ಲರೂ ಈಗ ಮಹಿಳಾ ಸಬಲೀಕರಣ ಆರ್ ವಿಮೆನ್ ಎಂಪವರ್ಮೆಂಟ್ ಅಂತ ಕೇಳಿರ್ಬೋದು. ಏನಿದು ಮಹಿಳಾ ಸಬಲೀಕರಣ ಅಂದರೆ? ಮಹಿಳೆಯರಿಗೆ ಸಮಾನವಾಗಿ ಹಕ್ಕು, ಅವಕಾಶಗಳು ಮತ್ತು ಸ್ವಾತಂತ್ರ್ಯವನ್ನು ನೀಡೋದು. ಇದರಲ್ಲಿ ಅನುಕೂಲವಾಗ್ತದೆ. ಇವಾಗ ಎಲ್ಲ ಕಂಪನಿಗಳಲ್ಲೂ ಮಹಿಳೆಯರಿಗೆ ಪುರುಷರಷ್ಟೇ ಅವಕಾಶಗಳು ಸಿಗ್ತದೆ. ನಾವೆಲ್ಲರೂ ಇವಾಗ 21ನೇ ಶತಮಾನದಲ್ಲಿ ಇದ್ದೇವೆ. ಇದು ಒಂದು ಇಂಟರ್ನೆಟ್ ಯುಗ, ತುಂಬ ಪವರ್ಫುಲ್ ಮತ್ತು ಯೂಸ್ಫುಲ್ ಇಂಟರ್ನೆಟ್ ಯುಗ ಇದು. ಇದನ್ನು ಯಾರು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ತಾರೋ ಅವರಿಗೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ತುಂಬ ಅವಕಾಶಗಳಿವೆ. ನಮಗೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು,
ಏನು ಸಾಧಿಸಬೇಕು ಅಂತ ಎಲ್ಲ ಅವರವರ ಪ್ರಯತ್ನದಲ್ಲಿದೆ ಈ ಇಂಟರ್ನೆಟ್ ಯುಗದಲ್ಲಿ. ತುಂಬ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ಯಾರಿಗೂ ಕೆಲಸ ಆಗಬೇಕಂದ್ರೂ ತುಂಬ ಸಪೋರ್ಟ್ ಇದೆ. ವಿದ್ಯೆಯಿಂದ ಮಾನವನು, ವಿದ್ಯೆಯಿಂದ ಮಾನವ ಸಮಾಜ, ವಿದ್ಯೆಯಿಂದಲೇ ಈ ಸಮಾಜದ ಬೆಳವಣಿಗೆ ಹಾಗೂ ನಾವೆಲ್ಲರೂ ಒಂದು ಒಳ್ಳೆ ಜೀವನ ನಡೆಸ್ಬೋದು. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಪುತ್ತೂರು ವಾಣಿಯಗಾಣಿಗೆ ಸಮಾಜದ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ನೀವು ಮಾಡುವ ಎಲ್ಲ ಒಳ್ಳೆಯ ಕೆಲಸ ಸಕ್ಸಸ್ ಆಗಲಿ. ಇವತ್ತು 20ನೇ ವಾರ್ಷಿಕೋತ್ಸವ ಮಾಡ್ತಿದ್ದೀರಾ. ಇನ್ನು 25ನೇ 50ನೇ ವಾರ್ಷಿಕೋತ್ಸವ ಮಾಡುವಾಗ ಇನ್ನೂ ಗ್ರ್ಯಾಂಡಾಗಿ ಸಕ್ಸಸ್ ಆಗಲಿ ಅಂತ ವಿಶಸ್ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯುವ ಪೀಳಿಗೆಗೆ ಸ್ಫೂರ್ತಿಯ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು. ಯುಗ ಯುಗಾದಿ ಕಳೆದರೂ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಎಂಬಂತೆ ಹೊಸ ಚಿಂತನೆ, ಹೊಸ ಹುರುಪು, ಹೊಸ ಆಲೋಚನೆಗಳೊಂದಿಗೆ ನವ ಚೈತನ್ಯದ ಯುವ ವೃಂದ ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ಪುತ್ತೂರು ಇದರ 20ನೇ ವರ್ಷದ ವಾರ್ಷಿಕ ಸಮಾರಂಭದ ಪ್ರಯುಕ್ತ ಪುತ್ತೂರು ತಾಲೂಕಿನ ಸಮಾಜ ಬಾಂಧವರಿಗೆ ಏರ್ಪಡಿಸಿದ ಸಾಂಸ್ಕೃತಿಕ ಮತ್ತು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡುವ ಸುಸಮಯ. ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಶಾರದಾ ಕೃಷ್ಣ ಇವರು. ವಾಣಿಯನ್ ಸಮುದಾಯದ ಬಾಂಧವರಿಗೆ ನಡೆಸಿದಂತಹ ಸಾಂಸ್ಕೃತಿಕ ಹಾಗೂ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ವಿವರ ಇಂತಿದೆ. ಬಹುಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಎಲ್ಲ ಪುಟಾಣಿಗಳು ಕೂಡ ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಬಹುಮಾನವನ್ನು ಶ್ರೀ ಕೃಷ್ಣಯ್ಯ ಅನಂತಪುರ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರಿ ಪ್ರಿಯ ಅಭಿನಯ ಗೀತೆ ಪ್ರಥಮ, ಚಿತ್ರಕಲೆ ತೃತೀಯ, ಬಾಲ್ ಎಸೆಯುವುದು ಪ್ರಥಮ, ಬಿಸ್ಕೆಟ್ ಕಚ್ಚುವುದು ತೃತೀಯ. ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಪುಟಾಣಿಗಳಿಗೆ ಪ್ರೋತ್ಸಾಹವನ್ನು ನೀಡಿದಾಗೆ ಆಗ್ತದೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಐಶಾನಿ ಅಭಿನಯ ಗೀತೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಬಾಲ್ ಎಸೆಯುವುದು ದ್ವಿತೀಯ, ಬಿಸ್ಕೆಟ್ ಕಚ್ಚುವುದು ಪ್ರಥಮ. ಐಶಾನಿ. ಅದ್ವಿತ ಅಭಿನಯ ಗೀತೆ ತೃತೀಯ. ಅದ್ವಿತ. ಶ್ರೀಯ ಚಿತ್ರಕಲೆ ಪ್ರಥಮ, ಬಾಲ್ ಎಸೆಯುವುದು ತೃತೀಯ, ಬಿಸ್ಕೆಟ್ ಕಚ್ಚುವುದು ದ್ವಿತೀಯ, ಅಭಿನಯ ಗೀತೆ ಪ್ರೋತ್ಸಾಹಕರ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಗೌರಿ ಚಿತ್ರಕಲೆ ಪ್ರೋತ್ಸಾಹಕರ. ಗೌರಿ ಚಿತ್ರಕಲೆ ಪ್ರೋತ್ಸಾಹಕರ. ಧನ್ವೀರ್ ಚಿತ್ರಕಲೆ ಪ್ರೋತ್ಸಾಹಕರ. ಅದೇ ರೀತಿ 1 ರಿಂದ 4ನೇ ತರಗತಿಯ ಪುಟಾಣಿಗಳಿಗೆ ನಡೆಸಿದಂತಹ ಸ್ಪರ್ಧೆಯಲ್ಲಿ ವಿಜೇತರಾದವರ ವಿವರ: ಋತ್ವಿಕ್ ಭಕ್ತಿಗೀತೆ ಪ್ರಥಮ, ಬಾಲ್ ಪಾಸಿಂಗ್ ದ್ವಿತೀಯ, ಕಪ್ಪೆ ಜಿಗಿತ ಪ್ರಥಮ. ಬಹುಮಾನವನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಪ್ರಸಾದ್ ಕಲ್ಲರ್ಪೆ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೃಷ್ಣಯ್ಯ ಅನಂತಪುರ ಇವರಿಗೆ ವಂದನೆಗಳು.
ಧೃತಿ ಲಕ್ಷ್ಮೀಶ ಭಕ್ತಿಗೀತೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಕಪ್ಪೆಜಿಗಿತ ತೃತೀಯ. ತಮ್ಮೆಲ್ಲರ ಜೋರಾದ ಕರತಾಡನ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ, ಮುಂದಕ್ಕೂ ಕೂಡ ಭಾಗವಹಿಸಲಿಕ್ಕೆ ಪ್ರೇರಣೆಯನ್ನು ನೀಡ್ತಾ ಇದೆ ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಜೋರಾದ ಕರತಾಡನ. ಧೃತಿ ಕಲ್ಲರ್ಪೆ ಚಿತ್ರಕಲೆ ಪ್ರಥಮ, ಬಾಲ್ ಪಾಸಿಂಗ್ ತೃತೀಯ, ಕಪ್ಪೆಜಿಗಿತ ದ್ವಿತೀಯ. ವಿಜೇತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೈಶಿಷ್ಟ್ ಬಾಲ್ ಪಾಸಿಂಗ್ ಪ್ರಥಮ, ಕಪ್ಪೆಜಿಗಿತ ತೃತೀಯ. ಸಾಮ್ರಾಟ್ ಚಿತ್ರಕಲೆ ತೃತೀಯ. ಐದರಿಂದ 8ನೇ ತರಗತಿಯ ಪುಟಾಣಿಗಳಿಗೆ ನಡೆಸಿದಂತಹ ಸ್ಪರ್ಧೆಯಲ್ಲಿ ವಿಜೇತರಾದವರು ಕ್ಷಮ ದೇಶಭಕ್ತಿ ಗೀತೆ ಪ್ರಥಮ, ಗುಂಡೆಸೆತ ತೃತೀಯ. ಪ್ರೈಸ್ ಇದೆ ಅಂತ ಗೊತ್ತಿದ್ದಂತಹ ಮಕ್ಕಳು ಮತ್ತು ಹಿರಿಯರು ಕೂಡ ತಯಾರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು ಅಧ್ಯಕ್ಷರಿಗೆ. ಮುಂದಿನ ಬಹುಮಾನವನ್ನು ಶ್ರೀ ರಮೇಶ್ MK ಚೆಟ್ಟಿಯಾನ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಷಮ ದೇಶಭಕ್ತಿ ಗೀತೆ ಪ್ರಥಮ, ಗುಂಡೆಸೆತ ತೃತೀಯ. ವರ್ಷ ದೇಶಭಕ್ತಿ ಗೀತೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ. ಪುಟಾಣಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಪ್ರಶ್ವಿತ್ ದೇಶಭಕ್ತಿ ಗೀತೆ ತೃತೀಯ, ಗುಂಡೆಸೆತ ಪ್ರಥಮ. ಸಾನ್ವಿ DK ಚಿತ್ರಕಲೆ ಪ್ರಥಮ, ಗುಂಡೆಸೆತ ತೃತೀಯ. ರಮೇಶ್ ಬಾಕಿತಿಮಾರ್ ಪ್ರಬಂಧ ಪ್ರಥಮ. ಶ್ರೇಯಸ್ ಗುಂಡೆಸೆತ ತೃತೀಯ, ಕ್ಯಾಂಡಲ್ ಹಚ್ಚುವುದು ದ್ವಿತೀಯ. ಶ್ರೇಯಸ್ ಗುಂಡೆಸೆತ ತೃತೀಯ, ಕ್ಯಾಂಡಲ್ ಹಚ್ಚುವುದು ದ್ವಿತೀಯ. ಲಕ್ಷ್ಮೀಶ ಗ್ಲಾಸ್ ಪಾಸಿಂಗ್ ಪ್ರಥಮ, ಕ್ಯಾಂಡಲ್ ಹಚ್ಚುವುದು ಪ್ರಥಮ. ಅಕ್ಷಿತ್ DK ಗ್ಲಾಸ್ ಪಾಸಿಂಗ್ ತೃತೀಯ. ತಿಮ್ಮಪ್ಪ ಪಾಟಾಳಿ ಕ್ಯಾಂಡಲ್ ಉರಿಸುವುದು ತೃತೀಯ, ಪ್ರಬಂಧ ದ್ವಿತೀಯ. ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ. ಮಹಿಳೆಯರ ವಿಭಾಗದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ವಿಜೇತರಾದವರು ಸೌಮ್ಯ ವಿನಯ್ ಗಾಯನ ಪ್ರಥಮ, ಸಂಗೀತ ಕುರ್ಚಿ ಪ್ರಥಮ. ಬಹುಮಾನವನ್ನು ಶ್ರೀಮತಿ ಕಾವ್ಯ ಸಂತೋಷ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಕ್ಷತಾ ಗುಂಡೆಸೆತ ಪ್ರಥಮ. ಗೀತಾ ಗುಂಡೆಸೆತ ದ್ವಿತೀಯ. ಸುಚಿತ್ರ ಗುಂಡೆಸೆತ ತೃತೀಯ. ಜಯಲಕ್ಷ್ಮಿ DS ಸಂಗೀತ ಕುರ್ಚಿ ತೃತೀಯ. ಮುಂದಿನ ಬಹುಮಾನವನ್ನು ಶ್ರೀ P ರಾಘವ ಹಿರಿಯ ವಕೀಲರು ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಜ್ ಬಾಲ್ ಪ್ರಥಮ, ಸಾನ್ವಿ DK ತಂಡ. ಎಲ್ಲ ತಂಡದವರು ಕೂಡ ಇದರ ವೇದಿಕೆ ಬರಬೇಕು. ಭೂಮಿಕಾ, ರಶ್ಮಿಕಾ, ಮನ್ವೀತ್, ಮನೀಶ್, ಕ್ಷಿತಿಜ್, ಅನನ್ಯ GR, ಭುವನ್, ಭೂಮಿಕಾ, ಅಕ್ಷಿತ್ DK, ವೈಷ್ಣವಿ, ಆಶ್ರಿತ್. ಡಾಜ್ ಬಾಲ್ ದ್ವಿತೀಯ, ಆದ್ಯ ಅಂಡ್ ತಂಡ. ವೈಷ್ಣವಿ, ದೀಪ್ತಿ, ಸೌರಭ್, ದೀಕ್ಷಿತ್, ಮಯಾಂಕ್, ಮಿಥುನ್, ಶ್ರೇಯಸ್, ಧನ್ವೀರ್, ವರ್ಷಾಬಿ, ಅನನ್ಯ A, ಕ್ಷಮಾ HS, ಪ್ರಶ್ವಿತ್.
ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಕೂಡ ವೇದಿಕೆಯತ್ತ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ವಿಭಾಗ ಡಾಜ್ ಬಾಲ್ ಪ್ರಥಮ ಅಕ್ಷತಾ ಅಂಡ್ ತಂಡ. ಅಕ್ಷತಾ, ಧನುಷಾ ಎನ್ಎಸ್, ಜಯಲಕ್ಷ್ಮಿ, ಚೈತ್ರ, ಸುನೀತಾ, ಸುಚಿತಾ, ಶೀಲಾವತಿ, ಸ್ವಾತಿ. ಡಾಜ್ ಬಾಲ್ ಮಹಿಳೆಯರ ವಿಭಾಗ ದ್ವಿತೀಯ ಸೌಮ್ಯ ಆ್ಯಂಡ್ ತಂಡ. ಗೀತಾ, ನಯನ, ಸುಚಿತ್ರ, ವಿನಯ, ಸುನೀತಾ ಕಡಮಚಲು, ಸಾವಿತ್ರಿ ಕಲ್ಲಾಜೆ, ಸೀತಾರತ್ನ, ಶಿಲ್ಪಾ. ಮುಂದಕ್ಕೆ ಒಂದು ವಿಶೇಷ ಬಹುಮಾನ ಕಾರ್ಯಕ್ರಮ ಇದೆ. ಎಲೆಗಳಿಗೂ ಸ್ಪರ್ಧೆಗಳಲ್ಲಿ ಕೂಡ ಎಲ್ಲರಿಗೆ ಪ್ರೇರಣಾದಾಯಕವಾಗಿ ಭಾಗವಹಿಸಿದಂತಹ ಇಬ್ಬರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಸಾವಿತ್ರಿ ಕಲ್ಲಾಜೆ, ಪಾರ್ವತಿ ನಗರ. ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೃಷ್ಣಯ್ಯ ಅನಂತಪುರ ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ. ಪಾರ್ವತಿ ನಗರ. ಎಲ್ಲರಿಗೂ ಕೂಡ ಪ್ರೇರಣೆ ಆಗುವ ರೀತಿಯಲ್ಲಿ ಭಾಗವಹಿಸಿದಂತಹ ಇವರಿಗೆ ವಿಶೇಷವಾದಂತಹ ಬಹುಮಾನವನ್ನು ನಾವು ನೀಡ್ತಾ ಇದ್ದೇವೆ. ಬಹುಮಾನವನ್ನು ಸ್ವೀಕರಿಸಿದ, ಬಹುಮಾನವನ್ನು ವಿತರಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳು. ಇದೀಗ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಪಿ ರಾಘವ, ಹಿರಿಯ ವಕೀಲರು, ಪುತ್ತೂರು, ಇವರು ಕಾರ್ಯಕ್ರಮವನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೆರ್ನೆ ಶ್ರೀ ಮುಚ್ಚಿಲೋಟ ಭಗವತಿ ಕ್ಷೇತ್ರದ ಆನುವಂಶಿಕ ಯಜಮಾನರವರೇ, ಅದೇ ರೀತಿ ಪೆರ್ನೆ ಶ್ರೀ ಮುಚ್ಚಿಲೋಟ ಭಗವತಿ ಕ್ಷೇತ್ರದ ಚೆಟ್ಯಾನ್ರವರೇ, ಅದೇ ರೀತಿ ಗಾಣಿಗ ಸಮುದಾಯ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ಪ್ರಸಾದ್ ಕಲ್ಲರ್ಪೆಯವರೇ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯವರೇ ನಿಶಾ ಜಯರಾಮ್ ದೇಗಳಕಟ್ಟೆಯವರೇ ಹಾಗೂ ಶ್ರೀಮತಿ ಕಾವ್ಯ ಸಂತೋಷ್ ಈಶ್ವರಮಂಗಲ ಅವರೇ, ಮತ್ತು ಈ ಸಂಘದ ಹಾಲಿ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಮಾಜ ಬಾಂಧವರೇ, ನನಗೆ ಯಾವುದೇ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡಿದಂತಹ ಅನುಭವ ಇಲ್ಲ. ಆದರೂ ಕೂಡ ಈ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭ ನಡಿಬೇಕಾದರೆ ಈ ಸಂಘವನ್ನು ಕಟ್ಟಿ ಬೆಳೆಸಿ, ಅದೇ ರೀತಿ ಈ ನಮ್ಮ ಸಂಘವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುತ್ತಾ ಬರ್ತಾ ಇದ್ದು, ಅದೇ ರೀತಿ ನಮ್ಮ ಸಮಾಜದ ಬಾಂಧವರ ಒಳಿತಿಗಾಗಿ ವಿವಿಧ ರೀತಿಯ ಶೈಕ್ಷಣಿಕ ಮತ್ತು ಕೆಲಸಗಳ ಬಗ್ಗೆ ಎಲ್ಲ ಮಾಹಿತಿ ಒದಗಿಸುತ್ತಾ ಬರ್ತಾ ಇರುವಂತಹ ಈ ಸಂಘದ ಕಾರ್ಯ ಶ್ಲಾಘನೀಯವಾಗಿದೆ. ಅದೇ ರೀತಿ ನಮ್ಮ ಸಮಾಜದ ಸಾಧನೆ ಮಾಡಿದಂತಹ ವ್ಯಕ್ತಿಗಳ ಸನ್ಮಾನಿಸಲ್ಪಡುತ್ತಿರುವಂತಹ ಅಂಶಗಳು ಕೂಡ ಶ್ಲಾಘನೀಯ ಸೇವೆಯಾಗಿದೆ.
ಇನ್ನು ಮುಂದಕ್ಕೂ ಕೂಡ ನಮ್ಮ ಈ ಸಂಘಕ್ಕೆ ನಮ್ಮ ಸಮಾಜ ಬಾಂಧವರು ಎಲ್ಲ ರೀತಿಯ ಉತ್ತಮ ಸಹಕಾರ ನೀಡುತ್ತಾ ಬಂದು ಈ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಸಂಘದ ಧ್ಯೇಯೋದ್ದೇಶ ಈಡೇರಿಸುವ ನಿಟ್ಟಿನಲ್ಲಿ ತಮ್ಮ ಕಾಣಿಕೆಯನ್ನು ಕೊಟ್ಟು ಶ್ರಮಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತು ಈ ವೃಕ್ಷ ಎಲ್ಲೆಲ್ಲೂ ಹಸಿರು, ಹಾಗಿದ್ದಾಗ ಮಾತ್ರ ಸಂಸಾರಕ್ಕೊಂದು ಮೆರುಗು. ಪ್ರತಿಯೊಂದು ಕುಟುಂಬದಲ್ಲಿ ಹಿರಿಯರ ಸ್ಥಾನ ಮಹತ್ತರವಾದುದು. ಹೊಂದಿರುವ ವಾಣಿಯ ಸಮುದಾಯದಲ್ಲಿ ನಮ್ಮ ಸಂಸ್ಕೃತಿ ಆಚಾರಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವಲ್ಲಿ ಕುಟುಂಬದ ಹಿರಿಯರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ತನ್ನೆಲ್ಲ ಕಷ್ಟಗಳನ್ನು ಮರೆತು ಉತ್ತಮ ವಿದ್ಯಾಭ್ಯಾಸ ಸಂಸ್ಕಾರ ನೀಡುವ ಮೂಲಕ ವಾಣಿಯ ಸಮುದಾಯದ ಯುವ ಪೀಳಿಗೆಯನ್ನು ಬೆಳೆಸಿರುವ ರೀತಿ ಪ್ರಶಂಸನೀಯವಾದುದು. ಇದೀಗ ನಮ್ಮ ಸಮುದಾಯದ ಹಿರಿಯರನ್ನು ಈ ಸುಂದರ ವೇದಿಕೆಯಲ್ಲಿ ನಮ್ಮ ಸಂಘದ 20ನೇ ವಾರ್ಷಿಕೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಮೊದಲಿಗೆ ಶ್ರೀ ಮಹಾಲಿಂಗ ಪಾಟಾಳಿ ಮತ್ತು ಶ್ರೀಮತಿ ಯಶೋಧ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಹಾಲಿಂಗ ಪಾಟಾಳಿ ಮತ್ತು ಶ್ರೀಮತಿ ಯಶೋಧ ಪುತ್ತೂರು ತಾಲೂಕು ದೇರ್ಲಾ ಎಂಬವರನ್ನು ವಿವಾಹವಾದರು. ಇವರು ಮೊದಲು ಸ್ವಂತ ಹೋಟೆಲ್ ಹೊಂದಿದ್ದು ಪ್ರಸ್ತುತ ಕೃಷಿ ಹಾಗೂ ಕೂಲಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆರಂಭದಲ್ಲಿ ಪುತ್ತೂರು ವಾಣಿಯನ್ ಗಾಣಿಗ ಸಂಘದ ಶ್ರೇಯಸ್ಸಿಗಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಮತ್ತು ಶ್ರೀಮತಿ ಪಾರ್ವತಿ ಕುഞ്ഞിಕಣ್ಣ ಮತ್ತು ಧೂಮಕ್ಕ ದಂಪತಿಗಳ ಸುಪುತ್ರನಾಗಿ ವಾಣಿನಗರದ ಪಡ್ರೆ ಎಂಬಲ್ಲಿ 1948ರಲ್ಲಿ ಜನಿಸಿದ ಇವರು ಮಾನಪಾಟಳ್ಳಿ ಮತ್ತು ಚೋಮು ದಂಪತಿಗಳ ಸುಪುತ್ರಿಯಾದ ಪಾರ್ವತಿ ಎಂಬವರನ್ನು 1976ರಲ್ಲಿ ವಿವಾಹವಾದರು. ಇವರು ಚಾಲಕರಾಗಿ ದುಡಿತಾ ಇದ್ದು ಈ ದಂಪತಿಗಳಿಗೆ 1 ಹೆಣ್ಣು ಮಗಳು ಮತ್ತು 2 ಗಂಡು ಮಕ್ಕಳಿದ್ದಾರೆ. ಪ್ರಸ್ತುತ ಇವರು ತಮ್ಮ ಮಗ ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಪುತ್ತೂರಿನ ಕಲ್ಲೇಗ ಎಂಬಲ್ಲಿ ಸುಖಿ ಸಂಸಾರ ನಡೆಸ್ತಾ ಇದ್ದಾರೆ. ಶ್ರೀ ಫಕೀರ ಪಾಟಾಳಿ ಮತ್ತು ಶ್ರೀಮತಿ ಯಮುನಾ 1950ರಲ್ಲಿ ಮಹಾಲಿಂಗ ಪಾಟಾಳಿ ಮತ್ತು ದೇವಿ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಇವರು 1976ರಲ್ಲಿ ದಿವಂಗತ ಸುಬ್ಬ ಪಾಟಾಳಿ ಮತ್ತು ದೇವಿ ದಂಪತಿಗಳ ಸುಪುತ್ರಿಯಾದ ಯಮುನಾ ಎಂಬವರನ್ನು ವಿವಾಹವಾದರು. ಶ್ರಮಜೀವಿಯಾಗಿರುವ ಇವರು ಕೂಲಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಈ ದಂಪತಿಗಳಿಗೆ 3 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗಳಿದ್ದು ಪ್ರಸ್ತುತ ಇವರು ಬಲ್ನಾಡಿನಲ್ಲಿ ಮಗ ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಇದೀಗ ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರು ಇವರನ್ನು ಪ್ರೀತಿಯಿಂದ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವಾಣಿಯನ್ ಗಾಣಿಗ ಸಮುದಾಯ 20ನೇ ವರ್ಷದ ವಾರ್ಷಿಕ ಸಮಾರಂಭದ ವೇದಿಕೆಯಲ್ಲಿ ಶ್ರೀ ಕೃಷ್ಣಯ್ಯ ಅನಂತಪುರ ಇವರು ಅವರನ್ನು ಗುರುತಿಸ್ತಾ ಇದ್ದಾರೆ. ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತಕ धीम नात्र कीट तोम नाच रहे गोरी ताई तई तई तुम फिर तुम गीत धुनी कुतक धीम नात्र कीट तोम नाच रहे गोरी ताई तई तई तुम फिर तुम गीत धुनी कुतक. ಸದಾ ಹಸನ್ಮುಖಿಯಾಗಿರುವ ಇವರು ಸರಳ ಸಜ್ಜನಿಕೆಯಿಂದ ಜನಮನ ಗೆದ್ದು ತುಂಬು ಕುಟುಂಬದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಇಂದಿನ ಸಮಾಜಕ್ಕೆ ಪ್ರೇರಣಾ ಶಕ್ತಿಯಾಗಿ ಸಚ್ಚಿಂತನೆಗಳಿಂದ ನಮ್ಮ ಸಂಸ್ಕಾರ ಆಚಾರ ವಿಚಾರಗಳನ್ನು ಮುಂದಿನ ಜೀವನಕ್ಕೆ ಧಾರೆಯೇರುವುದರ ಮೂಲಕ ಯುವ ಮನಸ್ಸನ್ನು ಬೆಳೆಸಿರುವ ರೀತಿ ಪ್ರಶಂಸನೀಯವಾದುದು. ಇಂತಹ ಆದರ್ಶ ದಂಪತಿಗಳ ಸುದೀರ್ಘ ಜೀವನವು ಆನಂದದಾಯಕವಾಗಿದ್ದರ ಜೊತೆಗೆ ಶ್ರೀ ಭಗವತಿ ಅಮ್ಮನವರು ಸುಖ ಸಂಪತ್ತು ಆಯುರಾರೋಗ್ಯ ಸಕಲ ಅಷ್ಟೈಶ್ವರ್ಯವನ್ನು ಸದಾ ಕರುಣಿಸಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಪ್ರೀತಿಯಿಂದ ಗುರುತಿಸುತ್ತಾ ಈ ಗೌರವ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ.
ಶ್ರೀ ಶಂಕರ ಪಾಟಾಳಿ ಮತ್ತು ಲೀಲಾವತಿ ದಂಪತಿಗಳು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸರಳ ಸಜ್ಜನಿಕೆಯ ವ್ಯಕ್ತಿ. ಸದಾ ಹಸನ್ಮುಖಿಯಾಗಿರುವ ಇವರು ಸರಳ ಸಜ್ಜನಿಕೆಯಿಂದ ಜನಮನ ಗೆದ್ದು ತುಂಬು ಕುಟುಂಬದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಇಂದಿನ ಸಮಾಜಕ್ಕೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಶ್ರೀ ಸುಬ್ಬ ಪಾಟಾಳಿ ಮತ್ತು ಶ್ರೀಮತಿ ರಾಜೀವಿ 1950ರಲ್ಲಿ ದಿವಂಗತ ಚಂದ ಪಾಟಾಳಿ ಮತ್ತು ಪರಮೇಶ್ವರಿ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು ಸದಾ ಹಸನ್ಮುಖಿಯಾಗಿದ್ದು ಇತರರಿಗೆ ಮಾದರಿ ಎಂಬಂತೆ ತುಂಬು ಕುಟುಂಬದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಇಂದಿನ ಸಮಾಜಕ್ಕೆ ಪ್ರೇರಣಾ ಶಕ್ತಿಯಾಗಿ ಸಚ್ಚಿಂತನೆಗಳಿಂದ ಸಂಸ್ಕಾರವನ್ನ ಮುಂದಿನ ಯುವ ಮನಸ್ಸುಗಳಿಗೆ ಧಾರೆ ಎರೆಯುತ್ತಿದ್ದಾರೆ. ಸೋಲು ಗೆಲುವುಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸೋತಾಗ ನಿರಾಶರಾಗದೆ ಮುಂದೆ ಇದೇ ವೇದಿಕೆಯಲ್ಲಿ ಗುರುತಿಸಲ್ಪಡುವಂತಹ ಹಿರಿಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀ ಅಂಬಾಡಿ ಪಾಟಾಳಿ, ಶ್ರೀಮತಿ ಅಚ್ಚು, ಶ್ರೀಮತಿ ಧೂಮಕ್ಕ ಮತ್ತು ಶ್ರೀಮತಿ ದೇಯಿ ಪಂಚೋಡಿ. ಇದೀಗ ವೇದಿಕೆಗೆ ಹಿರಿಯರಾದಂತಹ ಶ್ರೀ ಅಂಬಾಡಿ ಪಾಟಾಳಿ, ಶ್ರೀಮತಿ ಅಚ್ಚು, ಶ್ರೀಮತಿ ಧೂಮಕ್ಕ, ಅದೇ ರೀತಿ ಶ್ರೀಮತಿ ದೇಯಿ ಪಂಚೋಡಿ ತಮ್ಮನ್ನು ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಅಂಬಾಡಿ ಪಾಟಾಳಿ ಇವರು 1946ರಲ್ಲಿ ದಿವಂಗತ ಬಟ್ಯ ಪಾಟಾಳಿ ಮತ್ತು ದಿವಂಗ್ಳೇರಿಕಟ್ಟೆಯಲ್ಲಿ ಜನಿಸಿದರು. ಸಹಕಾರಿ ಸೇವಾ ಸಂಘದ ಸದಸ್ಯರಾಗಿ ತಮ್ಮನ್ನು ಗುರುತಿಸಿಕೊಂಡಿರುತ್ತಾರೆ. ಇವರಿಗೆ 2 ಹೆಣ್ಣು ಮತ್ತು ಓರ್ವ ಗಂಡು ಮಗನಿದ್ದು ಪ್ರಸ್ತುತ ಬಲ್ನಾಡಿನಲ್ಲಿ ಸುಖಿ ಜೀವನ ನಡೆಸುತ್ತಿದ್ದಾರೆ. ಮುಂದೆ ಶ್ರೀಮತಿ ಅಚ್ಚು ಇವರನ್ನು ಗೌರವಿಸುವಂತಹ ಸಮಯ. 1950ರಲ್ಲಿ ಶಂಕರ ಪಾಟಾಳಿ ಮತ್ತು ಅಮ್ಮಣಿಯವರ ಮಗಳಾಗಿ ಪಂಚೋಡಿಯಲ್ಲಿ ಜನಿಸಿದ ಇವರು ತನ್ನ 18ನೇ ವಯಸ್ಸಿನಲ್ಲಿ ಶಂಕರ ಪಾಟಾಳಿ ಎಂಬವರನ್ನು ಮದುವೆಯಾದರು. ಬಾಲ್ಯದಲ್ಲಿಯೇ ನೇಜಿ ನೆಡುವುದು, ದನಕರುಗಳನ್ನು ಸಾಕುವುದು ಮುಂತಾದವುಗಳಲ್ಲಿ ಮುಂದೆ ಶ್ರೀಮತಿ ಧೂಮಕ್ಕ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಸಾಮೆತಡ್ಕ ಎಂಬಲ್ಲಿ ದಿವಂಗತ ಅಂಬಾಡಿ ಪಾಟಾಳಿ ಮತ್ತು ದಿವಂಗತ ದೇಯಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ಇವರು ಅಪ್ಪು ಪಾಟಾಳಿ ಎಂಬುವವರನ್ನು ವಿವಾಹವಾದರು. ಭತ್ತದ ನಾಟಿ ಹಾಗೂ ಕೊಯ್ಲು ಮಾಡುವುದರಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿದ ಇವರು ಕೃಷಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರಿಗೆ 3 ಹೆಣ್ಣು ಮತ್ತು 3 ಗಂಡು ಮಕ್ಕಳಿದ್ದು ಪ್ರಸ್ತುತ 3 ಗಂಡು ಮಕ್ಕಳು, ಸೊಸೆ ಹಾಗೂ ಮೊಮ್ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಮುಂದಕ್ಕೆ ದೇಯಿ ಪಂಚೋಡಿ
ಶಂಕರ ಪಾಟಳ್ಳಿ ಮತ್ತು ಅಮ್ಮಣ್ಣಿ ದಂಪತಿಗಳ ಸುಪುತ್ರಿಯಾಗಿ 1951ರಲ್ಲಿ ಮೇನಾಳದ ಪಂಚೋಡಿಯಲ್ಲಿ ಜನಿಸಿದ ಇವರು ತನ್ನ 16ನೇ ವಯಸ್ಸಿನಲ್ಲಿ ಅಪ್ಪಯ್ಯ ಪಾಟಳ್ಳಿ ಮತ್ತು ಪಾಟಿ ದಂಪತಿಗಳ ಪುತ್ರನಾದ ಶಂಕರ ಪಾಟಳ್ಳಿಯವರನ್ನು ವಿವಾಹವಾದರು. ಇವರಿಗೆ 2 ಗಂಡು ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳಿದ್ದು ಪ್ರಸ್ತುತ ಮೇನಾಳದ ಪಂಚೋಡಿಯಲ್ಲಿ ಮಗ, ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಎಲ್ಲ ಹಿರಿಯರು ತಮ್ಮ ಆದರ್ಶ ವ್ಯಕ್ತಿತ್ವದೊಂದಿಗೆ ತಮ್ಮ ಸುದೀರ್ಘ ಜೀವನವು ಆನಂದದಾಯಕವಾಗಿರುವುದರ ಜೊತೆಗೆ ಶ್ರೀ ಭಗವತಿ ಅಮ್ಮನವರು ಸುಖ, ಸಂಪತ್ತು, ಆಯುರಾರೋಗ್ಯ, ಸಕಲ ಅಷ್ಟೈಶ್ವರ್ಯಗಳನ್ನು ಸದಾ ಕರುಣಿಸಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನ ಪ್ರೀತಿಯಿಂದ ಗುರುತಿಸುತ್ತಿದ್ದೇವೆ. ಪ್ರೀತಿ ಎಂಬ ಭೂಮಿಯಲ್ಲಿ ಆತ್ಮೀಯತೆ ಎಂಬ ಬೀಜವನ್ನು ಬಿತ್ತಿ, ಸಮಾಧಾನ ಎಂಬ ನೀರನ್ನು ಹರಿಸಿ, ಸಂತೋಷ ಎಂಬ ಆರೈಕೆಯನ್ನು ಪೂರೈಸಿ, ಅಧರ್ಮ ಎಂಬ ಕಳೆಯನ್ನು ಕಳೆದು, ಸುಖ ದುಃಖ ಎಂಬ ಬೆಳೆದು, ವಾತ್ಸಲ್ಯ ಎಂಬ ಪರಿವರ್ತನೆಯೊಂದಿಗೆ, ಆತಿಥ್ಯ ಎಂಬ ಉಡುಗೊರೆಯೊಂದಿಗೆ ಹಂಚಬೇಕು. ಆಗ ಮರುಭೂಮಿ ಹೋಗಿ ಮರುಭೂಮಿ ಆಗುತ್ತದೆ. ಈ ಭೂಮಿಯ ಸೃಷ್ಟಿ ಈ ಹಿರಿಯರನ್ನು ಗುರುತಿಸಿಕೊಂಡಂತಹ ಈ ಸಮಾರಂಭದಲ್ಲಿ ಮರುಸೃಷ್ಟಿಯಾಗಿದೆ ಎಂದು ಹೇಳುತ್ತಾ, ಮುಂದೆ ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀಮತಿ ನಿಶಾ ಜಯರಾಮ್ ದೇರಳಕಟ್ಟೆ, ವ್ಯವಸ್ಥಾಪಕರು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್ ಮಂಗಳೂರು. ಇವರು ಈ ಕಾರ್ಯಕ್ರಮನ ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಂಡು ಬರುವುದಿಲ್ಲ, ಅದೊಂದು ಬೇಜಾರು. ಸಮಾಜ ಆಧುನಿಕತೆ ಸಮಾನತೆ ಮುಖ ಮಾಡಲಿ ಎಂದು ಆಶಿಸುತ್ತೇನೆ. ಹೆಣ್ಣು ಮಕ್ಕಳಿಗೆ ಅನುಕಂಪ ಬೇಡ, ಆದ್ಯತೆ ಬೇಕು. ಸೊ ಹೆಣ್ಣು ಮಕ್ಕಳು ಯಾವಾಗಲೂ ಸ್ವಾವಲಂಬಿಗಳಾಗಿರಬೇಕು. ಎಲ್ಲರೂ ಒಂದಾಗಿ ಸಮಾಜವನ್ನು ಕಟ್ಟೋಣ. ಈ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಹಿರಿಯರ ಜೊತೆ ನನಗೂ ಒಂದು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನನ್ನ ಹಾಗೂ ಸಂಘದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಿನಂತಿಯನ್ನು, ವಂದನೆಗಳನ್ನು ಸಮರ್ಪಿಸುತ್ತಾ, ಈ ಅಸಾಧ್ಯ ಎಂದು ಭಾವಿಸಿದರೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಸಾಧ್ಯ ಎಂದು ಭಾವಿಸಿದರೆ ಯಾವುದೂ ಅಸಾಧ್ಯವಲ್ಲ. ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಹಠ ಹಿಡಿದು ಸಾಧಿಸುವ ಛಲಗಾರನಿಗೆ ಯಾವುದೂ ಅಸಾಧ್ಯವಲ್ಲ. ಕಷ್ಟಗಳನ್ನು ಎದುರಿಸಿದಷ್ಟು ಬಲಶಾಲಿಯಾಗ್ತಾ ಹೋಗ್ತೇವೆ. ಆದ್ದರಿಂದ ಕಷ್ಟಗಳು ಬಂದಾಗ ಅಂಜಬೇಡ. ಕಾರ್ಯಕ್ರಮ ಸುಬ್ಬಪ್ಪ ಪಟ್ಟೆ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ರಾಜೇಶ್ ಡಿ ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಇದನ್ನು ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಾಣಿಯನ್ ಗಾಣಿಗೆ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ. ಶ್ರೀ ಸುಬ್ಬಪ್ಪ ಪಾಟಾಳಿ ಎನ್ ಪಟ್ಟೆ, ನಿವೃತ್ತ ಬ್ಯಾಂಕ್ ಉದ್ಯೋಗಿ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಪಟ್ಟೆ ಮಹಾಲಿಂಗ ಪಾಟಾಳಿ ಮತ್ತು ಗಿರಿಜಾ ದಂಪತಿಗಳ ಸುಪುತ್ರನಾಗಿ ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಶ್ರೀಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟೆ, ಪ್ರೌಢ ಶಿಕ್ಷಣವನ್ನು ಸರ್ವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ, ಪದವಿ ಪೂರ್ವ ಶಿಕ್ಷಣವನ್ನು ಪುತ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿರುವಿರಿ. 1984 ಆಗಸ್ಟ್ 29ರಂದು ಭಾರತೀಯ ಸೇನೆಗೆ ಸೇರ್ಪಡೆಗೊಂಡು ಹೈದರಾಬಾದಿನ ಆರ್ಟಿಲರಿ ಸೆಂಟರ್ನಲ್ಲಿ ತರಬೇತಿಯನ್ನು ಮುಗಿಸಿ ರಾಜಸ್ಥಾನದ ನಸೀರಾಬಾದ್, ಜಮ್ಮುವಿನ ಪೂಂಚ್, ಝಾನ್ಸಿ, ಹರಿಯಾಣದ ಅಂಬಾಳ, ಪಂಜಾಬ್ನ ಫರೀದ್ಕೋಟ್, ಸಿಕಂದರಾಬಾದ್, ಮಧ್ಯಪ್ರದೇಶದ ತಾಲ್ ಬಹಾಟ್, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸೇವೆ ಸಲ್ಲಿಸುವ ಮೂಲಕ ತನ್ನ ಯೌವನದ 17 ವರ್ಷಗಳನ್ನು ತಾಯಿ ಭಾರತಾಂಬೆಯ ಸೇವೆಗಾಗಿ ಮುಡಿಪಾಗಿರಿಸಿ
2001 ಸೆಪ್ಟೆಂಬರ್ 1ರಂದು ಸ್ವಯಂ ನಿವೃತ್ತಿಯನ್ನು ಪಡೆದು ಹುಟ್ಟೂರಿಗೆ ಆಗಮಿಸಿರುವಿರಿ. ನಂತರ 2007 ಏಪ್ರಿಲ್ ತಿಂಗಳಲ್ಲಿ ಮಂಗಳೂರಿನ ಕಾರ್ಪೊರೇಷನ್ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಉದ್ಯೋಗಕ್ಕೆ ಸೇರ್ಪಡೆಗೊಂಡು ಮುಂದೆ ಪುತ್ತೂರಿನ ಪ್ರಧಾನ ಕಚೇರಿ, ಪೆರ್ಲಂಪಾಡಿ ಹಾಗೂ ದರ್ಬೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ 2024 ಅಕ್ಟೋಬರ್ 30ರಂದು ವೃತ್ತಿ ಬದುಕಿನ ಸಾರ್ಥಕ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಿರುವಿರಿ. ಪ್ರಸ್ತುತ ಪುತ್ತೂರು ತಾಲೂಕು ಬಡಗನೂರು ಗ್ರಾಮದ ಪಟ್ಟೆಯಲ್ಲಿ ತಾಯಿ ಗಿರಿಜಾ, ಪತ್ನಿ ಪವಿತ್ರ ಹಾಗೂ ಪುತ್ರ ಶ್ರೇಯಸ್ನೊಂದಿಗೆ ವಾಸ್ತವ್ಯವನ್ನು ಹೊಂದಿರುವ ನಮ್ಮ ಸಂಘದ ಪೂರ್ವಾಧ್ಯಕ್ಷರಾಗಿರುವ ತಮ್ಮ ವಿಶ್ರಾಂತ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ತಮ್ಮ ಸೇವೆ ನಮ್ಮ ಸಂಘಕ್ಕೆ ನಿರಂತರವಾಗಿ ಲಭಿಸುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾದರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಪ್ರಸಾದ್ ಕಲ್ಲರ್ಪೆ ಅಧ್ಯಕ್ಷರು, ಜಯಲಕ್ಷ್ಮಿ DS ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ, ರಿಜಿಸ್ಟರ್ಡ್ ಪುತ್ತೂರು. ಮುಂದೆ ಸನ್ಮಾನಿಸಲ್ಪಡುವವರು ಶ್ರೀಯುತ ಅಪ್ಪು ಪಾಟಾಳಿ, ನೆಹರು ನಗರ, ನಿವೃತ್ತ ಪ್ರಾಂಶುಪಾಲರು. ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಅಕ್ಷತಾ ಕಲ್ಲರ್ಪೆ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಶ್ರೀ ಅಪ್ಪು ಪಾಟಾಳಿ, ನಿವೃತ್ತ ಪ್ರಾಂಶುಪಾಲರು, ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಸುಳ್ಯ ತಾಲೂಕಿನ ಕೊಡೆಂಕಿರಿ ನಿವಾಸಿಗಳಾದ ಅಪ್ಪಯ್ಯ ಪಾಟಾಳಿ ಮತ್ತು ಸೀತು ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಡಿಯಾಲುಬೈಲು ಹಾಗೂ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯದಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ, BCom ಪದವಿಯನ್ನು NMC ಸುಳ್ಯ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪೂರೈಸಿರುವಿರಿ. ಸರಕಾರಿ ಸೇವೆಗೆ ಸೇರುವ ಮೊದಲು ಪ್ರಾಕ್ಸಿಸ್ ಬೆಂಗಳೂರಿನಲ್ಲಿ ಅಕೌಂಟ್ಸ್ ಆಫೀಸರ್, ತರಬೇತಿ ಸಂಯೋಜಕರು, ಪ್ರಾಜೆಕ್ಟ್ ಸಂಯೋಜಕರಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವ ತಾವು 1996ರಲ್ಲಿ ಹಾಸನ ಜಿಲ್ಲೆಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಅರಕಲಗೂಡು ಇಲ್ಲಿ ಉಪನ್ಯಾಸಕರಾಗಿ ತಮ್ಮ ಸರಕಾರಿ ಸೇವೆಯನ್ನು ಪ್ರಾರಂಭಿಸಿರುವಿರಿ. ಮುಂದೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರೆ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ, P. ದಯಾನಂದ ಪೈ, ಸತೀಶ್ ಪೈ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ ಸ್ಟ್ರೀಟ್ ಮಂಗಳೂರು ಹಾಗೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಮುಂತಾದ ಕಡೆಗಳಲ್ಲಿ ಉಪನ್ಯಾಸಕರಾಗಿ, ಹಿರಿಯ ಶ್ರೇಣಿ ಉಪನ್ಯಾಸಕರಾಗಿ, ಆಯ್ಕೆ ಶ್ರೇಣಿ ಉಪನ್ಯಾಸಕರಾಗಿ, ಸಹ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಭಾರ ಪ್ರಾಂಶುಪಾಲರಾಗಿ 29 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಧಾರೆ ಎರೆದು ವೃತ್ತಿ ಬದುಕಿನ ಸಾರ್ಥಕ ಸೇವೆಯಿಂದ ದಿನಾಂಕ 31/1/2025ರಂದು ವಯೋನಿವೃತ್ತಿಯನ್ನು ಹೊಂದಿರುವಿರಿ. ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುವ ಹಲವಾರು ತರಬೇತಿಗಳನ್ನು ಉಚಿತವಾಗಿ ನಡೆಸಿಕೊಟ್ಟಿರುವ ತಾವು ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಸಮಾಜದಲ್ಲಿ ಗುರುತಿಸಿಕೊಂಡಿರುವಿರಿ. ಪ್ರಸ್ತುತ ಪುತ್ತೂರು ತಾಲೂಕಿನ ನೆಹರು ನಗರದ ಗಣೇಶ್ ಬಾಗ್ನಲ್ಲಿ ಪತ್ನಿ ಕೆನರಾ ಬ್ಯಾಂಕ್ ಉದ್ಯೋಗಿ ಜೈ ಅನನ್ಯಳೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಾರೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಮತಿ ಸಾವಿತ್ರಿ ಕೆ ಇವರು. ಇವರನ್ನ ರಮೇಶ್ MK ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಶ್ರೀ ಸಹದೇವ ಎ ರಾಜೆ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಕಾಸರಗೋಡು ಜಿಲ್ಲೆಯ ನೆಟ್ಟಣಿಗೆ ಗ್ರಾಮದ ಎಡಮುಗೇರು ನಿವಾಸಿಗಳಾದ ದಿವಂಗತ ಭಟ್ಯ ಪಾಟಾಳಿ ಮತ್ತು ಅಮ್ಮಣಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 5/3/1965ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಬಾಲಸುಬ್ರಹ್ಮಣ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಪದವು, ಪ್ರೌಢ ಶಿಕ್ಷಣವನ್ನು ಸರ್ವೋದಯ ಪ್ರೌಢಶಾಲೆ ಸುಳ್ಯ ಪದವು, ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, BA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯ, MA ಪದವಿಯನ್ನು ರಾಜ್ಯಶಾಸ್ತ್ರ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಹಾಗೂ BPEd ಪದವಿಯನ್ನು ತೃತೀಯ ರ್ಯಾಂಕ್ನೊಂದಿಗೆ ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲಿ ಪೂರೈಸಿರುವಿರಿ. ಯೋಗ ಶಿಕ್ಷಣವನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಯೋಗ ಕೇಂದ್ರ ಮಲ್ಲಾಡಿಹಳ್ಳಿ ಚಿತ್ರದುರ್ಗ ಹಾಗೂ ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ನಲ್ಲಿ ಪೂರೈಸಿರುವಿರಿ. ಕ್ಯಾಥೋಲಿಕ್ ವಿದ್ಯಾಸಂಸ್ಥೆ ಕ್ರಿಸ್ತ ಜ್ಯೋತಿ ಪ್ರೌಢಶಾಲೆ ಅಗ್ರಾರ ಬಂಟ್ವಾಳ ಹಾಗೂ ಆದರ್ಶ ಪ್ರೌಢಶಾಲೆ ತಾಕೋಡೆ ಮೂಡಬಿದ್ರೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ತಾವು 1997ರಲ್ಲಿ
ಬಂಟ್ವಾಳ ಸರ್ಕಾರಿ ಪ್ರೌಢಶಾಲೆ ಕೊಯ್ಲಾ ಇಲ್ಲಿ ಸರ್ಕಾರಿ ಸೇವೆ ಸೇರಿ ಮುಂದೆ ಸರ್ಕಾರಿ ಪ್ರೌಢಶಾಲೆ ಕಬಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ಳಾರೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಸರ್ವೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ 2025ರಲ್ಲಿ ಮಾರ್ಚ್ 31ರಂದು ವಯೋನಿವೃತ್ತಿಯನ್ನು ಹೊಂದಿರುವಿರಿ. ಯಕ್ಷಗಾನ, ನಾಟಕ, ಭಾಷಣ ಮುಂತಾದ ಹವ್ಯಾಸಗಳನ್ನು ಹೊಂದಿರುವ ತಾವು ರಾಜ್ಯ ಮಟ್ಟದ ಅಥ್ಲೆಟಿಕ್, ಕಬಡ್ಡಿ ಹಾಗೂ ವಾಲಿಬಾಲ್ ಪಂದ್ಯಾಟಗಳಲ್ಲಿ ಭಾಗವಹಿಸಿರುವಿರಿ. ದೈಹಿಕ ಶಿಕ್ಷಣ, ಯೋಗ, ವ್ಯಕ್ತಿತ್ವ ವಿಕಸನ ತರಬೇತಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ತರಬೇತಿಗಳನ್ನು ನಿರ್ವಹಿಸಿದ ಅನುಭವವಿರುವ ತಾವು ಹಲವಾರು ಕ್ರೀಡಾಪಟುಗಳಿಗೆ ಹಾಗೂ ಸ್ಕೌಟ್ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಹಿರಿಮೆ ನಿಮ್ಮದು. ತಮ್ಮ ಸೇವಾವಧಿಯಲ್ಲಿ ವಲಯ, ತಾಲೂಕು, ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಸಂಘಟಿಸಿ ಯಶಸ್ವಿಯಾಗಿರುವಿರಿ. ಕರ್ನಾಟಕ ಸರ್ಕಾರ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸ್ಥಾಪಕ ಅಧ್ಯಕ್ಷರಾಗಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ಕಬಕ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ದಾಖಲೆಯ ಫಲಿತಾಂಶ ಬರಲು ಶ್ರಮಿಸಿರುವಿರಿ. ಪ್ರಸ್ತುತ ಪುತ್ತೂರು ತಾಲೂಕಿನ ಮುಕ್ರಂಪಾಡಿ ಮಿಷನ್ ಮೂಲೆಯಲ್ಲಿ ಪತ್ನಿ ಬೆಟ್ಟಂಪಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕಿ ಗಾಯತ್ರಿ ಹಾಗೂ ಪುತ್ರ ಧಾರವಾಡ SDM ಆಸ್ಪತ್ರೆಯ MDS ಓರಲ್ ಸರ್ಜನ್ ಡಾಕ್ಟರ್ ಸಾಗರ್ ಇವರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ತಮ್ಮ ವಿಶ್ರಾಂತ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧಾರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ, ರಿಜಿಸ್ಟರ್ಡ್ ಪುತ್ತೂರು. ಮುಂದೆ ಸನ್ಮಾನವನ್ನು ಸ್ವೀಕರಿಸಲಿರುವವರು ನಿವೃತ್ತ ಯೋಧರಾದ ಶ್ರೀ ಲಕ್ಷ್ಮೀಶ ಕಡಮಜಲು. ತಾವು ವೇದಿಕೆಗೆ ಬಂದು ಅತಿಥಿವರಿಯರ ಸಮ್ಮುಖದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಯುತ ದಾಮೋದರ್ ಪಾಟಾಳಿ. ಹರಿ ಓಂ. ಶ್ರೀ ಲಕ್ಷ್ಮೀಶ ಕಡಮಜಲು ನಿವೃತ್ತ ಯೋಧರು, ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕು ಕೆದಂಬಾಡಿ ಗ್ರಾಮದ ಕಡಮಜಲು ನಿವಾಸಿಗಳಾದ ಕೇಚು ಪಾಟಾಳಿ ಹಾಗೂ ಸರಸ್ವತಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 15/11/1987 ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ತಿಂಗಳಾಡಿ, ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಯ್ಯೂರು ಹಾಗೂ ಪದವಿ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿರುವಿರಿ. ದಿನಾಂಕ 17/2007 ಭಾರತೀಯ ಸೇನೆಗೆ ಸೇರ್ಪಡೆಗೊಂಡು ಹೈದರಾಬಾದಿನ RT ಸೆಂಟರ್ನಲ್ಲಿ ತರಬೇತಿಯನ್ನು ಮುಗಿಸಿ ನಂತರ ಜಮ್ಮು ಕಾಶ್ಮೀರದ ಜಮ್ಮು ಸತ್ವರಿ, ಉರಿ ಸೆಕ್ಟರ್, ಪೂಂಚ್, ಉತ್ತರಾಖಂಡ್ನ ರೈವಾಲಾ, ಲೇ ಲಡಾಖ್ನ ತಾಂಗ್ಸೆ, ರಾಜಸ್ಥಾನದ ನಜೀರಾಬಾದ್, ಜೈಸಲ್ಮೇರ್ ಹಾಗೂ ಪಶ್ಚಿಮ ಬಂಗಾಳದ ಉಡಲ್ಬರಿ ಮುಂತಾದ ಕಡೆಗಳಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ದಿನಾಂಕ 28/2/2025 ಸ್ವಯಂ ನಿವೃತ್ತಿಯನ್ನು ಹೊಂದಿ ಹುತ್ತೂರಿಗೆ ಆಗಮಿಸಿರುವಿರಿ. ಸೇನೆಯಲ್ಲಿನ ತಮ್ಮ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಸೇವೆಯನ್ನು ಗುರುತಿಸಿ ಭಾರತೀಯ ಸೇನೆಯು ವಿಶೇಷ ಸೇವಾ ಪದಕ, ಹೈ ಆಲ್ಟಿಟ್ಯೂಡ್ ಮೆಡಲ್, ಸೈನ್ಯ ಸೇವಾ ಪದಕ, 9 ವರ್ಷಗಳ ದೀರ್ಘ ಸೇವಾ ಪದಕ ಹಾಗೂ ಭಾರತೀಯ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆ ಪದಕ ಮುಂತಾದ ಗೌರವಗಳನ್ನು ನೀಡಿ ಪುರಸ್ಕರಿಸಿರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಪ್ರಸ್ತುತ ಪುತ್ತೂರು ತಾಲೂಕಿನ ಕೆದಂಬಾಡಿ ಗ್ರಾಮದ ಕಡಮಜಲಿನಲ್ಲಿ ವಾಸ್ತವ್ಯವನ್ನು ಹೊಂದಿರುವ ತಮ್ಮ ವಿಶ್ರಾಂತ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧಾರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಜಯಲಕ್ಷ್ಮಿ DS ಕಾರ್ಯದರ್ಶಿ, ಪ್ರಸಾದ ಕಲ್ಲರ್ಪೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ, ರಿಜಿಸ್ಟರ್ಡ್ ಪುತ್ತೂರು. ಮುಂದೆ ಸನ್ಮಾನವನ್ನು ಸ್ವೀಕರಿಸಲಿರುವವರು ಡಾಕ್ಟರ್ ವಿನಯ್ ನೆಹರು ನಗರ, ಸಹಾಯಕ ಪ್ರಾಧ್ಯಾಪಕರು, ಕೆನರಾ ಇಂಜಿನಿಯರಿಂಗ್ ಕಾಲೇಜ್, ಬಂಟ್ವಾಳ. ಇವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಭವ್ಯ ಮನೋಹರ್. ಇವರನ್ನು P. ರಾಘವ, ಹಿರಿಯ ವಕೀಲರು, ಪುತ್ತೂರು, ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ, ರಿಜಿಸ್ಟರ್ ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ, ಡಾಕ್ಟರ್ ವಿನಯ್ P. ಸಹಾಯಕ ಪ್ರಾಧ್ಯಾಪಕರು, ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ನೆಹರು ನಗರ ನಿವಾಸಿಗಳಾದ
ಮಹಾಲಿಂಗ ಮತ್ತು ಪಾರ್ವತಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 17/7/1983 ಜನಿಸಿರುವ ತಾವು ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ BE ಶಿಕ್ಷಣವನ್ನು ವಿವೇಕಾನಂದ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜು ಪುತ್ತೂರು, ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ MTech ಪದವಿಯನ್ನು ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜು ಮೈಸೂರಿನಲ್ಲಿ ಪೂರೈಸಿರುವಿರಿ. ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜಿನಲ್ಲಿ 10 ವರ್ಷಗಳ ಕಾಲ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ತಾವು ಪ್ರಸ್ತುತ ನೆಮ್ಮದಿಯಿಂದ ಕೂಡಿರಲಿ. ತಮ್ಮ ಮಾರ್ಗದರ್ಶನವು ವಾಣಿಯ ಯುವ ಜನಾಂಗಕ್ಕೆ ನಿರಂತರವಾಗಿ ದೊರಕುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾದರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಜಯಲಕ್ಷ್ಮಿ DS ಕಾರ್ಯದರ್ಶಿ, ಪ್ರಸಾದ್ ಕಲ್ಲರ್ಪೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ ಪುತ್ತೂರು. ಧನ್ಯವಾದಗಳು. ಮುಂದೆ ಸನ್ಮಾನಿಸಲ್ಪಡುವವರು ಗೌರವ ಡಾಕ್ಟರೇಟ್ ಪುರಸ್ಕೃತರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಎಂ. ತಾವು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವರನ್ನು ಸನ್ಮಾನಿಸಬೇಕಾಗಿ ಶ್ರೀಕೃಷ್ಣಯ್ಯ ಅನಂತಪುರ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ನಾರಾಯಣ ಕುಕ್ಕುಪುಣಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಎಂ ಗೋಪಾಲಕೃಷ್ಣ ಪಾಟಾಳಿ ಗೌರವ ಡಾಕ್ಟರೇಟ್ ಪುರಸ್ಕೃತರು. ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ಅನಿಲಕೋಡಿ ನಿವಾಸಿಗಳಾದ ದಿವಂಗತ ಮಹಾಲಿಂಗ ಪಾಟಾಳಿ ಮತ್ತು ಯಮುನಾ ದಂಪತಿಗಳ ಸುಪುತ್ರನಾಗಿ ಜನಿಸಿರುವ ತಾವು ಬಾಲ್ಯದ ವಿದ್ಯಾಭ್ಯಾಸದ ನಂತರ BA ಹಾಗೂ MA ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಂಡಿರುವಿರಿ. 1999ರಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು ಪುತ್ತೂರು ತಾಲೂಕಿನ ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ, ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಳೆಯೂರುಕಟ್ಟೆ, ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ನೆಹರು ನಗರ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಣಿಯೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇದರ ಅಧ್ಯಯನ ಕೇಂದ್ರ, ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಜಿಡೇಕಲ್ಲು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ, ಕಾಸರಗೋಡು ಜಿಲ್ಲೆಯ ವಿದ್ಯಾವಾಣಿ ಟ್ಯುಟೋರಿಯಲ್ ಪೆರ್ಲಾ ಹಾಗೂ ನ್ಯೂ ಭಾರತ್ ಕಾಲೇಜು ಉಪ್ಪಳ ಮುಂತಾದ ಕಡೆಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿರುವಿರಿ. 1998ರಲ್ಲಿ ಬಂಟ್ವಾಳ ತಾಲೂಕಿನ ಮಾಣಿಯಲ್ಲಿ ಚೈತನ್ಯ ಟ್ಯುಟೋರಿಯಲ್ ಪ್ರಾರಂಭಿಸಿದ ತಾವು ಅನುತ್ತೀರ್ಣಗೊಂಡ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವಿರಿ. 2001ರಲ್ಲಿ ಪುತ್ತೂರಿನ ಈಶಾ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಮುಂದಿನ ವರ್ಷಗಳಲ್ಲಿ ಬಂಟ್ವಾಳ ತಾಲೂಕಿನ ವಿಟ್ಲ ಹಾಗೂ ಪುಣಚ, ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಹಾಗೂ ನೆಹರು ನಗರದಲ್ಲಿ ಈಶಾ ಶಿಕ್ಷಣ ಸಂಸ್ಥೆಯ ಸಹ ಸಂಸ್ಥೆಗಳನ್ನು ಸ್ಥಾಪಿಸಿ ಕಂಪ್ಯೂಟರ್ ಹಾಗೂ ವಿವಿಧ ವೃತ್ತಿಪರ ಕೋರ್ಸುಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸಿ ಈ ಭಾಗದ ಅದೆಷ್ಟೋ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗಿರುವಿರಿ. ತಾವು ಸ್ಥಾಪಿಸಿದ ಈಶಾ ಶಿಕ್ಷಣ ಸಂಸ್ಥೆಯು ಈ ವರ್ಷ 25ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವುದು ನಮಗೆಲ್ಲ ಸಂತೋಷದ ವಿಚಾರ. ಸಂಘಟನಾ ಚತುರರಾಗಿರುವ ತಾವು ಶ್ರೀ ವಿಷ್ಣು ಯುವಕ ಮಂಡಲ ಕೆಮ್ಮಾಯಿ, ಚೈತನ್ಯ ಮಿತ್ರವೃಂದ ಪಡೀಲ್, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘ, ಶ್ರೀ ಮಹಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, JCI ಪುತ್ತೂರು, ರೋಟರಿ ಅಲೈಟ್ ಪುತ್ತೂರು, ಶ್ರೀ ಧರ್ಮಸ್ಥಳ ಕ್ಷೇತ್ರ ಭಜನಾ ಪರಿಷತ್ ಪುತ್ತೂರು, ನೆಲ್ಲಿಕಟ್ಟೆ ಮಿತ್ರವೃಂದ ಪುತ್ತೂರು ಮುಂತಾದ ಸಾಮಾಜಿಕ ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಹಾಗೂ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವ ತಾವು ನಮ್ಮ ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘದ ಪುತ್ತೂರು ಇದರ ಸ್ಥಾಪಕ ಕಾರ್ಯದರ್ಶಿಗಳು ಎಂದು ಹೇಳಿಕೊಳ್ಳಲು ಅತೀವ ಸಂತೋಷವಾಗುತ್ತಿದೆ. ನಮ್ಮ ಸಂಘದ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಹಾಗೂ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಿರುವಿರಿ. ವಾಣಿಯನ್ ಗಾಣಿಗ ಸಮುದಾಯ ದಕ್ಷಿಣ ಕನ್ನಡ ವಿಶೇಷ ಅಧ್ಯಯನ, ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿನ ತಮ್ಮ ವಿಶೇಷ ಸಾಧನೆಗಾಗಿ ಸೌತ್ ವೆಸ್ಟರ್ನ್ ಅಮೇರಿಕನ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಲಭಿಸಿರುವುದು ವಾಣಿಯನ್ ಸಮುದಾಯಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಪ್ರಸ್ತುತ ಪುತ್ತೂರಿನಲ್ಲಿ ಪತ್ನಿ ಶಾರದಾ, ಮಕ್ಕಳಾದ ಶ್ರೀಶಕೃಷ್ಣ ಮತ್ತು ಆಶ್ರೀಕೃಷ್ಣರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ.
ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿನ ತಮ್ಮ ಸೇವೆ ನಿರಂತರವಾಗಿ ಮುಂದುವರಿಯಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾದರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಜಯಲಕ್ಷ್ಮಿ DS ಕಾರ್ಯದರ್ಶಿ, ಪ್ರಸಾದ್ ಕಲ್ಲರ್ಪೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಪುತ್ತೂರು. ಮುಂದೆ ಸನ್ಮಾನಿಸಲ್ಪಡುವವರು ಸಮಾಜದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಮತಿ ಮಮತಾ ಆರ್ಲಪದವ್. ಇವರು ವೇದಿಕೆಯತ್ತ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರನ್ನು ಶ್ರೀಮತಿ ಜಯಲಕ್ಷ್ಮಿ ಶಿವಶಂಕರ್ ನೆಕ್ರಾಜೆ ಉದ್ಯಮಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ಹರಿಪ್ರಸಾದ್ DS ಇವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರನ್ನು ಶ್ರೀಮತಿ ಜಯಲಕ್ಷ್ಮಿ ಶಿವಶಂಕರ್ ನೆಕ್ರಾಜೆ ಉದ್ಯಮಿಗಳು ಸನ್ಮಾನಿಸಬೇಕು. ಶ್ರೀಮತಿ ಮಮತಾ ಆಶಾ ಕಾರ್ಯಕರ್ತೆ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರವಿದು. ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಪಟ್ಟೆ ನಿವಾಸಿಗಳಾದ ಮಾಲಿಂಗ ಪಾಟಾಳಿ ಮತ್ತು ಸುಶೀಲ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 30/11/2074 ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಶ್ರೀಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟೆ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಸರ್ವೋದಯ ಪ್ರೌಢಶಾಲೆ ಸುಳ್ಯಪದವು ಇಲ್ಲಿ ಪೂರೈಸಿರುವಿರಿ. ದಿನಾಂಕ 17/2/2017 ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಾಣಾಜೆ ಇಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಸೇವೆಯನ್ನು ಪ್ರಾರಂಭಿಸಿರುವ ತಾವು ಪ್ರಸ್ತುತ ಬೆಟ್ಟಂಪಾಡಿ ಉಪಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಿರಿ. NCD ಶಿಬಿರ, ಡೆಂಗ್ಯೂ ಸರ್ವೆ, ಕೊರೋನಾ ಪರೀಕ್ಷಾ ಶಿಬಿರ, ಲಸಿಕಾ ಶಿಬಿರ, ಮಕ್ಕಳ ಲಸಿಕಾ ಶಿಬಿರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡುತ್ತಿರುವಿರಿ. ಕಳೆದ 8 ವರ್ಷಗಳಿಂದ ಪಾಣಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ ವ್ಯಾಪ್ತಿಯ ಪ್ರತಿಯೊಂದು ಮನೆಗೆ ತೆರಳಿ ಆರೋಗ್ಯ ಇಲಾಖೆಯ ಹೊಸ ಯೋಜನೆಗಳ ಮಾಹಿತಿ ನೀಡುವ ಮೂಲಕ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ವಾಣಿಯನ್ ಗಾಣಿಗ ಸಮಾಜ ಸೇವೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಸುಚಿತಾ ಆಲಂಕಾರು. ಇವರನ್ನು ಸನ್ಮಾನಿಸಬೇಕಾಗಿ ಶ್ರೀಮತಿ ನಿಶಾ ಜಯರಾಮ್ ದೇರಳಕಟ್ಟೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಶ್ರೀಮತಿ ಕುಸುಮಾವತಿ ಪ್ರಗತಿಪರ ಕೃಷಿಕರು ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮರ್ಕಂಜ ಅಜ್ಜಿಮನೆ ನಿವಾಸಿಗಳಾದ ಯಾದವ ಮತ್ತು ಅಮ್ಮಣಿ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 25/3/1975 ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಮಡಿಕೇರಿ ತಾಲೂಕಿನ ಪೆರಾಜೆ ಗ್ರಾಮದ ಕುಂಬಳಚೇರಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣವನ್ನು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು ಅರಂತೋಡು ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಜೂನಿಯರ್ ಕಾಲೇಜು ಸುಳ್ಯ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪೂರೈಸಿರುವಿರಿ. PUC ವಿದ್ಯಾಭ್ಯಾಸದ ನಂತರ 4 ವರ್ಷಗಳ ಕಾಲ ಕುಂದಾಪುರದ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಉದ್ಯೋಗವನ್ನು ನಿರ್ವಹಿಸಿರುವ ತಾವು ದಿನಾಂಕ 13/3/1995 ಕಡಬ ತಾಲೂಕಿನ ಪೆರಾಬೆ ಗ್ರಾಮದ ಪೂಂಜಾ ನಿವಾಸಿಗಳಾದ ದಿವಂಗತ ಚಂದಪ್ಪ ಕೋಮಾರ ಹಾಗೂ ಜಾನಕಿ ದಂಪತಿಗಳ ದ್ವಿತೀಯ ಪುತ್ರ ಬಾಲಕೃಷ್ಣರನ್ನು ವಿವಾಹವಾಗಿ ಮಮತಾ, ಪವಿತ್ರ ಹಾಗೂ ಅಭಿಷೇಕ್ ಎಂಬ 3 ಮಕ್ಕಳನ್ನು ಪಡೆದಿರುವಿರಿ. ಮದುವೆಯ ನಂತರ ಪತಿಯೊಂದಿಗೆ ಸಂಪೂರ್ಣವಾಗಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ತಾವು ಮಾದರಿ ಮಹಿಳೆ ಎನಿಸಿಕೊಂಡಿರುವಿರಿ. ತಮ್ಮ ಕೃಷಿ ಜಮೀನಿನಲ್ಲಿ ಅಡಿಕೆ ಮಾಲಿಂಗೇಶ್ವರಿಗೆ ದೇವರಿಗೆ ವಂದಿಸುತ್ತಾ, ನನ್ನ ಕರೋಪಾಡಿ ತರವಾಡು ಗುರು ಹಿರಿಯರಿಗೆ ವಂದಿಸುತ್ತಾ, ವೇದಿಕೆ ಮೇಲಿರುವಂಥ ಗಣ್ಯರೇ, ನನ್ನ ನೆಚ್ಚಿನ ಶ್ರೀಕೃಷ್ಣಯ್ಯ ಅನಂತಪುರರವರೇ, ಯಜಮಾನ್ರೇ, ಶ್ರೀ ರಮೇಶ್ ಎಂ ಕೆ ಚಿಟ್ಟನ್ರವರೇ, ರಾಮ ಮುಗ್ರೋಡಿಯವರೇ, ಜಯಲಕ್ಷ್ಮಿ ಶಿವಶಂಕರ್ ನೆಕ್ರಾಜೆಯವರೇ, ಪ್ರಸಾದ್ ಕಲ್ಲರ್ಪೆ ಅಧ್ಯಕ್ಷರೇ, ನಿಶಾ ಜಯರಾಮ್ ರವರೇ, ರಾಘವರವರೇ, ಹಾಗೂ ನನ್ನ ನೆಚ್ಚಿನ ಆತ್ಮೀಯ ಗೆಳೆಯನಾದ ಸಂತೋಷ್ರ ಧರ್ಮಪತ್ನಿಯಾದ ಕಾವ್ಯ ಸಂತೋಷ್ರವರೇ, ನಾನು ಶ್ರೀಕೃಷ್ಣಯ್ಯರವರ ಭಾಷಣ ಆದ ಮೇಲೆ, ನಮ್ಮ ರಮೇಶ್ ಕೆ ಅವರ ಭಾಷಣ ಆದ ಮೇಲೆ ನನಗೆ ಈ ಅವಕಾಶ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ
ಸ್ವಲ್ಪ ಮಾತಾಡಿ ಬೇಗ ಹೋಗ್ಬೋದು ಅಂತ. ಪ್ರಿಪರೇಷನ್ ಅಂತ ಏನೂ ನಾನು ಪರ್ಸನಲಾಗಿ ಮಾಡಲಿಲ್ಲ. ನಾನು ಮೊದಲನೇದಾಗಿ ಪ್ರಸಾದ್ ಕಲ್ಲಾರಪ್ಪೆ ಮತ್ತು ಈ ಸಂಘದ ಸದಸ್ಯರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ, ನನಗೆ ಇಲ್ಲಿ ಒಂದು ಅವಕಾಶ ನೀಡಿದ್ದಕ್ಕೆ. ಇತ್ತೀಚೆಗೆ ನಾನು ಮಾತಾಡ್ತಾ ಇದ್ದೆ ಬೇರೆ ನಮ್ಮ ಶ್ರೀ ರಮೇಶ್ ಎಂ ಕೆ ಚೆಟ್ಯಾನ್ರವರೊಟ್ಟಿಗೆ. ಇತ್ತೀಚೆಗೆ ಅವರು ವಿಟ್ಲಾದಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಅವರೊಂದು ಮಾತು ಹೇಳಿದರು, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಮತ್ತು ಉನ್ನತ ಕೆಲಸದಲ್ಲಿ ಇರುವವರು ಪೆರ್ಣೆ ಮುಚ್ಚಿಲೋಟು ಭಗವತಿಯ ಯಾರೆಲ್ಲ ಪೆರ್ಣೆ ಮುಚ್ಚಿಲೋಟು ಭಗವತಿಯ ಆಚಾರ ವಿಚಾರಗಳನ್ನು ಪಾಲನೆ ಮಾಡ್ತಾರೋ ಅವರು ಯಶಸ್ಸು ಪಡಿತಾರೆ ಅಂತ. ನಾನು ತುಂಬ ಚಿಕ್ಕ ವ್ಯಕ್ತಿ, ಆದರೆ ಇದು ಅಕ್ಷರಶಃ ಸತ್ಯ. ನಾನು ನೋಡಿದ ಪ್ರಕಾರ ನನಗೂ ಒಂದು ಅಭ್ಯಾಸ ಇದೆ, ಪೆರ್ಣೆಯಲ್ಲಿ ಏನಾದೊಂದು ಕಾರ್ಯಕ್ರಮ ಇದೆ ಅಂದಾಗ ಚಿಕ್ಕದಾಗಿ ಸಹಾಯ ಮಾಡಬೇಕು ಅಂತ. ನಮ್ಮ ತರವಾಡು ಕರಪ್ಪಾಡಿ ತರವಾಡು ಅಲ್ಲೂ ಹಾಗೆ ಚಿಕ್ಕದಾಗಿ ಸಹಾಯ ಅವಾಗವಾಗ ಸೇವಾ ಥರದಲ್ಲಿ ಮಾಡ್ತಾ ಇರ್ತೇನೆ. ಯಾಕೆ ಅಂದರೆ ಈ ಥರ ಮಾಡೋದ್ರಿಂದ ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಇದೆ ಒಂದು. ಎರಡನೇದು, ನನ್ನ ವೃತ್ತಿಯಲ್ಲಿ ಕೂಡ ನನಗೆ ಕಷ್ಟ ಬಂದಾಗ ಎಲ್ಲ ಖಂಡಿತವಾಗ್ಲೂ ಹೇಳ್ತೇನೆ, ನನ್ನ ಪೆರ್ಣೆ ಮುಚ್ಚಿಲೋಟು ಭಗವತಿ ತರವಾಡು ದೇವರೇ ನನ್ನ ರಕ್ಷಿಸಿದ್ದು. ಸೊ ನಾನು ಏನು ಕೇಳಿಕೊಳ್ತಾ ಇದ್ದೇನೆ ಇಲ್ಲಿಯ ಯುವಕ ಯುವಕಿಯರಿಗೆ ಮತ್ತು ಎಲ್ರಿಗೂ ಅಂದರೆ, ತಾವು ಪೆರ್ಣೆ ಮುಚ್ಚಿಲೋಟು ಭಗವತಿಯ ಗೌರವವನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿಯ ಆಚಾರ ವಿಚಾರಗಳಿಗೆ ಗೌರವ ಕೊಡಿ, ಹಾಗೂ ತರವಾಡಿಗೆ ನಿಮ್ಮ ಕೈಲಾಗುವಂಥ ಚಿಕ್ಕ ಪುಟ್ಟ ಸಹಾಯಗಳನ್ನು ಆವಾಗ ಮಾಡ್ತಾಯಿರಿ. ಖಂಡಿತವಾಗ್ಲೂ ನೀವು ಮಾಡಿದ ಸಹಾಯಕ್ಕಿಂತ ದುಪ್ಪಟ್ಟು ಹಣದ ವಿಷಯದಾಗಲಿ ದುಪ್ಪಟ್ಟು ಹಣ ಕಾರ್ಯದ ರೂಪದಾದರೂ ನಿಮ್ಮ ವೃತ್ತಿಗೆ ಖಂಡಿತವಾಗ್ಲೂ ಅದು ಉಪಯೋಗ ಆಗ್ತದೆ ಅಂತ ನನ್ನ ಈ ಮೊದಲನೆಯ ಮಾತು. ಹಾಗೆ ಇವತ್ತು ಗೊತ್ತಿಲ್ಲ, ಇನ್ನು ಮೋಸ್ಟ್ಲಿ ನೆಕ್ಸ್ಟ್ ಇರ್ಬೋದು PUC SLC ಮಕ್ಕಳಿಗೆ ಅಭಿನಂದನಾ ಪತ್ರ, ಮೋಸ್ಟ್ಲಿ ಅದಕ್ಕೆ ಕಾಯ್ತಾ ಇದ್ದೆ ನೋಡಲಿಕ್ಕೆ. ನನಗೊಂದು ಅಭ್ಯಾಸ ಇದೆ, ಯಾರೆಲ್ಲ ಹೆಚ್ಚು ಮಾರ್ಕ್ ಬಂದರೂ 600, 610, 615 ಅಂತೆಲ್ಲ ಹೇಳ್ತಾರಲ್ಲ, ಅಭ್ಯಾಸ ಏನು ಅಂದರೆ ಅವ್ರ ಜೊತೆ ಕೇಳೋದು, ಮುಂದೆ PUC ಆದ ಮೇಲೆ ಏನು ಮಾಡ್ತೀಯಾ ಅಂತ. PUC ಆದ ಮೇಲೆ ನನಗೆ ಉತ್ತರ ಸಿಗೋದು, ನನ್ನ ಸರ್ವೆ ಪ್ರಕಾರ ಕಾಮನ್ ಆಗಿ ಅತ್ಯಧಿಕ ಮಾರ್ಕ್ ತೆಗೆದವರು ಒಂದೇ, ಇಂಜಿನಿಯರ್ ಆಗಬೇಕು. 2 ರೀಸನ್. ಒಂದು, ಅವರು ಕೆಲವು ವ್ಯಕ್ತಿಗಳನ್ನು ನೋಡಿ, ಇವರು ಇಂಜಿನಿಯರು, ಒಳ್ಳೆ ಕೆಲಸ, 4 ವರ್ಷ BE ಮಾಡಿದರೆ ಸಾಕು ಅಂತ ಅಂದ್ಕೊಂಡು ಆ ವೃತ್ತಿಯ ಬಗ್ಗೆ ಯೋಚನೆ ಮಾಡಿರ್ಬೋದು. ಎರಡನೇದು, ಅವರಿಗೆ ಮಾರ್ಗದರ್ಶನದ ಕೊರತೆ ಇದೆ. ಅಂದರೆ ಅವರಿಗೆ ಬೇರೆ ವೃತ್ತಿ, ಈಗ ಹೈ ಪೇಯಿಂಗ್ ಜಾಬ್ಸ್ ತುಂಬ ಇದೆ, ತುಂಬ ಇದೆ, ಇದರ ಬಗ್ಗೆ ಮಾಹಿತಿ ಕೊರತೆ ಇರ್ಬೋದು. ಅಲ್ಲಿಗೆ ಮತ್ತೊಮ್ಮೆ ಬರ್ತೇನೆ. ನನಗೆ ಸುಮಾರು 4 ವರ್ಷ ಹಿಂದೆ ವಾಣಿಯೋತ್ಸವ ಕಾರ್ಯಕ್ರಮ ಆಯಿತು ವಿಟ್ಲ. ಇವತ್ತು ಪದೇ ವಿಟ್ಲ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಉದ್ದೇ ದಂಬೆಯವರು ಕೂಡ ಹಿಂದೆ ಕೂತ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಆದ ನಂತರ ನನಗೆ ಕೆಲವಾರು ಮಕ್ಕಳು ಫೋನ್ ಮಾಡಿದ್ರು, ಕೆಲವರು ರೆಸ್ಯೂಮ್ಗಳು ಬಂದು ಫೋನ್ ಮಾಡಿ, ಇಂಜಿನಿಯರಿಂಗ್ ಆದವರು ಫೋನ್ ಮಾಡಿ ನನಗೆ ಹೇಳ್ತಾರೆ, ಅಣ್ಣ ನನಗೊಂದು ಕೆಲಸ ಮಾಡಿಕೊಡ್ಬೇಕು, ಫ್ರೆಷರ್ ಕೆಲಸ ಮಾಡಿಕೊಡ್ಬೇಕು. ರೆಸ್ಯೂಮ್ ಕಳಿಸ್ತಾರೆ ನನಗೆ. ರೆಸ್ಯೂಮ್ ಕಳಿಸಿದ ತಕ್ಷಣ ನಾನು ಎಲ್ಲ ರೆಸ್ಯೂಮ್ ನೋಡ್ತೇನೆ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಫ್ರೀ ಇರೋ ಕಾರಣ ಆವಾಗ ನಾನು ಹೆಚ್ಚಿನ ಸಮಯ ಅದಕ್ಕೆ ಕೊಡ್ತೇನೆ. ರೆಸ್ಯೂಮ್ ನೋಡ್ತೇನೆ. ರೆಸ್ಯೂಮ್ ಓಪನ್ ಮಾಡಿದಾಗ ಅವ್ರು ಮಾಡಿದ ಕಾರ್ಯಗಳು ಯಾವುದೂ ಇರೋದಿಲ್ಲ, ಇಂಟರ್ನ್ಶಿಪ್ ಯಾವುದೂ ಇರೋದಿಲ್ಲ, ಇಂಟರ್ನ್ಶಿಪ್ನ ಡೀಟೇಲ್ಸ್ಗಳು ಇರೋದಿಲ್ಲ. ಅಂದರೆ ರೆಸ್ಯೂಮೇ ಪೂರ್ತಿ ಇಲ್ಲ. ಇಂಥ ರೆಸ್ಯೂಮ್ಗಳನ್ನು HR ಕಂಪನಿಗಳಲ್ಲಿ HR ಒಂದು ಸೆಕೆಂಡ್ನಲ್ಲಿ ರಿಜೆಕ್ಟ್ ಮಾಡಿ ಆಚೆ ಹಾಕ್ತಾರೆ. ಸೊ ಅದರ ಅರ್ಥ ಇಲ್ಲೂ ಕೂಡ ಅವರಿಗೆ ಮಾರ್ಗದರ್ಶನ ಇಲ್ಲ. ಸೊ ಈಗ ಗೊತ್ತಿಲ್ಲ ಹೆಚ್ಚಿನವರು ಯೂಸ್ ಮಾಡ್ತಿದ್ದೀರಾ ಅಂತ, ChatGPT ಅಂತ ಬರ್ತದೆ ಮಕ್ಕಳಿಗೆ ಅಥವಾ ಉದ್ಯೋಗ ಹುಡುಕುವವರಿಗೆ, ಭಾಳಷ್ಟು ವಿಷಯಗಳು ಸ್ಟ್ರಕ್ಚರ್ಡ್ ಇನ್ಫಾರ್ಮೇಷನ್ ಆಗಿ ಕೊಡ್ತಾರೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಅದರಲ್ಲೂ ಕೇಳ್ಕೊಳ್ಳಿ, ಅದು ಒಂದು. ಎರಡನೇದು, ನಮ್ಮ ಸಂಘದವರು
ಈ ಮಾರ್ಗದರ್ಶನದಂತಹ ಕಾರ್ಯಕ್ರಮಗಳನ್ನು ತುಂಬ ಹೆಚ್ಚಾಗಿ ಮಾಡಬೇಕು. ನನಗೆ ತಿಳಿದ ಪ್ರಕಾರ ಪೆರ್ನೆಯಲ್ಲಿ ನಾರಾಯಣ ದೇಲಂಪಾಡಿಯವರು ಮತ್ತು ನಮ್ಮ ಮಾಸ್ಟ್ರು ಅವರು ಕಾರ್ಯಕ್ರಮ ಮಾಡಿದರು. ಆದರೆ ಈ ಕಾರ್ಯಕ್ರಮಗಳು ಎಲ್ಲ ಸಂಘಗಳಲ್ಲೂ ಮಾರ್ಗದರ್ಶನ ಕಾರ್ಯಕ್ರಮ ನಡಿಬೇಕು. ಕೆಲವಾರು ನಮ್ಮಲ್ಲಿ ಉನ್ನತ ವೃತ್ತಿಯಲ್ಲಿರೋರಿದ್ದಾರೆ, ಅವರು ಬರ್ತಾರೆ, ಮಾರ್ಗದರ್ಶನ ಕೊಡ್ಬೋದು, ಅಥವಾ ಹೊರಗಿಂದ ನಾವು ಕರೆಸೋಣ, ಮಾಡೋಣ. ಅದು ಒಂದು. ಎರಡನೇದು, ಅನಾರೋಗ್ಯದಲ್ಲಿ ಇರುವವರಿಗೆ ಸಹಾಯ ಮಾಡೋದು. ಅನಾರೋಗ್ಯದಲ್ಲಿ ಇರುವ ಸಹಾಯ ಮಾಡಬೇಕು ಅಂದಾಗ ನನಗೆ ಫಸ್ಟಿಗೆ ನೆನಪು ಬರೋದು ಲೀಡರ್ಶಿಪ್ ಸ್ಕಿಲ್ ಆಫ್ ಆರಿಕ್ಕಾಡಿ ಗೋಪಾಲ ಮಾಮ. ಆರಿಕ್ಕಾಡಿ ಗೋಪಾಲ ಅಣ್ಣವ್ರು ನಮ್ಮ ತರವಾಡ್ನವರು. ತುಂಬ ಲೀಡರ್ಸ್ ಇರ್ಬೋದು. ನಾನು ಇವ್ರ ಬಗ್ಗೆನೂ ಕೇಳಿದ್ದೇನೆ, ನಮ್ಮ ಪ್ರಸಾದ್ ಕಲ್ಲರ್ಪೆ ಅವರ ಬಗ್ಗೆನೂ ಕೇಳಿದ್ದೇನೆ, ಅವರು ಬಡವರಿಗೆ ಸಹಾಯ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಆರಿಕ್ಕಾಡಿ ಗೋಪಾಲ್ ಮಾಮನವರ ಒಂದು ವಿಷಯ ಬೇರೆ ಇದೆ. ಅವರು ಈಸ್ ಎ ಲೀಡರ್. ಯಾಕೆ ಲೀಡರ್ ಅಂತ ಹೇಳ್ತಿದ್ದೀನಿ ಅಂದರೆ, ಅವರು ಒಂದು ಅನಾರೋಗ್ಯದಲ್ಲಿ ಯಾರಿಗೆ ಒಂದು ಮೆಸೇಜ್ ಬಂದರೆ ಸಾಕು, ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಏನು ಮಾಡ್ತಾರೆ ಅಂದರೆ, ಅವರು ಒಂದು 5,000 ಹಾಕ್ತಾರೆ. ಮಿಷನ್ 5,000 ಅಲ್ಲ, ಹೆಚ್ಚೇ ಹಾಕ್ತಾರೆ, ಆದರೂ 5,000 ಹಾಕ್ತಾರೆ. ಉಳಿದವ್ರನ್ನೆಲ್ಲ ಹುರಿತುಂಬಿಸ್ತಾರೆ. ಪ್ರತಿಯೊಬ್ಬರಿಗೂ 500 ರೂಪಾಯಿ ಹಾಕಲಿ, 100 ರೂಪಾಯಿ ಹಾಕಲಿ, ಪ್ರತಿಯೊಬ್ಬರಿಗೂ ಉತ್ತೇಜನ ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಹಾಕಿ ಪೆರ್ನೆ ಮುಚ್ಚಿಲೋಡ್ ಭಗವತಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಥರ ಎಲ್ಲ ಮೋಟಿವೇಶನಲ್ ಮೆಸೇಜಸ್ ಹಾಕ್ತಾರೆ. ಇದರಿಂದ ಉತ್ತೇಜನಗೊಂಡು ಜನ ಪ್ರತಿಯೊಬ್ಬರು ಕೂಡ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಸ್ ಹಾಕ್ತಾ ಹೋಗ್ತಾರೆ. ಒಂದು ವಾರದಂತೆ ಮುಂಚೆ ಒಬ್ಬರು ಅಚ್ಚನ್ಗೆ ಒಬ್ಬರಿಗೆ ಕಾಲು ಏನೋ ತೊಂದರೆ ಆಗಿತ್ತು. ಈಗ 1 ವಾರ ಆಯಿತು ಅವ್ರು ಕಲೆಕ್ಷನ್ ಮಾಡ್ತಾ ಇರೋದು. ಇದು ಇತ್ತೀಚಿದ್ದು, ಒಂದು ತಿಂಗಳ ಒಳಗಿದ್ದು. ಈಗ ಇವತ್ತು ಬೆಳಿಗ್ಗೆ ನೋಡಬೇಕಾದ್ರೆ 73,000 ಆಯಿತು. ಸಂಜೆ ಆಗಬೇಕಾದ್ರೆ 1 ಲಕ್ಷನೂ ದಾಟ್ಬೋದು. ಇದನ್ನು ಡ್ರೈವ್ ಮಾಡ್ತಿರೋದು ಅವರು. ನಮ್ಮ ಸಂಘ ಸಂಸ್ಥೆಗಳಲ್ಲೂ ಕೂಡ, ಸಂಘಗಳಲ್ಲಿ ಮೇಯ್ನಾಗಿ ಅಧ್ಯಕ್ಷರಾದವರಾಗಲಿ, ಸೆಕ್ರೆಟರಿ ಆದವರಾಗಲಿ, ಇಂಥ ಅನಾರೋಗ್ಯಕ್ಕೆ ಪೀಡಾದವರಾಗಲಿ, ಬಡವರಿಗಾಗಲಿ, ಅಥವಾ ಈ ಮಾರ್ಗದರ್ಶನ ಕೊಡೋರಾಗಲಿ, ಅಂಥ ಕಾರ್ಯಕ್ರಮಗಳಿಗೆ ತುಂಬ ಉತ್ತೇಜನ ನೀಡಬೇಕು. ಬೇರೆ ಕಾರ್ಯಕ್ರಮಗಳು ಇರಲಿ, ಈ ವಾರ್ಷಿಕ ಕಾರ್ಯಕ್ರಮಗಳು ಅದೆಲ್ಲ ಬೇಕು. ಆದರೆ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಬಡವರ ಕಾರ್ಯಕ್ರಮಗಳಲ್ಲಿ, ಮಕ್ಕಳ ಮಾರ್ಗದರ್ಶನಕ್ಕಾಗಲಿ ಮತ್ತು ಅನಾರೋಗ್ಯಕ್ಕೀಡಾದವರಿಗಾಗಲಿ ಇರಲಿ ಅಂತ ಹೇಳ್ತಾ ನನ್ನ ಈ 1-2 ಮಾತುಗಳನ್ನು ಇವತ್ತು ನಿಲ್ಲಿಸ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಎಲ್ಲ ಒಂದು ವಿಷಯವನ್ನು ನಿಮಗೆ ತಿಳಿ ಹೇಳ್ತಾರೆ. ಆದ ಕಾರಣ ನಾವು ಈ ಪುತ್ತೂರು ಗಾಣಿಗ ಸಮುದಾಯ ಸಂಘ ಇದರ 20ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತುಂಬ ಖುಷಿಯಾಗ್ತಾ ಇದೆ. ಇವರು ತುಂಬ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗ್ತದೆ. ಈ ಸಂಘ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ನಾನು ಶ್ರೀ ಮುಚ್ಚಿಲೋಟು ಭಗವತಿ ಅಮ್ಮನವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಅವಕಾಶ ಕಲ್ಪಿಸಿದ್ದಕ್ಕೆ ನನಗೆ ತುಂಬ ವಂದನೆಗಳು. ಈ ಸಂಘ ಸಂಸ್ಥೆಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ಪುತ್ತೂರು ಇದರ 20ನೇ ವರ್ಷದ ವಾರ್ಷಿಕೋತ್ಸವದ ಅಧ್ಯಕ್ಷರಾಗಿರುವಂಥ ಪ್ರಸಾದ್ ಕಲ್ಲರ್ಪೆ ಅವರೇ, ನಮ್ಮ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಯಜಮಾನರಾದಂಥ ಕೃಷ್ಣಯ್ಯ ಅನಂತಪುರರವರೇ, ಹಾಗೆ ಇನ್ನೊಬ್ಬರು ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥವರು ನಮ್ಮ ರಮೇಶ್ ಶೆಟ್ಯಾನ್ರವರೇ, ಹಾಗೆ ವಕೀಲರಾದಂಥ ರಾಘವಣ್ಣನವರೇ, ಹಾಗೆ ಸಾಫ್ಟ್ವೇರ್ ಉದ್ಯಮಿ ಸ್ವಿಗ್ಗಿಯ ಪ್ರೀತಮ್ರವರೇ, ಹಾಗೆ ಶ್ರೀಮತಿ ನಿಶಾ ಜಯರಾಮ್ರವರೇ, ಕಾವ್ಯನ ನೆನಪಿದೆ ನನಗೆ, ಈಗ ಮರೆತೋಯಿತು, ಕಾವ್ಯರವರೇ, ಹಾಗೆ ನಮ್ಮ ಸಮಾಜಕ್ಕೆ ಕೊಡುಗೈ ದಾನಿಯಾಗಿ ಸಮಾಜದ ಒಬ್ಬ ಆಸ್ತಿಯಾಗಿರುವಂಥ ನೆಕ್ರಾಜ ಶಿವಶಂಕರರವರ ಧರ್ಮಪತ್ರಿ ಜಯಲಕ್ಷ್ಮಿ ಅವರೇ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 5 ವಲಯಗಳಲ್ಲಿ ಇರುವಂಥ ಅಧ್ಯಕ್ಷರುಗಳೇ, ಹಾಗೆ ನಮ್ಮ ಜಂಡರ್ಕರವರೇ, ಹಾಗೆ ಸ್ಥಾಪಕದ ತಿಮ್ಮಪ್ಪಣ್ಣನವರೇ,
ಗೋಪಾಲಕೃಷ್ಣ ಮಾಸ್ಟರವರೇ, ಹಾಗೆ ಸೇರಿರುವ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಪ್ರಸಾದ್ ಕಲ್ಲರ್ಪೆಯವರ ನೇತೃತ್ವದಲ್ಲಿ ಆಗಿದೆ. ಬಹಳ ಸಂತೋಷವಾಗಿದೆ. ಯಾಕಂತೇಳಿದರೆ ಅರ್ಥಪೂರ್ಣ ಅಂತ ಹೇಳುವಂಥದ್ದು ಇದರಲ್ಲಿ ಎಲ್ಲ ಮೌಲ್ಯಗಳು ಒಳಗೊಂಡಿದೆ. ಆ ಸನ್ಮಾನಗಳು ಯಾರಿಗೆಲ್ಲ ಮಾಡಿದ್ದಾರೆ, ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೆ, ಅದರಲ್ಲಿ ನಾವು ಸಮಾನತೆಯನ್ನು ಕಾಣ್ತಾ ಇದ್ದೇವೆ. ಖಂಡಿತವಾಗಿ ಇದು ಒಂದು ಹೊಸ ಒಂದು ಲಕ್ಷಣ. ನಮಗೆ ನಾವು ಹೇಳ್ತೇವೆ ಅವ ದೊಡ್ಡವ ಇವ ಸಾಮಾನ್ಯ ಅಂತ ಅಲ್ಲ. ಯಾರು ಕರ್ತವ್ಯದಲ್ಲಿ ಸಫಲತೆಯನ್ನು ಕಂಡಿದ್ದಾರೆ, ಯಾರು ಒಳ್ಳೆಯ ಯಾವುದೇ ಕರ್ಮ ಇರಲಿ, ಕರ್ಮ ಅಂತ ಹೇಳುವಂಥದ್ದು ಕೆಲಸ, ಆ ಕೆಲಸದಲ್ಲಿ ಪ್ರಧಾನಿಯಿಂದ ಹಿಡಿದು ನಮ್ಮ ಕೂಲಿ ಕಾರ್ಮಿಕರವರೆಗೆ ಎಲ್ಲರೂ ಸಮಾನರೇ. ನಾವು ಮಾತ್ರ ಅವ ಹಾಗೆ ಇವ ಹೀಗೆ ಅಂತ ಹೇಳುವಂಥದ್ದು. ಅವರವರ ಕೆಲಸ ಯಾರು ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ಖಂಡಿತ ನಾವು ಅವರಿಗೆ ಸನ್ಮಾನವನ್ನು ಮಾಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ನಾವು ಮೇಲು ಕೀಳು ಅಂತ ಈ ಭಾವನೆಗಳನ್ನು ಬಿಟ್ಟು ಸಮಾಜದಲ್ಲಿ ಇಂಥ ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸುವಂಥದ್ದು ನಿಜವಾಗಿಯೂ ಬಹಳ ಒಳ್ಳೆಯ ಸ್ಮರಣೀಯ ಕೆಲಸ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಈಗಾಗಲೇ ನಿಮಗೆ ಧಾರ್ಮಿಕ ಬೋಧನೆಗಳನ್ನು ಮಾಡಲಿಕ್ಕೆ 2 ಜನ ಗಣ್ಯರಿದ್ದಾರೆ. ಆದ ಕಾರಣ ನಾನು ಧಾರ್ಮಿಕವಾಗಿ ನಾನು ಏನು ಮಾತಾಡೋದಿಲ್ಲ. ಆದರೆ ನಾವು ಸಾಮಾಜಿಕವಾಗಿ ಬಲಾಢ್ಯರಾಗಬೇಕು. ಸಮಾಜದಲ್ಲಿ ನಾವು ಇತರ ಸಮಾಜಗಳು ಯಾವ ರೀತಿಯಲ್ಲಿ ಮೇಲ್ದರ್ಜೆಗೆ ಹೋಗಿದೆ, ಅವರ ಸ್ವಂತ ಬಲದಿಂದ ಅವರವರ ಅಸ್ತಿತ್ವವನ್ನು ಪಡ್ಕೊಂಡಿದ್ದಾರೆ, ಅದನ್ನು ನಾವು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಲಿಕ್ಕೆ ಬೇಕಾಗಿ ನಾವು ಈಗ ಅಲ್ಲಿ ಸಂಘಟನೆಗಳು ಉದ್ಭವ ಆಗಿದೆ. ನಿಜವಾಗಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ 5 ಸಂಘಗಳು ಭಾಳ ಯಶಸ್ವಿಯಾಗಿ ಆ ಏರಿಯಾದ ಆ ವಲಯದ ಸಮಾಜದ ಬಾಂಧವರಿಗೆ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಕೊಡುತ್ತಾ ಸಮಾಜದಲ್ಲಿ ನಾವೊಬ್ಬ ಒಳ್ಳೆಯ ಒಂದು ಪಂಗಡ ಅಂತ ಹೇಳುವಂಥ ಒಂದು ಗೌರವವನ್ನು ಪಡ್ಕೊಂಡಿದ್ದೇವೆ. ಯಾಕಂತೇಳಿದರೆ ಕಳೆದ ಸಲ ನಾವು ಮಂಗಳೂರಿನಲ್ಲಿ ಮಾಡಿದಂಥ ಜಿಲ್ಲಾ ಕಾರ್ಯಕ್ರಮ ಅದು ಬಹಳ ಯಶಸ್ವಿಯಾಗಿದೆ. ನಾವು ಗಾಣಿಗರು ಯಾರು ಅಂತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಒಂದು ತೋರಿಸಿಕೊಟ್ಟಿದ್ದೇವೆ. ಇಲ್ಲದ್ರೆ ಮಂಗಳೂರಲ್ಲಿ ನಮ್ಮನ್ನು ಗಾಣಿಗರಂತ ಯಾರೂ ಗುರುತಿಸಿರಲಿಲ್ಲ. ನಾವು ಅವರು ಕೇರಳದವರು, ಅವರು ಮಲಯಾಳಿಗಳು ಅಂತ 2 ವಿಧದಲ್ಲಿ ಗುರುತಿಸ್ತಾ ಇದ್ದರು. ಆಗ ಈಗ ಗೊತ್ತಾಗಿದೆ ನಾವು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಮುದಾಯದ ಗಾಣಿಗ ಸಮುದಾಯದ ಅತ್ಯುನ್ನತ ಸಾಮಾಜಿಕ ಜನರು ಅಂತ ಹೇಳುವಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಗೊತ್ತಾಗಿದೆ. ನಮಗೆ ಭಾಳಷ್ಟು ಜನರ ಅಭಿನಂದನೆಗಳ ಸುರಿಮಳೆ ಬಂದಿದೆ. ಯಾಕೆಂದೇಳಿದರೆ ನಮಗೆ ಯಾವುದೇ ಸಂಘಟನೆ ಮಾಡಲಿಕ್ಕೆ ಕಷ್ಟ ಇದೆ, ಖಂಡಿತ ಇದೆ. ಅಷ್ಟು ಸುಲಭದಲ್ಲಿ ಒಂದು ಸಂಘಟನೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಒಬ್ಬ ಸಂಘಟನೆ ಮಾಡಲಿಕ್ಕೆ ನೀವು ಹೊರಟ ತಕ್ಷಣ ಒಬ್ಬ ಅದಕ್ಕೆ ರಿವಾಗಿ ಮಾತಾಡ್ತಾನೆ, ಯಾವುದಕ್ಕೆ ಮರೆ ಸಂಘ, ನಮಗೆ ಅಲ್ಲಿ ಒಂದು ಪೆರ್ನೆ ಉಂಟಲ್ಲ, ಶಾತ್ರು ಸಾಕು. ಖಂಡಿತ ಪೆರ್ನೆ ಕ್ಷೇತ್ರ ನಮ್ಮ ಒಂದು ಆರಾಧ್ಯ ಸ್ನಾನ, ಆರಾಧ್ಯ ದೇವತೆ ಇರುವಂಥ ಸ್ಥಾನ. ಅದು ಖಂಡಿತ ನಾವು ಅದು ಮರೀಲೇಬಾರದು. ನಾವು ಅದಕ್ಕೆ ಸದಾ ಗೌರವವನ್ನು ಕೊಡಬೇಕು. ಆದರೆ ನಮ್ಮ ಸಾಮಾಜಿಕ ಅಸ್ತಿತ್ವ ನಮ್ಮದು ಹೇಗಿದೆ, ಈಗಾಗಲೇ ಇಲ್ಲೇ ಕಾಣ್ತಾ ಇದ್ದೇವೆ. ಇನ್ನೊಬ್ಬರ ಹಾಲು ನಾರಾಯಣಗುರು ಯಾರು ಬಿಲ್ಲವರು ಯಾವ ರೀತಿಯಲ್ಲಿ ಮುಂದುವರಿದಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ನಮ್ಮ ಕುದ್ರೋಳಿ ಕ್ಷೇತ್ರವನ್ನು ನೀವು ನೋಡಿರ್ಬೋದು. ಕುದ್ರೋಳಿ ಕ್ಷೇತ್ರ ಯಾರು ಆಡಳಿತ ಮಾಡೋದು? ಅದು ಶಿವದೇವರ ಕ್ಷೇತ್ರ, ಶಿವನ ಸಾನ್ನಿಧ್ಯ. ಅಲ್ಲಿ ಯಾರೂ ಭಟ್ರು ಬಂದು ಪೂಜೆ ಮಾಡೋದಿಲ್ಲ. ಅಲ್ಲಿ ಅವರದ್ದೇ ಪಂಗಡದವರು ಶಾಸ್ತ್ರಾಭ್ಯಾಸ ಮಾಡಿ ಅವರೇ ಅಲ್ಲಿ ದೇವರಿಗೆ ಪೂಜೆ ಮಾಡ್ತಾರೆ. ದೇವರು ಯಾರನ್ನೂ ಹೊರಗಿಡುವುದಿಲ್ಲ. ಸಮಾಜದಲ್ಲಿ ಎಲ್ಲರೂ ಅವರವರ ವಿದ್ಯೆಯನ್ನು ಕಲಿತರೆ ನಮ್ಮವರಿಗೂ ಬ್ರಾಹ್ಮಣರಾಗ್ಬೋದು. ಬ್ರಾಹ್ಮಣ ಅಂತ ಹೇಳುವಂಥದ್ದು ದೇವರಿಗೆ ಹತ್ತಿರದವರು ಅಂತ ಹೇಳುವಂಥ ಭಾವನೆ. ದೇವರ ಸಂಸ್ಕಾರಯುತವಾಗಿ ಅವರ ಪೂಜೆ ಪುರಸ್ಕಾರವನ್ನು ಮಾಡುವಂಥವರು, ನಾವು ಅವರಿಗೆ ಗೌರವ ಕೊಡ್ತೇವೆ. ಆದ ಕಾರಣ ಸಮಾಜ ನಾವು ಬೆಳಿಬೇಕು, ನಮ್ಮ ಅಸ್ತಿತ್ವ ಉಳಿಸಿಕೊಳ್ಬೇಕು. ನಾವು ಕೂಡ ಇತರ ಸಮಾಜದ ಹಾಗೆ ನಮ್ಮ ಎಲ್ಲ ಕಡೆಗಳಲ್ಲಿ ಇಂಥ ಒಳ್ಳೆಯ ಮಂದಿರಗಳನ್ನು ನಮಗೆ ಕೂಡ ಸ್ಥಾಪಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತೇಳಿದರೆ ನಮ್ಮ ಮನಸ್ಸು ಬೇಕು. ನಾನು ಅಧ್ಯಕ್ಷ ಅಂತ ಹೇಳುವಂಥದ್ದು ಯಾವುದೂ ಅಲ್ಲ. ನಾನು ಕೇವಲ ನಿಮಿತ್ತ ಮಾತ್ರ. ಎಲ್ಲರೂ ಸೇರಿದರೆ ಮಾತ್ರ ನಾನು ಅಧ್ಯಕ್ಷ. ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ನನಗೆ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಭಾವನೆಯನ್ನು ನಾವು ಇಟ್ಟುಕೊಂಡು ಇವತ್ತು ಪ್ರಸಾದರವರು ಮಾಡಿದಂಥ ಕೆಲಸ ಕಾರ್ಯಗಳು ಬಹಳ ಇಷ್ಟು ಜನರನ್ನು ಒಗ್ಗೂಡಿಸಿ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅಭಿನಿಗೆ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಸಂಘದ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.
ಈಗಾಗಲೇ ನಮ್ಮ ಜಿಲ್ಲಾ ಸಂಘ ಉದ್ಘಾಟನೆಯಾಗಿ 6 ತಿಂಗಳು ಕಳೆಯಿತು. ಮುಂದಕ್ಕೆ ಯಾವುದು ಸಂಘಟನೆಯಲ್ಲಿ ಏನಾದರೂ ಚಟುವಟಿಕೆಗಳು ನಡೀತಾ ಇರಬೇಕು. ಅದಕ್ಕಾಗಿ ನಾವು ಮುಂದಿನ ಜೂನ್ 22 ತಾರೀಕಿನಲ್ಲಿ ನಾವು ಇಡೀ ನಮ್ಮ ವಾಣಿಯ ಗಾಣಿಗ ಅಂತ ಹೇಳಿದ್ರಂತೆ ನಮ್ಮ ಕಾಸರಗೋಡು ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ಎಲ್ಲ ಯುವಕರನ್ನು ಒಂದು ಕಡೆ ಸೇರಿಸುವಂಥ ಒಂದು ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ. ಅದು ಏನಂತ ಹೇಳಿದ್ರೆ GPL ಅಂತೇಳಿದರೆ ಗಾಣಿಗ ಪ್ರೀಮಿಯಂ ಲೀಗ್ ಅಂತ ಹೇಳುವಂಥ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಅದು ಈಗಾಗಲೇ ನಮ್ಮ ಕಾರ್ಯದರ್ಶಿಯಾದಂಥ ರವಿಚಂದ್ರ ಭಟ್ರಕುಮೇರಿ ಅವರ ಸಾರಥ್ಯದಲ್ಲಿ ಆಗಲಿಕ್ಕಿದೆ. ಅದಕ್ಕೆ ನಮ್ಮ ಪುತ್ತೂರು ಸಂಘದ ಪೂರ್ತಿ ಸಹಾಯ ಕೂಡ ಇದೆ ಅಂತ ಹೇಳುವಂಥ ಭಾವನೆಯೊಂದಿಗೆ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಸಮುದಾಯದ ಯುವಕರು ತಮ್ಮ ತಮ್ಮ ಹೆಸರನ್ನು ಅವರ ಇದಕ್ಕೆ ಕೊಡಬೇಕು. ಅದರಲ್ಲಿ ನಾಡಿದ್ದು 22ನೇ ತಾರೀಕಿನಂದು ನಾವು ಅದರ ಲೋಗೋವನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಆ ಲೋಗೋದಲ್ಲಿ ಎಲ್ಲ ಸಂಘದ ಕೇರಳದಲ್ಲಿರುವಂಥ ಸಂಘದವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘದ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಕರೀತಾ ಇದ್ದೇವೆ. ತಾವು ಎಲ್ಲ ಬರಬೇಕು. ನಮ್ಮ ಒಂದು ಬರುವ ಮಳೆಗಾಲ ಬಿಟ್ಟ ತಕ್ಷಣ ಅಕ್ಟೋಬರ್ ನವೆಂಬರ್ನ ಒಳಗೆ ನಾವು ಆ ಕ್ರೀಡಾಕೂಟವನ್ನು ಕೂಡ ಆಯೋಜಿಸಲಿದ್ದೇವೆ. ಅದು ಬಹಳ ಒಳ್ಳೆಯ ಪ್ರಸಿದ್ಧಿಯನ್ನು ಪಡಿಬೇಕು. ಎಲ್ಲ ಯುವಕರನ್ನು ಜೋಡಿಸುವಂತಹ ಒಂದು ಕೆಲಸ ಅದು ಖಂಡಿತ ನಾವು ಮಾಡಬೇಕು, ಮಾಡ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯವನ್ನು ಕೂಡ ಕೋರ್ತಾ ಇದ್ದೇನೆ. ಈಗಾಗಲೇ ಪ್ರೀತಮ್ರವರು ಹೇಳಿದ ಹಾಗೆ ಎಲ್ಲ ವಿದ್ಯಾನಿಧಿ ಆಗಿರ್ಬೋದು, ಶಾಲೆಯ ಮಕ್ಕಳಿಗೆ ಕಷ್ಟದಲ್ಲಿರುವಂಥವರಿಗೆ ನಾವು ಸಹಾಯ ಮಾಡೋದು ನಮ್ಮ ಧರ್ಮ. ಯಾರಿಂದಾದರೂ ಬೇಡಿಯಾದರೂ ನಮ್ಮಲ್ಲಿಲ್ಲದ್ರೆ ಇನ್ನೊಬ್ಬರ ಹತ್ರ ಇದ್ದವ್ರ ಹತ್ರ ತೆಗೆದಾದರೂ ಕೊಡುವಂಥದ್ದು ನಮ್ಮ ಸಂಘಟನೆಯ ಧರ್ಮ. ಅದಕ್ಕಾಗಿ ನಾವು ಬರುವ ತಿಂಗಳ 10ನೇ ತಾರೀಕಿನ ಒಳಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 5 ವಲಯಗಳಲ್ಲಿರುವಂಥ ಕಡು ಬಡವರನ್ನು ಗುರುತಿಸಿ ಅವರಿಗೆ ಏನಾದರೂ ಸ್ವಲ್ಪ ಸಹಾಯಧನವನ್ನು ಕೊಡಲಿಕ್ಕೆ ನಾವು ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ. ತಮ್ಮ ಆಸುಪಾಸಿನಲ್ಲಿ ಯಾರು ಶಾಲೆಗೆ ಹೋಗಲಿಕ್ಕೆ ಕಷ್ಟ ಇದೆ, ಪುಸ್ತಕ ತೆಗೆದಲಿಕ್ಕೆ ಕಷ್ಟ ಇದೆ ಅಂಥ ಬಾಂಧವರ ಮಕ್ಕಳನ್ನು ನಮ್ಮ ಸಂಘಕ್ಕೆ ಹೆಸರನ್ನು ಕೊಡಬೇಕಂತ ಅದೇ ವಲಯದ ಸಂಘದಲ್ಲಿ ತಮ್ಮ ಹೆಸರನ್ನು ಕೊಡಬೇಕು. ಅಲ್ಲಿ ಅದನ್ನು ನಾವು ಸಂಗ್ರಹ ಮಾಡಿ ಜಿಲ್ಲಾ ಮಟ್ಟದಿಂದ ನಾಡಿದ್ದು 22ನೇ ತಾರೀಕಿನಂದು ಅದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಸಹಕಾರ ನಮ್ಮ ಜಿಲ್ಲಾ ಮಟ್ಟದ ಸಂಘಕ್ಕೆ ಬೇಕು. ಈ ಜಿಲ್ಲಾ ಸಂಘ ಮುಂದಕ್ಕೆ ಇನ್ನೊಬ್ಬರು ಯಾರಾದರೂ 2 ವರ್ಷಕ್ಕೆ ಒಮ್ಮೆ ನಾವು ಒಂದು ನಾಯಕತ್ವವನ್ನು ಚೇಂಜ್ ಮಾಡ್ತೇವೆ. ಇನ್ನು ಯುವಕರನ್ನು ನಾವು ಇದಕ್ಕೆ ಜೋಡಿಸುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ಪ್ರೀತಮ್ ಹೇಳಿದ ಹಾಗೆ ಪ್ರೀತಮ್ನಂಥ ಗಟ್ಟಿ ಕುಲದವರು, ಯಾಕಂತೇಳಿದರೆ ಅವರು 4 ಅಂಕೆ ಸಂಬಳ ಪಡೆಯುವವರು ಎಲ್ಲರೂ ಸೇರಿದರೆ ಖಂಡಿತ ನಮ್ಮ ಸಮಾಜ ಒಂದು ಒಳ್ಳೆಯ ಬಲಿಷ್ಠ ಸಂಘ ಆಗ್ಬೋದು, ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ತಾ, ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಸಮುದಾಯದಲ್ಲಿ ಒಂದೇ ಒಂದು IAS IPS ಪಡೆದಂಥ ಮಕ್ಕಳಿಲ್ಲ, ಯಾರೂ ಇಲ್ಲ. ತಾವು ಎಲ್ಲರೂ ನಾವು ಈಗ ಒಂದೇ ನಮ್ಮಲ್ಲಿ ಉದ್ದೇಶ ಇಂಜಿನಿಯರು, ಡಾಕ್ಟರ್ ಆಗುವಂಥದ್ದು. ದಯಮಾಡಿ ನಾವು ಆಲೋಚನೆ ಮಾಡಬೇಕು. ಸರಕಾರಿ ಮಟ್ಟದ ಅಧಿಕಾರಿಯಾಗಿ ನಾವು ಜನಸೇವೆ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಸರಕಾರಿ ಮಟ್ಟದಲ್ಲಿ ದೊಡ್ಡ IAS IPS KS ಎಲ್ಲ ಮಾಡಿದರೆ ಖಂಡಿತ ನಿಮಗೆ ನಮ್ಮ ಸಮುದಾಯವನ್ನು ಕೂಡ ಒಂದು ಒಳ್ಳೆಯ ಮಟ್ಟಕ್ಕೆ ಕೊಂಡೋಗಲಿಕ್ಕೆ ನಿಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಆವತ್ತಿಂದ ಹೇಳ್ತಾ ಇದ್ದೇನೆ, ಯಾರು ಆ IAS IPS ಮಾಡಲಿಕ್ಕೆ ಮುಂದೆ ಬರ್ತಾರೆ ಅದನ್ನು ಖಂಡಿತ ನಾವು ಜಿಲ್ಲಾ ಸಂಘದಿಂದ ಅದಕ್ಕೆ ಪ್ರೋತ್ಸಾಹ ಖಂಡಿತ ಕೊಡ್ತೇವೆ ಅಂತ ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ 2 ಮಾತನಾಡಲಿಕ್ಕೆ ಅವಕಾಶ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಬದುಕಿನಲ್ಲಿ ಗೆಲುವು ಸಾಧಿಸಬೇಕೆಂದರೆ ಸೋಲಿನ ಭಯಕ್ಕಿಂತ ಯಶಸ್ಸಿನ ಮಹತ್ವಾಕಾಂಕ್ಷೆ ದೊಡ್ಡದಿರಬೇಕು. ಮುಂದಿನ ಯುವ ಪೀಳಿಗೆಯ ಕುರಿತು ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂತಹ ನಿಮಗಿದು ವಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ವಿವಿಧ ಸಂಘಗಳ ಅಧ್ಯಕ್ಷರು, ಸದಸ್ಯರು ಆಗಮಿಸಿರುತ್ತೀರಿ. ಇವರೆಲ್ಲರ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ, ಮುಂದೆ ಪ್ರತಿಭಾ ಪುರಸ್ಕಾರ. SSLC ಮತ್ತು PUC ವಿಭಾಗದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸುವಂತಹ ಸಮಯ ಇದೀಗ. ನಮ್ಮ ಸಂಘವು ಪ್ರತಿ ವರ್ಷ ನಮ್ಮ ಪುತ್ತೂರು ತಾಲೂಕಿನ ಶೈಕ್ಷಣಿಕವಾಗಿ ಪ್ರತಿಭಾನ್ವಿತರನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇತ್ತು. ಅಂತೆಯೇ ಈ ವರ್ಷದಿಂದ ಈ ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿ ವೇತನದ ಪ್ರಾಯೋಜಕತ್ವವನ್ನು ನೀಡಿ ಸಹಕರಿಸ್ತಾ ಇರುವವರು
ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಸಹದೇವ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ ಇಲ್ಲಿನ ಉಪನ್ಯಾಸಕಿಯಾದ ಶ್ರೀಮತಿ ಗಾಯತ್ರಿ ಎಂ ಇವರ ಮಗನಾದಂತಹ ಡಾಕ್ಟರ್ ಸಾಗರ್ ಏರಾಜೆ ಇವರು MDS ಓರಲ್ ಸರ್ಜರಿ. ಇವರು ಈ ಪ್ರಾಯೋಜಕತ್ವವನ್ನು ಇನ್ನು ಮುಂದೆಯೂ ವಿದ್ಯಾರ್ಥಿಗಳಿಗೆ ನೀಡಿ ಸಹಕರಿಸುವವರಿದ್ದಾರೆ. ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ತಿಳಿಸ್ತಾ ಇದೀಗ ಪ್ರತಿಭಾನ್ವಿತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀ ಮೋಹನ್ ಅಮ್ಮುಂಜೆ ಇವರು. ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ದಂಪತಿಗಳಾದಂತಹ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಸಹದೇವ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ ಇಲ್ಲಿನ ಉಪನ್ಯಾಸಕರಾದಂತಹ ಶ್ರೀಮತಿ ಗಾಯತ್ರಿ ಎಂ ಇವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನ SSLC ಮತ್ತು PUC ವಿಭಾಗದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೊಡಮಾಡುವ ಪ್ರತಿಭಾ ಪುರಸ್ಕಾರ. SSLC ವಿಭಾಗ ಪ್ರಥಮ ನಿಖಿತಾ, ಡಾಟರ್ ಆಫ್ ಬಾಲಕೃಷ್ಣ ಮತ್ತು ಲೀಲಾವತಿ, ಇವರ ಮನೆ ಕುಮ್ರ. ಇವರು ಗಳಿಸಿದ ಅಂಕ 562 ಅಂಕಗಳು. ದ್ವಿತೀಯ ದೀಪಿಕಾ DS, ಡಾಟರ್ ಆಫ್ ಶ್ರೀಧರ ಮತ್ತು ರಾಜೀವಿ, ದೇರ್ಲ ಮನೆ. ಇವರು ಗಳಿಸಿದ ಅಂಕ 553 ಅಂಕಗಳು. ವಿದ್ಯಾರ್ಥಿಗಳ ಹೆತ್ತವರಿದ್ದರೂ ಕೂಡ ವೇದಿಕೆಗೆ ಬಂದು ಈ ಪ್ರತಿಭಾ ಪುರಸ್ಕಾರವನ್ನು ಗಣ್ಯರ ಹಸ್ತದಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. PUC ವಿಭಾಗ ಪ್ರಥಮ ಅಂಕಿತಾ ಕೆ, ಪಡುಮಲೆ ತಿಮ್ಮಪ್ಪ ಬಾಟಾಳಿ ಮತ್ತು ಪ್ರೇಮ ದಂಪತಿಗಳ ಪುತ್ರಿ. ಇವರು ಪಡೆದ ಅಂಕಗಳು 552. ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಪ್ರತಿಭಾನ್ವಿತರನ್ನು ಪ್ರೋತ್ಸಾಹಿಸಬೇಕು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎನ್ನುವಂತೆ ಇವರು ಇತರ ವಿದ್ಯಾರ್ಥಿಗಳಿಗೂ ಕೂಡ ಮಾದರಿಯಾಗಬೇಕು. ದ್ವಿತೀಯ ದೀಪ್ತಿ S, ಶರವ್ ದಾಮೋದರ ಪಾಟಾಳಿ ಮತ್ತು ರತ್ನಾವತಿ ದಂಪತಿಗಳ ಪುತ್ರಿ. ಇವರು ಪಡೆದ ಅಂಕಗಳು 545. ಎಲ್ರಿಗೂ ಧನ್ಯವಾದಗಳು. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ ಪ್ರತಿಭಾನ್ವಿತರಿಗೂ ಅದನ್ನು ವಿತರಿಸಿದಂತಹ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವವರು ಪೆರ್ನೆ ಶ್ರೀ ಮುಚ್ಚಿಲೋಡ್ ಭಗವತಿ ಕ್ಷೇತ್ರದ ಚೆಟ್ಟಿಯನಾಗಿರುವ ಶ್ರೀ ರಮೇಶ್ MK ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ಪುತ್ತೂರು ಇದರ 20ನೇ ವರ್ಷದ ವಾರ್ಷಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಕಲ್ಲರ್ಪೆಯವರೇ, ಅದೇ ರೀತಿ ಗೌರವಾನ್ವಿತರಾದ ಶ್ರೀ ಕ್ಷೇತ್ರದ ಆನುವಂಶಿಕ ಯಜಮಾನರ ಅವರಿಗೆ ವಂದಿಸುತ್ತಾ,
ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ವಾಣಿಯ ಸಂಘದ ಅಧ್ಯಕ್ಷರಾದ ರಾಮ ಮುಗುರೋಡಿಯವರೇ, ಅದೇ ರೀತಿ ಜಯಲಕ್ಷ್ಮಿ ಅಕ್ಕನವರೇ, ಅದೇ ರೀತಿ ನಿಶಾ ಜಯರಾಮ್, ಅದೇ ರೀತಿ ಕಾವ್ಯ ಸಂತೋಷ್, ಅದೇ ರೀತಿ ನಮ್ಮ ರಾಘವ ಹಿರಿಯ ವಕೀಲರವರೇ, ಅದೇ ರೀತಿ ಪ್ರೀತಮ್ ಇವರೇ, ಅದೇ ರೀತಿ ಸಭೆಯ ನಮ್ಮ ಈ ಸಂಘದ ಕಾರ್ಯದರ್ಶಿಯವರೇ ಹಾಗೂ ಸಭೆಯಲ್ಲಿರುವ ನಮ್ಮ ಕ್ಷೇತ್ರದ ಯಜಮಾನರ ಧರ್ಮಪತ್ನಿಯವರು ನಮ್ಮ ಸಭೆಯಲ್ಲಿದ್ದಾರೆ. ಅವರು ನಮ್ಮ ಅನಂತಪುರ ದೊಡ್ಡ ತರವಾಡಿನ ಯಜಮಾನಿ, ಒಂದು ಸರಳ ಸಜ್ಜನಿಕೆಯ ಒಂದು ಸಾಕಾರ ಮೂರ್ತಿ, ಒಂದು ಮನೆಯ ಗೃಹಿಣಿ, ಮನೆಯ ಯಜಮಾನಿ ಹೇಗಿರಬೇಕು ಎಂಬುದನ್ನು ಆ ಮನೆಗೆ ಹೋದವರಿಗೆ ಮಾತ್ರ ಗೊತ್ತು. ಅವರ ಹತ್ರ ಯಾರು ಅವರ ಹತ್ರ ಮಾತನಾಡಿದಾರೋ ಅವರಿಗೆ ಅವರ ಬಗ್ಗೆ ಗೊತ್ತು. ಅದೇ ರೀತಿ ನಮ್ಮ ರೆಂಡಡ್ ಕಚ್ಚನವರೇ, ಅದೇ ರೀತಿ ನಮ್ಮ ಕಳಿಯಾಟ ಸಮಿತಿಯ ಅಧ್ಯಕ್ಷರಾದ ಗೋಪಾಲಕೃಷ್ಣ ಮಾಸ್ಟರ್ ಪಂಜತುಟ್ಟಿ, ಕಳಿಯಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾರಾಯಣ ಮಾಸ್ಟರ್ ದೇಲಂಬಾಡಿ, ಅದೇ ರೀತಿ ವಾಣಿಯ ಗಾಣಿಗೆ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶ್ ಗೋಸಾಡ, ಅದೇ ರೀತಿ ನಮ್ಮ ಆಡಳಿತ ಸಮಿತಿಯ ಸದಸ್ಯರಾದ ರವಿ ಪಳ್ಳತಡ್ಕ, ತಿಮ್ಮಪ್ಪಣ್ಣ ಪುತ್ತೂರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಅದೇ ರೀತಿ ಸಮಾಜ ಬಾಂಧವರೇ, ಮುದ್ದು ಪುಟಾಣಿ ಮಕ್ಕಳೇ. ಸುಮಾರು ಹೊತ್ತು ಮಾತಾಡಲಿಕ್ಕಿಲ್ಲ, ಯಾಕೆಂತೇಳಿದರೆ 10 ನಿಮಿಷ ಅಂತ ಅದರಲ್ಲಿ ಬರೆದಿದೆ, ಅದೆಲ್ಲ ಕಳೆದು ಹೋಗಿದೆ, ಸಮಯ ಒಂದು ಆಗ್ತಾ ಇದೆ. ಹಾಗೆಂತೇಳಿ ಮಾತನಾಡೋದು ಹೋಗೋದು ಸರಿಯಲ್ಲ. ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು, ಅಂದರೆ ಆಡಂಬರವಿಲ್ಲದ ಕಾರ್ಯಕ್ರಮ, ಔಚಿತ್ಯಪೂರ್ಣವಾದ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಇದಕ್ಕೆ ನಿಮಗೆ ಮೊದಲನೆಯಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ, ಅಚ್ಚುಕಟ್ಟಾದಂಥ ವೇದಿಕೆ, ಅದರಲ್ಲಿ ಎಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸಮಯಕ್ಕಾದರೂ ಉಳಿಯುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಹೊರತು ಆಡಂಬರ ಗೌಜಿ ಗದ್ದಲಗಳಿದ್ದರೆ ಅದೆಲ್ಲ ಬ್ಯಾಂಡ್ ವಾದ್ಯದವರು ಹೋಗುವಾಗ ಆ ಕಾರ್ಯಕ್ರಮ ಒಟ್ಟಿಗೆ ಮುಗಿದು ಹೋಗ್ತದೆ. ಆ ರೀತಿ ಆಗಲಿಕ್ಕಿಲ್ಲ ಈ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಶ್ರೀಮನ್ ಲಕ್ಷ್ಮೀ ಸಮೇತನಾದಂಥ ಶ್ರೀ ಸತ್ಯನಾರಾಯಣ ದೇವರನ್ನು ಪೂಜೆಯ ಮೂಲಕ ನೀವು ಪ್ರಾರಂಭಗೊಂಡಂಥ ಕಾರ್ಯಕ್ರಮ. ಅದೇ ರೀತಿ ಹತ್ತೂರು ಒಡೆಯನಾದಂಥ ಶ್ರೀ ಮಾಲಿಂಗೇಶ್ವರನ ಅನುಗ್ರಹ ಕೂಡ ನಿಮಗಿದೆ. ಪೆರಣೆ ಮುಚ್ಚುಲೋಟಮ್ಮನ ಜೊತೆಗಿರೋ ಸಾನ್ನಿಧ್ಯಗಳ ಅನುಗ್ರಹ ಕೂಡ ನಿಮಗಿದೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದು ನಮ್ಮ ಮನಸ್ಸಿನಲ್ಲಿರುವಂಥ ಕಾರ್ಯಕ್ರಮ ಇದಾಗ್ತದೆ ಎಂಬುದರಲ್ಲಿ ನನಗೆ ವಿಶ್ವಾಸವಿದೆ. ಏನೇ ಇರಲಿ, ಬೇರೆ ಬೇರೆ ಸಂಸ್ಕೃತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಪಾಶ್ಚಾತ್ಯ ಸಂಸ್ಕೃತಿಯ ಆಚರಣೆಯಿಂದ ನಮ್ಮತನವನ್ನು ಬಿಟ್ಟು ನಾವು ಕೂಡ ಆ ಸಂಸ್ಕೃತಿಯನ್ನು ಓಲೈಕೆ ಮಾಡುತ್ತಿರುವ ಈ ಕಾಲದಲ್ಲಿ ನಮ್ಮ ಸಂಪ್ರದಾಯಗಳು, ಅದರ ಆಚಾರ ಅನುಷ್ಠಾನಗಳು, ಅದರ ವಿಚಾರಗಳು ಶಾಶ್ವತವಾಗಿ ಉಳಿಬೇಕು. ನಂಬಿಕೆಯ ಆಧಾರದಲ್ಲಿ ಇರತಕ್ಕಂಥ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂತಾದರೆ ನಮ್ಮ ಎಲ್ಲ ಆಚಾರ ಅನುಷ್ಠಾನಗಳು ಉಳಿಬೇಕು. ಆ ಧರ್ಮ ಉಳಿದರೆ ಮಾತ್ರ ಈ ನೆಲದಲ್ಲಿ ಮತ್ತು ಈ ದೇಶದಲ್ಲಿ ಜೀವಿಸಬಹುದು ಎಂಬುವ ಉಳಿಲಿಕ್ಕೆ ಸಾಧ್ಯವಿದೆ ಎಂಬುವ ಸೂಕ್ಷ್ಮತೆಯನ್ನು ಅರಿತುಕೊಂಡು ಹಿಂದೂ ಸಮಾಜಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಒಂದು ಶಕ್ತಿಯನ್ನು ಕೊಡಬಲ್ತಕ್ಕಂಥ ಒಂದು ಸಮುದಾಯ ನಮ್ಮ ವಾಣಿಯ ಸಮುದಾಯ. ಯಾಕೆಂತ ಹೇಳಿದರೆ ಎಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ. ಒಂದು ಕಡೆ ಸಮುದಾಯದ ಆಚಾರ ವಿಚಾರಗಳು, ಒಂದು ಕಡೆ ನಮ್ಮ ಸನಾತನ ಹಿಂದೂ ಧರ್ಮದ ಮುಂದಿರುವಂಥ ಸವಾಲುಗಳು, ಇನ್ನೊಂದು ಕಡೆ ನಮ್ಮ ದೇಶದ ಮುಂದೆ ಇರತಕ್ಕಂಥ ಸವಾಲುಗಳು. ಬರೇ ಮೊನ್ನೆ ತಾನೇ ನಾವು ಕಣ್ಣ ಮುಂದೆ ನೋಡಿದ್ದೇವೆ, ಕಾಶ್ಮೀರದಲ್ಲಿ ಪಹಲ್ಗಾಮ್ ಎಂಬಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ನಮ್ಮ 28 ತಾಯಂದಿರ ಸಿಂಧೂರವನ್ನು ಅಳಿಸ್ತಕ್ಕಂಥ ಒಂದು ಭೀಕರ ಕೃತ್ಯವನ್ನು ಮಾಡಿದರು. ಅಲ್ಲಿ ಯಾವುದೇ ಜಾತಿಯನ್ನು ಕೇಳಲಿಲ್ಲ, ಅಲ್ಲಿ ನಮ್ಮ ಧರ್ಮವನ್ನು ಮಾತ್ರ ನೋಡಿದರು. ಅದೇ ರೀತಿ ಈ ತಾಯಂದಿರು, ನಮ್ಮ ಭಾರತದ ಸನಾತನ ಹಿಂದೂ ಧರ್ಮದ ತಾಯಂದಿರು, ಮಾತೆಯರು ತಮ್ಮ ಮಕ್ಕಳನ್ನು ಅಭಿವೃದ್ಧಿ ಹತ್ರ ಕೊಂಡೊಯ್ಯಬೇಕು, ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಿಸುವಲ್ಲಿ, ಉತ್ತಮವಾದ ಕುಟುಂಬ ಜೀವನವನ್ನು ನಡೆಸುವಲ್ಲಿ ನಮ್ಮ ತಾಯಂದಿರು ಪಟ್ಟಂಥ ಶ್ರಮಗಳಿಂದಾಗಿ ಮಾತ್ರ ಇವತ್ತು ನಮಗೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಮತ್ತು ದೇಶಕ್ಕೆ ಇಡೀ ಜಗತ್ತು ಬೆಲೆ ಕೊಡ್ತಾ ಇದೆ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಸಮುದಾಯಕ್ಕೆ ಒಳ್ಳೆ ಬೆಲೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಬೆಲೆ ಬಂದಿರುವುದು ನಮ್ಮ ಅಚ್ಚುಕಟ್ಟುತನ, ನಮ್ಮ ಒಗ್ಗಟ್ಟು, ನಮ್ಮ ಆಚಾರ ಅನುಷ್ಠಾನಗಳು, ನಮ್ಮ ಸರಳ ವಿವಾಹಗಳು, ನಮ್ಮ ಕಾರ್ಯಕ್ರಮದ ಒಂದು
ಭೋಜನ ವ್ಯವಸ್ಥೆಗಳು, ಅಲ್ಲಿ ಕೂತುಕೊಂಡು ಊಟ ಮಾಡುವಂಥ ವ್ಯವಸ್ಥೆಗಳು, ಇದೆಲ್ಲ ಕೂಡ ನೋಡಿ ನಮ್ಮನ್ನು ಇತರ ಸಮುದಾಯದವರು ಮತ್ತು ಹಿಂದೂ ಧರ್ಮವು ನಮಗೆ ಒಂದು ಬೆಲೆಯನ್ನು ನೀಡ್ತಾ ಇದೆ ಅಂತ ಹೇಳಿದರೆ ನಮ್ಮ ಪೆರಡೆ ಮುಚ್ಚಿಲೋಟು ಭಗವತಿಯ ಆ ಆಚಾರಗಳನ್ನು ನಾವು ಅನುಷ್ಠಾನಗೊಳಿಸುವುದರಿಂದ ಮಾತ್ರ. ಅದಲ್ಲದೆ ನಮ್ಮ ದೊಡ್ಡ ಉದ್ಯೋಗದಲ್ಲಿದ್ದ ಕಾರಣವೋ ಅಲ್ಲ, ದೊಡ್ಡ ಶ್ರೀಮಂತರಾದ ಕಾರಣವೋ ಅದಲ್ಲ, ಎಕರೆಗಟ್ಟಲೆ ಜಮೀನಿರುವ ಕಾರಣವೋ ಆ ಪಾಟಾಳಿ ಭಯಂಕರ ಅಂತ ಹೇಳುವಲ್ಲಿಗೆ ನಾವು ಮುಟ್ಟಲಿಲ್ಲ. ನಮ್ಮನ್ನು ಗುರುತಿಸುವುದು ನಮ್ಮ ನಡವಳಿಕೆಯಿಂದ ಮಾತ್ರ ಎಂಬುದನ್ನು ನಾನು ನಿಮಗೆ ಇಲ್ಲಿ ನೆನಪಿಸ್ತಾ ಇದ್ದೇನೆ. ಪೆರಡೆ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಕಳೆಯಾಟವನ್ನು ಎಲ್ಲರೂ ಹೊಗಳಿದ್ದು ಯಾಕೆ ಅಂತ ಹೇಳಿದರೆ ಅನ್ನದಾನದ ಆ ಒಂದು ವ್ಯವಸ್ಥೆಯನ್ನು ಇಡೀ ಹಿಂದೂ ಸಮಾಜ ನಮ್ಮನ್ನು ಹೊಗಳುತ್ತಾ ಇದೆ. ಆದರೆ ನಮಗೆ ಅದು ದೊಡ್ಡ ವಿಷಯ ಅಲ್ಲ. ಯಾಕೆಂತೇಳಿದ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಎಲ್ಲ ಕಾರ್ಯಕ್ರಮ, ನಮ್ಮ ಜಾತಿ ಗುರಿ ಆಗಿರಲಿ, ನಿಶ್ಚಯ ಆಗಿರಲಿ, ಪೂಜೆ ಆಗಿರಲಿ, ಮನೆ ಒಕ್ಕಲಾಗಿರಲಿ, ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ಮನೆಯ ಹಿರಿಯರಾಗಲಿ ಆ ಮನೆಯವರು ನಮ್ಮನ್ನು ಸ್ವಾಗತಿಸುವಂಥದ್ದು ನಮಗೆ ರೂಢಿಯಾಗಿ ಬಿಟ್ಟಿದೆ. ಅದೇ ರೀತಿ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು, ಎಲ್ಲರಿಗೂ ಬಡಿಸಿ ಆದ ಮೇಲೆ ಪ್ರತಿಯೊಬ್ಬರಿಗೂ ಅನ್ನ ಆಹಾರ ಸಿಕ್ಕಿದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ನಂತರ ಊಟ ಮಾಡುವುದು ನಮಗೆ ಸಂಪ್ರದಾಯ ಆಗಿ ಹೋಗಿದೆ. ಅದೇ ರೀತಿ ಊಟ ಮಾಡಿ ಎದ್ದೇಳುವಾಗ ಪ್ರತಿಯೊಬ್ಬರಿಗೂ ಊಟ ಆಗಿದೆ ಎಂಬುದನ್ನು ನೋಡಿ ಎದ್ದೇಳುವಂಥದ್ದು ಕೂಡ ನಮಗೆ ಅದು ನಮ್ಮ ಸಂಪ್ರದಾಯದ ಭಾಗವಾಗಿದೆ. ಅದೇ ರೀತಿ ಎಷ್ಟು ಶ್ರೀಮಂತರಿದ್ದರೂ ಕೂಡ ಕೆಲವು ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಧಾರ್ಮಿಕವಾದಂಥ ಕಾರ್ಯಕ್ರಮಗಳಿಗೆ ಇಂಥದೇ ಆಹಾರ ಪದ್ಧತಿ ಆಗಬೇಕು ಅಂತ ಕೂಡ ನಮ್ಮ ಸಮುದಾಯದಲ್ಲಿದೆ. ಅದನ್ನು ಬಿಟ್ಟು ಶ್ರೀಮಂತರಿದ್ದೇವೆ, ಬಡವರಿದ್ದಾರೆ, ನಾನು ಅದು ಮಾಡ್ತೇನೆ ಇದು ಮಾಡಿದ್ದೇನೆ ಅಂದರೆ ಆಗೋದಿಲ್ಲ. ಅದೆಲ್ಲವೂ ಕೂಡ ಒಂದು ಶಿಸ್ತುಬದ್ಧವಾದ ಜೀವನಕ್ಕೆ, ಆಚಾರ ಅನುಷ್ಠಾನಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ ನಾವು ಕೊಟ್ಟಂತಹ ಒಂದು ದಾರಿದೀಪವಾಗಿರ್ತದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ಏನಿದ್ರು ನಮ್ಮ ಸಮುದಾಯದ ಆಚಾರ ಅನುಷ್ಠಾನ ಮತ್ತು ಈ ನಿತ್ಯ ನೈಮಿತ್ಯ ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಯನ್ನು, ಆಚಾರ ಅನುಷ್ಠಾನಗಳನ್ನು ನಾವು ಪಾಲಿಸಬೇಕು ಅಂತ ಮಾಡುವಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಯಾರಿಗೂ ಸಮುದಾಯದ ಬಗ್ಗೆ ಹೇಳುವಾಗ ಅದು ಈ ಸಲ ಹೀಗೆ ಹೋದರೆ ನಡೆದೀತಾ, ಇನ್ನು ನಾವು ಅದನ್ನೇ ಕಟ್ಟುಪಾಡನ್ನೇ ಇಟ್ಟುಕೊಂಡು ಹೋದರೆ ಆದೀತಾ ಅಂತ ಹೇಳಿ ಏನೋ 1-2-3% ವ್ಯಕ್ತಿಗಳು ತಮ್ಮ ಇಚ್ಛೆಗೋಸ್ಕರ ಏನಾದರೂ ಅವರ ಭಾಗದಿಂದ ಯಾವುದೋ ಒಂದು ಕಾರಣಗಳಿಗೋಸ್ಕರ ಆ ರೀತಿ ಆಗಿದ್ದರೆ ಇಡೀ ಸಮಾಜವನ್ನು, ಇಡೀ ನಮ್ಮ ವಾಣಿಯ ಸಮುದಾಯವನ್ನು ದೂಷಿಸುವಂಥ ಕೆಲಸವನ್ನು ಮಾಡಬೇಡಿ. ಆ ತಾಯಿಯನ್ನು ನೆನೆದು ಆ ಆಚಾರ ಅನುಷ್ಠಾನಗಳನ್ನು ಪಾಲಿಸಿಕೊಂಡು ಬರುವಂಥವರೇ ಜಾಸ್ತಿ ಹೊರತು ಅದನ್ನು ಹೊಗಳುವಂಥವರೇ ಜಾಸ್ತಿ ಅಲ್ಲದೆ ತೆಗಳುವವರ ಸಂಖ್ಯೆ ಕಡಿಮೆ ಎಂಬುದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಆಚಾರ ಅನುಷ್ಠಾನಗಳನ್ನು ಪಾಲಿಸುವುದರ ಜೊತೆಗೆ ಇನ್ನೊಂದು ಬಹುಮುಖ್ಯವಾದ ವಿಚಾರ ಅಂತ ಹೇಳಿದರೆ, ನಾನು ಈಗ ಈ ಸಭೆಯಲ್ಲಿ ಸಾಧಾರಣ ನನಗೆ ಎಲ್ಲರ ಚಿರಪರಿಚಿದ್ದಾರೆ, ಆದರೆ ಹೆಚ್ಚಿನವರ ಮುಖಪರಿಚಯವೇ ಇಲ್ಲ. ಕ್ಷೇತ್ರದಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ ಬರೀ ಮದುವೆ ಸಮಾರಂಭಕ್ಕೆ ಬಂದು ಅಲ್ಲಿ ಸಾವಿರಗಟ್ಟಲೆ ಜನ ಸೇರಿ ಈ ವರ್ಷದ್ದಾಯಿತು, ಇನ್ನು ಬರುವ ವರ್ಷ ಆ ರೀತಿ ಮಾಡಿದರೆ ಮಾತ್ರ ನಮಗೆ ಈ ನಮ್ಮ ದೇವಸ್ಥಾನದ, ನಮ್ಮ ದೇವಿಯ, ನಮ್ಮ ಆಚಾರದ, ನಮ್ಮ ಕ್ಷೇತ್ರದ ಸಂಪರ್ಕ ಕಡಿಮೆ ಇರುವ ಕಾರಣ ಆ ಆಚಾರ ಅನುಷ್ಠಾನಗಳನ್ನು ನಮ್ಮ ಯುವಕರಲ್ಲಿ, ನಮ್ಮ ಮಕ್ಕಳಿಗೆ ಹೇಳಿಕೊಡುವಲ್ಲಿ ಬಹಳ ವಿಳಂಬವಾಗ್ತದೆ. ಕ್ಷೇತ್ರಕ್ಕೆ ಕರೆತನ್ನಿ, ಕ್ಷೇತ್ರದ ಆಚಾರ ವಿಚಾರಗಳನ್ನು ಹೇಳಿಕೊಡಿ. ಯಜಮಾನರು ಪಡಿಪರೆಯಲ್ಲಿ, ಯಜಮಾನರಂದರೆ ಯಾರು, ಪಡಿಪರೆಯಲ್ಲಿ ತೀರ್ಮಾನವಾಗುವಂಥ ತೀರ್ಮಾನಗಳು ಏನು, ಆ ತೀರ್ಮಾನಗಳನ್ನು ಯಾವ ರೀತಿಯಲ್ಲಿ ತೀರ್ಮಾನಿಸ್ತಾರೆ, ಇದೇ ನಮ್ಮ ದೇಶದ ಪ್ರಜಾಪ್ರಭುತ್ವ ಆಡಳಿತದ ಅದೇ ರೀತಿಯಲ್ಲಿ ಕೂಡ ನಮ್ಮ ಹಿರಿಯರು ನಮ್ಮ ಆಡಳಿತವನ್ನು, ಕ್ಷೇತ್ರದ ಆಡಳಿತವನ್ನು ಅವತ್ತಿನ ಈ ವಿಜ್ಞಾನ ಯುಗದಲ್ಲಿ ಅಲ್ಲ, ಶಿಕ್ಷಣ ಇಲ್ಲದ ಸಮಯದಲ್ಲಿ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, ಅದನ್ನು ನಮ್ಮ ಕ್ಷೇತ್ರಕ್ಕೆ ಆಡಳಿತಕ್ಕೋಸ್ಕರ ಕಾರಣವರು ಮಾರಿದ್ದಾರೆ. ಅದೇ ರೀತಿ 8-7 ಕುಟುಂಬಗಳಿರುವ ನಮ್ಮ ಸಮುದಾಯಕ್ಕೆ 9 ಇಲ್ಲಂ ಎಂದು ಕರೆಯುವ 7 ಕುಟುಂಬಗಳಿರುವ ನಮ್ಮ ಸಮುದಾಯಕ್ಕೆ 8 ಅಚ್ಚನ್ಮಾರರು. ಅದೇ ರೀತಿ ಒಳಗೆ ನಮ್ಮ ಗರ್ಭಗುಡಿಗಳಿಗೆ ಹೋಗಿ ದೀಪ ಇಡುವಂಥ ನಾಲ್ತ್ಯಾರಮಾರರು. ಅದೇ ರೀತಿ ನಮ್ಮ ರೆಂಡಡ್ಗು, ಚೆಟ್ಯಾನ್ ಇಂಥ ಹಲವರನ್ನು ಒಂದೊಂದು ಊರಿಗೆ ನೇಮಿಸಿ ಊರುಗಳನ್ನು ವಿಂಗಡಣೆ ಮಾಡಿ 5000 ವಟ್ಟು, 3000 ವಟ್ಟು, ಇಟ್ಟಲ್ನಾಡು, ಏನಾಡು, ಸುಳ್ಳೋಟು ನಾಡು ಎಂಬ 5 ಊರುಗಳನ್ನಿಟ್ಟು 4 ಸೀಮೆಗಳೆಂದು ಕರೆಯುವ ವಾಣಿಯರು, ಅಲ್ಲಲ್ಲಿ ಇರುವ ವಾಣಿಯರು ಒಗ್ಗಟ್ಟಾಗಬೇಕಾಗಿದೆ. ಈಗ ರಾಮ ಮುಗುರುಡಿಯವರು ಒಂದು ವಿಷಯ ಹೇಳಿದರು. ಮೊನ್ನೆ ವಿಟ್ಲಕ್ಕೆ ಸ್ವಲ್ಪ ರಾಜಕೀಯದವರು ಸ್ವಲ್ಪ ಇವ್ರನ್ನೆಲ್ಲ ಕರೆದಿದ್ದರು. ಬರುವಾಗ ಸ್ವಲ್ಪ ಲೇಟ್ ಆಯಿತು.
ರಾಮ ಮುಗುರೋಡಿ ಅವರು ಏನೋ ಬಿಸಿಯಲ್ಲಿ ಸ್ವಲ್ಪ ಹೇಳಿದರು, ಅವರು ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಬೇಕು. ಅವರು ಯಾಕೆ ನಾವು ಜನಸಂಖ್ಯೆ ಕಡಿಮೆ ಇದ್ದೇವೆ ಎಂಬ ಉದ್ದೇಶದಿಂದ ಅಲ್ಲೂ ಅವರು ನಮ್ಮ ಕಾರ್ಯಕ್ರಮವನ್ನು ಕಡೆಗಣಿಸಿದ್ದು ನಿಜವಾಗಿ 100ಕ್ಕೆ 100 ಸತ್ಯದ ಮಾತು. ಯಾಕೆಂತ ಹೇಳಿದರೆ ಇವತ್ತು ಎಲ್ಲ ರಂಗದಲ್ಲೂ ನಾವು ಇರಬೇಕು. IAS IPS ಮಾತ್ರವಲ್ಲ, ನ್ಯಾಯಾಲಯದಲ್ಲಿ ಕೂಡ ಜಡ್ಜು ವಕೀಲಗಳಾಗಬೇಕು. ಎಲ್ಲ ಕಡೆಗಳಲ್ಲಿ ಕೂಡ ನಮ್ಮ ವಾಣಿಯರು ಉತ್ತಮವಾದಂಥ ಉನ್ನತ ಮಟ್ಟದ ಉದ್ಯೋಗದಲ್ಲಿರಬೇಕು. ಅಂತಹ ವಿದ್ಯಾಭ್ಯಾಸ ಶಿಕ್ಷಣವನ್ನು ಕೂಡ ನಮ್ಮ ಮಕ್ಕಳಿಗೆ ನೀಡಿ ನಮ್ಮ ಸಮುದಾಯ ಎತ್ತರಕ್ಕೆ ಬೆಳೆಯುವಲ್ಲಿ ನಾವು ಎತ್ತವರು ಕೂಡ ಅದನ್ನು ಅಷ್ಟು ಜಾಗೃತೆಯಿಂದ ಉತ್ತಮವಾದ ಬೋಧನೆಗಳನ್ನು ಕೊಟ್ಟು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ಇಲ್ಲಿ ಸನ್ಮಾನ ಮಾಡಿದವರು ಹಿರಿಯರನ್ನು ಸನ್ಮಾನ ಮಾಡಿದರು, ಅದೇ ರೀತಿ ಸಾಧನೆ ಮಾಡಿದವರನ್ನು ಸನ್ಮಾನ ಮಾಡಿದರು. ಸಾಧನೆ ಮಾಡಿದವರ ಜೊತೆಗೆ ಇಬ್ಬರು ಯುವಕರನ್ನ ಸನ್ಮಾನಿಸಿದರು. ಒಂದು ನಮ್ಮ ಪ್ರೀತೇಶ್ ಅಂತ ಅಲ್ಲ ರಿತೇಶ್ ಅಂತ ಹೇಳಿದರೆ ಅಧ್ಯಕ್ಷರು ಸರ್ವ ಕಾಲೇಜ್ ಕಾಲೇಜಿನ ಯೂನಿಯನ್ನ ಅಧ್ಯಕ್ಷ ಆಗಬೇಕಾದರೆ ಮುಂದೊಂದು ದಿನ ನಮಗೂ ಭವಿಷ್ಯತ್ತಿನಲ್ಲಿ ನಮಗೂ ಉತ್ತಮವಾದಂಥ ಒಂದು ಎಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಉತ್ತಮವಾದಂಥ ಒಂದು ವ್ಯಕ್ತಿ ಬೆಳಗುತ್ತಾನೆ ಎಂಬುದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಅಂದರೆ ಸರ್ವ ಕಾಲೇಜಿನ ಅಧ್ಯಕ್ಷ ಆದರೆ ಮುಂದಿನ ದಿನದಲ್ಲಿ ನಮ್ಮ ಸಮುದಾಯದಿಂದ ಉತ್ತಮವಾದಂಥ ಒಂದು ಸನಾತನ ಹಿಂದೂ ಧರ್ಮವನ್ನು ಮತ್ತು ನಮ್ಮ ಕ್ಷೇತ್ರವನ್ನು ಸಮುದಾಯವನ್ನು ಆರಾಧಿಸುವ, ಪೂಜಿಸುವ, ಗೌರವಿಸುವಂಥ ಒಂದು ಉತ್ತಮ ನಾಯಕನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದಂತೂ ಧೈರ್ಯದಲ್ಲಿ ಹೇಳುವಲ್ಲೇ. ಅದೇ ರೀತಿ ನಾನು ಹಲವಾರು ವಿಚಾರಗಳಿಗೆ ಕ್ಷೇತ್ರದ ನಮ್ಮ ಆಚಾರ ವಿಚಾರಗಳಿಗೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಯಜಮಾನರಿದ್ದಾರೆ, ಅವರ ಮಾತನ್ನು ಕೂಡ ನನಗೂ ಕೇಳಬೇಕು ಅಂತ ಆಸೆ ಇದೆ. ಆದ್ದರಿಂದ ಒಂದೇ ಒಂದು ವಿನಂತಿ, ಪೆರಣ್ಣೆ ಮುಚ್ಚಿಲೋಟು ಭಗವತಿ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳಿಗೂ ಬಂದು ಅದರಲ್ಲಿ ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ಇತ್ತು ಬದಲಾವಣೆಗಳು ಬೇಕಾದಲ್ಲಿ ಅಂಗಡಿಯ ಬಾಗಿಲಲ್ಲಿಯೋ ಅಲ್ಲ ಸ್ವಂತ ಮನೆಗಳಲ್ಲಿಯೋ ಆಚೆ ಈಚೆ ಸಂಬಂಧಿಕರಲ್ಲಿಯೋ ಮಾತನಾಡದೆ ಪಡಿಪರೆಯಾಗಿ ಬಂದು ವಿಷಯ ತಿಳಿಸಿ ಕ್ರಿಯಾತ್ಮಕವಾಗಿ ಪಾಲ್ಗೊಂಡು ಪ್ರತಿಯೊಂದು ಕಾರ್ಯದಲ್ಲಿಯೂ ನೀವು ಭಾಗವಹಿಸಬೇಕು ಅಂತ ಈ ಮುಖಾಂತರ ನಾನು ನಿಮ್ಮ ಹತ್ರ ವಿನಂತಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 4-5 ಜನ ಸೇರಿದರೆ ಯಾವುದೂ ಆಗೋದಿಲ್ಲ. ಇಡೀ ಸಮುದಾಯದವರು ಒಟ್ಟಿಗೆ ಸೇರಿ ಎಲ್ಲ ಆಚಾರ ವಿಚಾರಗಳ ಬಗ್ಗೆ ಅದನ್ನು ಗೌರವದಿಂದ ಕಾಣಬೇಕು. ಈಗ ಮದುವೆ ವಿಚಾರ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ ಚಪ್ಪರ ಮದುವೆ 20, 30, 40 ಆಗ್ತದೆ. ಆದರೆ ಕಲ್ಯಾಣ ಮಂಟಪದ ಮದುವೆ 9, 7, 8 2 ಅಂಕೆ ಕೂಡ ಇಲ್ಲದಾಗೆ ಆಗಿದೆ. ಇದು ನಮ್ಮ ವಿಪರ್ಯಾಸ. ಯಾಕೆಂತ ಹೇಳಿದರೆ ಇದು ನಮ್ಮ ದುರಂತ. ಈ ಸರಳ ವಿವಾಹಕ್ಕೆ ಅದರಿಂದಾಗಿಯೇ ನಮಗೆ ಉನ್ನತ ಬೆಲೆ ನಮ್ಮ ಸಮುದಾಯದಲ್ಲಿರೋದು. ಈಗ ಉನ್ನತ ವಿದ್ಯಾಭ್ಯಾಸ ಹೀಗೆ ಮುಂದುವರಿದು ಹೋಗುವಾಗ ಏನೋ ನನ್ನ ಮಟ್ಟಕ್ಕೆ ನನ್ನ ಸಮುದಾಯದವರು ಯಾರೂ ಇಲ್ಲ ಎನ್ನುವ ಒಂದು ಅಹಂಭಾವದಿಂದ ಮದುವೆ ಕೂಡ ನಾವು ನಮ್ಮ ಸಮುದಾಯದವರು ಬೇಡ, ನನ್ನ ಯೋಗ್ಯತೆಗೆ ತಕ್ಕಂಥವರು ಇಲ್ಲ ಎಂಬುವಂಥ ಒಂದು ಅಹಮು ಕೂಡ ಬರಲಿಕ್ಕೆ ಪ್ರಾರಂಭವಾಗಿದೆ. ಅದೇ ರೀತಿ ಇನ್ನೊಂದು ಕಡೆ ಮದುವೆ ಅದೇ ನಮ್ಮ ಸಮುದಾಯದಿಂದ ಆದರೂ ಕ್ಷೇತ್ರದಲ್ಲಿ ಬೇಡ, ಹೊರಗೆ ಹಾಲ್ನಲ್ಲಿ ಆಗ್ತೇನೆ ಅಂತ ಹೇಳುವ ಮಕ್ಕಳು ಕೂಡ ಬೆಳೆದಿದ್ದಾರೆ. ಇದಕ್ಕೆಲ್ಲ ಕಾರಣ ನಾವು ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರಗಳನ್ನು ಹೇಳಿಕೊಡದ ಕಾರಣ ನಮ್ಮ ಮಕ್ಕಳು ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವೊಂದು ಆಲೋಚನೆ ಮಾಡಬೇಕು. ಹಿಂದೂ ಧರ್ಮದಲ್ಲಿ ಅನ್ಯ ಮತೀಯನೊಟ್ಟಿಗೆ ನಮ್ಮ ಒಂದು ಹಿಂದೂ ಹೆಣ್ಣು ಮಕ್ಕಳು ಅದೆಲ್ಲ ಏನಾದರೂ ಹೋದರೆ ಎಷ್ಟೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತಹ ಹಿಂದೂ ಸಂಘಟನೆಗಳು ಅದರ ಬಗ್ಗೆ ಎಷ್ಟು ಜಾಗೃತರಾಗಿರ್ತಾರೆ, ಎಷ್ಟು ಹೋರಾಟವನ್ನು ಮಾಡ್ತಾರೆ. ಆ ಒಂದು ಮಗುವನ್ನು ನಮ್ಮ ಸಮುದಾಯ ನಮ್ಮ ಹಿಂದೂ ಧರ್ಮದಲ್ಲಿ ಉಳಿಸಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯ ಕೂಡ ಅದೇ ರೀತಿಯಲ್ಲೂ ನಮ್ಮ ಸಮುದಾಯದ ಧರ್ಮ ಅಂತ ಹೇಳಿದರೆ ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ನಮ್ಮ ಪಡಿಪುರೆಯ ಧರ್ಮ, ನಮ್ಮ ಮುಚ್ಚಿಲೋಟು ಭಗವತಿಯ ಧರ್ಮ, ಅದೇ ರೀತಿ ನಮ್ಮ ವಾಣಿಯರ ಧರ್ಮವನ್ನು ಪಾಲಿಸಬೇಕಾದಂಥ ಕರ್ತವ್ಯ ನಮಗೂ ಕೂಡ ಇಲ್ವಾ? ಆ ಕರ್ತವ್ಯವನ್ನು ಮರೆಯದೆ ಎಲ್ಲ ನಮ್ಮ ಯುವಕರಿಗೆ ಯುವತಿಯರಿಗೆ ನಮ್ಮ ಮನೆಯಲ್ಲಿರುವವರಿಗೆ ಶಿಕ್ಷಣದ ಜೊತೆಗೆ ನಮ್ಮ ಸಮುದಾಯದ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು ಅಂತ ಹೇಳಿಕೊಳ್ಳುತ್ತಾ ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂಥ ನಿಮ್ಮ ಎಲ್ಲ ಸಂಘದವರಿಗೂ ಅದೇ ರೀತಿ ಬಂದು ಸೇರಿದ ನಿಮಗೆಲ್ಲರೂ ವಂದನೆ ಸಲ್ಲಿಸ್ತಾ ಶ್ರೀ ಪೆರಣ್ಣೆ ಮುಚ್ಚಿಲೋಟು ಭಗವತಿಯು ಸಾನ್ನಿಧ್ಯ ದೈವಗಳು ನಿಮಗೆ ಬೇಕಾದಂಥ ಸಕಲ ಸೌಭಾಗ್ಯವನ್ನು ಸರ್ವ ಐಶ್ವರ್ಯವನ್ನು ಕೊಟ್ಟು ಇದಕ್ಕಿಂತಲೂ ಹೆಚ್ಚಾಗಿ ಈಗ ಇರುವ ವಾಣಿಯರೆಲ್ಲರೂ ಅಭಿವೃದ್ಧಿಯಾಗಿದ್ದಾರೆ. ಈ ಅಭಿವೃದ್ಧಿಯ ಜೊತೆಗೆ ಇನ್ನಷ್ಟಕ್ಕೂ ಎತ್ತರಕ್ಕೆ ಬೆಳೆಯುವಂಥ ಅನುಗ್ರಹವನ್ನು ತಾಯಿ ಮುಚ್ಚಿಲೋಟು ಭಗವತಿ ನೀಡಲಿ ಎಂದು ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಒಂದೇ ಮಾತು.
ವಸುದೈವ ಕುಟುಂಬಕಂ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಸಂಸ್ಕೃತಿ ನಮ್ಮದು. ನಮ್ಮ ಸನಾತನ ಧರ್ಮದ ಅಸ್ತಿತ್ವ ಶಿಕ್ಷಣದ ಜೊತೆಗೆ ಸಂಸ್ಕಾರ ಆಚಾರ ವಿಚಾರಗಳನ್ನು ಯುವ ಮನಸ್ಸಿನಲ್ಲಿ ತುಂಬಿ ಸಮಾಜಕ್ಕೆ ಗುರುತಿಸುವವರು ನಾವಾಗಬೇಕು ಎಂದು ತಿಳಿಸಿದ ತಮಗೆ ವಂದನೆಗಳು. ಇದೀಗ ವಿವಿಧ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಂಡ ಸಮಾಜ ಬಾಂಧವರನ್ನು ಈ ವೇದಿಕೆಯಲ್ಲಿ ಅಭಿನಂದಿಸುವ ಕಾರ್ಯಕ್ರಮ. ಇದನ್ನು ನಡೆಸಿಕೊಡ್ಬೇಕಾಗಿ ಶ್ರೀಯುತ ಸುಬ್ಬಪ್ಪ ಪಟ್ಟೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದಷ್ಟು ಸಾಧಕರನ್ನು ನಾವು ಸನ್ಮಾನಿಸಿದ್ದೇವೆ. ಇದೀಗ ಇನ್ನೊಂದಷ್ಟು ಸಾಧಕರನ್ನು ನಾವು ವೇದಿಕೆಗೆ ಕರೆದು ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ. ಶ್ರೀಯುತ ರಘುರಾಮ ಪಾಟಾಳಿ ಇವರು ಸರಕು ವಾಹನ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು. ಇವರು ವೇದಿಕೆಗೆ ಬಂದು ನಮ್ಮ ಇವರನ್ನ ಶ್ರೀ ಕೃಷ್ಣಯ್ಯ ಅನಂತಪುರ ಅನುವಂಶಿಕ ಯಜಮಾನರು ಪೆರ್ಣೆ ಶ್ರೀ ಮುಚ್ಚಿಲೋಟ್ ಭಗವತಿ ಕ್ಷೇತ್ರ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಮನ್ವಿತ್ ಕೋನಡ್ಕ ಇವರು ಪ್ರೌಢಶಾಲಾ ವಿಭಾಗದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಾಗಿ ಮಿಂಚಿದವರು. ಮುಂದೆ ಶ್ರೀಯುತ ದಾಮೋದರ್ ಪಾಟಾಳಿ ಇವರು ಪಾದರಸದಂಥ ವ್ಯಕ್ತಿತ್ವ. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು, ಶ್ರೀ ದುರ್ಗಾ ಫೌಂಡೇಶನ್ ಟ್ರಸ್ಟ್ನ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು, JCI ಮಾಜಿ ಅಧ್ಯಕ್ಷರು ಹಾಗೂ JCI ವಲಯ ತರಬೇತುದಾರರಾಗಿ ಮಿಂಚ್ತಾ ಇರುವವರು. ಇವರನ್ನು ಇದೀಗ ಅಭಿನಂದಿಸ್ತಾ ಇದ್ದೇವೆ. ಮುಂದೆ ಶಶಿಧರ್ ಮೇರ್ಲಾ ಶಶಿಧರ್ ಇವರು 59 ಬಾರಿ ರಕ್ತದಾನ ಮಾಡಿ ಇದೀಗ ಕೆಲವೇ ಕ್ಷಣಗಳ ಮೊದಲು 60ನೇ ಬಾರಿ ರಕ್ತದಾನವನ್ನು ಮಾಡಿ ಇದೀಗ ಅಲ್ಲಿಂದ ರೋಟರಿ ಬ್ಲಡ್ ಬ್ಯಾಂಕಿನಿಂದ ನೇರ ಇಲ್ಲಿಗೆ ಆಗಮಿಸಿರುತ್ತಾರೆ. ಇವರನ್ನು ನಾವು ನಮ್ಮ ಸಂಘದ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಇದೀಗ 60ನೇ ಬಾರಿ ರಕ್ತದಾನ ಮಾಡಿದಂತಹ ಒಬ್ಬ ದಾನಶೂರ. ಮುಂದೆ ಶ್ರೀಯುತ ಮೋಹನ್ ಅಮ್ಮುಂಜೆ ಇವರು ಬಿಜೆಪಿ ಶಕ್ತಿ ಕೇಂದ್ರ ಕುರಿಯ ಇದರ ಅಧ್ಯಕ್ಷರು, JCIಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಅತ್ಯಂತ ಪ್ರೋತ್ಸಾಹದಾಯಕರಾದಂಥ ಇವರನ್ನು ನಮ್ಮ ಸಂಘದ ಪರವಾಗಿ ಇದೀಗ ಅಭಿನಂದಿಸುವಂತಹ ಕ್ರಮ. ಮುಂದೆ ಶ್ರೀಶಕೃಷ್ಣ ಸ್ಕೌಟಿನಲ್ಲಿ ರಾಜ್ಯ ಪುರಸ್ಕಾರವನ್ನು ಪಡೆದಂತಹ ಓರ್ವ ಪ್ರತಿಭಾನ್ವಿತ. ನಮ್ಮ ಗೋಪಾಲಕೃಷ್ಣ ಈಶೆಯವರ ಸುಪುತ್ರ. ಇವರನ್ನ ಈಗ ಅಭಿನಂದಿಸುವಂತಹ ಸಮಯ. ಮುಂದೆ ವರ್ಷಾ ಬಾಕ್ತಿಮಾರ್, ರವಿ ಬಾಕ್ತಿಮಾರ್ ಮತ್ತು ಸುಚಿತ್ರಾ ದಂಪತಿಗಳ ಪುತ್ರಿ. ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ಪುತ್ತೂರು ಇವರಿಂದ ಕಲಾಮಾಣಿಕ್ಯ ಪ್ರಶಸ್ತಿ ಪುರಸ್ಕೃತೆ, ಬಹುಮುಖ ಪ್ರತಿಭಾನ್ವಿತೆ. ಹೊಸಬೆಳಕು ಬಡವರ ಆಶಾಕಿರಣ ಆರ್ಲಪ್ಪದ ಪುತ್ತೂರು ಇವರಿಂದ ಸನ್ಮಾನಗೊಂಡಂತಹ ಪ್ರತಿಭಾನ್ವಿತೆ. ಇವಳಿಗೆ ಇದೀಗ ಪ್ರತಿಭೆಯ ಒಂದು ನಮನ.
ಎಲ್ಲ ಪ್ರತಿಭಾವಂತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ವಂದನೆಗಳನ್ನು ಸಲ್ಲಿಸ. ಮುಂದೆ ಅನೇಕ ಹೂಗಳು ಅರಳುತ್ತವೆ, ಬಾಡುತ್ತವೆ. ಆದರೆ ಭಗವಂತನ ಪಾದಗಳಿಗೆ ಅರ್ಪಿತವಾಗಿ ಜನ್ಮ ಸಾರ್ಥಕಪಡಿಸಿಕೊಳ್ಳುವ ಭಾಗ್ಯವಿರುವುದು ಕೆಲವು ಹೂಗಳಿಗೆ ಮಾತ್ರ. ಅಂತಹ ಭಾಗ್ಯ ನಮ್ಮ ಈ ಸಂಘಕ್ಕೆ ಒದಗಿ ಬಂದಿದೆ. ಇಂತಹ ಈ ವಾರ್ಷಿಕ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಪೆರ್ನೆ ಶ್ರೀ ಮುಚ್ಚಿಲೋಟ ಭಗವತಿ ಕ್ಷೇತ್ರದ ಆನುವಂಶಿಕ ಯಜಮಾನರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪೆರ್ನೆ ಮುಚ್ಚಿಲೋಡ ಭಗವತಿ ಮತ್ತು ಪರಿವಾರ ದೈವಗಳಿಗೆ ಸಾಷ್ಟಾಂಗ ಪ್ರಣಾಮ. ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂದಿರುವ ಆತ್ಮೀಯ ವಾಣಿಯ ಸಮುದಾಯ ಬಾಂಧವರೇ, ಹೇಗಿದ್ದೀರಿ ಎಲ್ಲರೂ? ಪ್ರೀತಿಯಿಂದ ಬರಮಾಡಿಕೊಂಡ್ರಿ, ಉಪಹಾರ ಕೊಟ್ಟು ಹೊಟ್ಟೆ ಸಂಬಿಸಿದ್ರಿ, ವೇದಿಕೆಯಲ್ಲಿ ಕೂಡಿಸಿ ಈಗ ಮೈಕಿನ ಎದುರು ನಿಲ್ಲಿಸಿ ಮಾತನಾಡಿ ಯಜಮಾನ್ರೆ ಅಂತ ಹೇಳ್ತಾ ಇದ್ರಿ. ನಾವು ಕೇಳ್ತೇವೆ ಅಂತ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಮಂತ್ರಿಸಲು ಸಂಘದ ಪದಾಧಿಕಾರಿಗಳು ಮನೆಗೆ ಬಂದಿದ್ದಾಗ ಅವರಲ್ಲಿ ನಾನು ಎಷ್ಟು ಹೊತ್ತು ಮಾತಾಡಬೇಕು ಅಂತ ಕೇಳಿದೆ. ಎಲ್ರಿಗೂ ನಾವು 20 ನಿಮಿಷ ಕೊಡ್ತೇವೆ ಯಜಮಾನ್ರೆ, ನಿಮಗೆ ತುಂಬ ವಿಚಾರ ಹೇಳಲಿಕ್ಕಿರ್ಬೋದಲ್ವಾ, ನೀವೊಂದು 30 ನಿಮಿಷ ಮಾತಾಡಿ. ಹೌದು, ತುಂಬ ವಿಷಯ ಮಾತಾಡಲಿಕ್ಕಿದ್ದದು ಹೌದು. ಆದರೆ ಒಂದು ಗೊಂದಲ ಇದೆ ನನ್ನಲ್ಲಿ. ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ಅಷ್ಟೇ ವಿಷಯಗಳಿವೆ. ಆದರೆ ಎಲ್ಲವನ್ನು ಹೇಳಲಿಕ್ಕೆ ಇದು ಸಮಯಾವಕಾಶ ಇಲ್ಲಿ ಇಲ್ಲ. ಆದ್ದರಿಂದ ಈಗಿನ ವಾಣಿಯ ಯುವ ಜನತೆಗೆ ಗೊತ್ತಿಲ್ಲದೇ ಇರುವಂತಹ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಇಷ್ಟಪಡ್ತೇನೆ. ಅದಕ್ಕಿಂತ ಮೊದಲು ಈ ವಾಣಿಯ ಗಾಣಿಗ ಸಮುದಾಯ ಸಂಘ ಪುತ್ತೂರು ಇದರ ಬಗ್ಗೆ 2 ಮಾತು. ಮನುಷ್ಯರಾಗಲಿ ಸಂಘ ಸಂಸ್ಥೆಗಳಾಗಲಿ ಅದರ ಆಯುಷ್ಯದಲ್ಲಿ ಕೆಲವು ಕಾಲಘಟ್ಟಗಳನ್ನು ನಾವು ಆಚರಿಸಿ ಸಂಭ್ರಮಿಸುವುದು ವಾಡಿಕೆ. 10 ದಶಮಾನೋತ್ಸವ, 20 ವಿಂಶತಿ, 25 ಬೆಳ್ಳಿ ಹಬ್ಬ, 50 ಸ್ವರ್ಣ ಸಂಭ್ರಮ, 70 ಪ್ಲೇಟಿನಂ ಜೂಬ್ಲಿ, 75 ಡೈಮಂಡ್ ಜೂಬ್ಲಿ, 100 ಶತಮಾನೋತ್ಸವ. ಇದು ನಡ್ಕೊಂಡು ಬಂದಂಥ ಪದ್ಧತಿ. ಇದು ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಕಾಲಘಟ್ಟ ಇದೆಯಲ್ಲ, ಇದು ಈಗ ಉದಾಹರಣೆಗೆ ಇದೇ ಸಂಘ 20ನೇ ವರ್ಷ ಆಚರಿಸ್ತಾ ಇದೆ, ವಿಂಶತಿ. ಈ ಘಟ್ಟದಲ್ಲಿ ನಿಂತುಕೊಂಡು ಒಂದು ಸಿಂಹಾವಲೋಕನ ಮಾಡುವಂಥ ಅವಕಾಶ ಇದೆ. ಈಗ ಸಿಂಹ ಒಂದಷ್ಟು ದಾರಿಯನ್ನು ನಡೆದಾದ ಮೇಲೆ ಒಮ್ಮೆ ತಿರುಗಿ ನೋಡ್ತದಂತೆ. ಇದಕ್ಕೆ ಸಿಂಹಾವಲೋಕನ ಅಂತ ಹೆಸರು. ನಾವು ಎಲ್ಲಿ ಗೆದ್ದಿದ್ದೇವೆ, ಎಲ್ಲಿ ಸೋತಿದ್ದೇವೆ, ಎಲ್ಲಿ ಎಡವಿದ್ದೇವೆ ಮತ್ತು ಮಾಡಿದ ತಪ್ಪುಗಳೇನು, ಒಪ್ಪುಗಳೇನು, ಇವುಗಳನ್ನೆಲ್ಲ ವಿಮರ್ಶಿಸಿ ಮುನ್ನಡೆಯುವುದಕ್ಕೆ ಇದೊಂದು ಸಕಾಲ. ಒಂದು ಸಂಘವನ್ನು ಕಟ್ಟುವುದು ದೊಡ್ಡ ವಿಶೇಷ ಏನಲ್ಲ, ಅದೊಂದು ಕಷ್ಟದ ಕೆಲಸವೇ ಅಲ್ಲ. 10-30 ಜನ ಸೇರೋದು, ಒಬ್ಬರನ್ನ ಅಧ್ಯಕ್ಷ ಮಾಡೋದು, ಮತ್ತೊಬ್ಬರನ್ನ ಕಾರ್ಯದರ್ಶಿ ಮಾಡೋದು, ಒಬ್ಬ ಖಜಾಂಜಿ, ಒಂದು ಹೆಸರು, ಒಂದು ನಾಮಫಲಕ ತೂಗಿ ಹಾಕಿಬಿಡೋದು, ಸಾಕು. ಸಂಘ ಹುಟ್ಕೊಂಡಿತ್ತು. ಆದರೆ ಆ ಸಂಘವನ್ನು ಉಳಿಸಿ ಬೆಳೆಸುವುದಿದೆಯಲ್ಲ, ಅದು ಸಣ್ಣ ವಿಚಾರ ಏನಲ್ಲ. ಇದೇ ಸಂಘ ತಗೊಳ್ಳಿ, 20 ವರ್ಷ ಆಯಿತು ಅಂತ ಹೇಳ್ತಾರೆ ಅವರು. ಒಂದು ಸಂಘವನ್ನು 20 ವರ್ಷ ಹೇಗೆ
ಸಕ್ರಿಯರಾಗಿ ಎಲ್ಲರೂ ಪ್ರತಿಯೊಂದು ಚಟುವಟಿಕೆಗಳಿಗೆ ಭಾಗಿಯಾಗ್ತಾ ಅದನ್ನು ಬೆಳೆಸಿಕೊಳ್ತಾ ಬರೋದು ಸುಲಭದ ಕೆಲಸ ಅಲ್ಲ. ಸಂಘ ಇರ್ತದೆ, ತುಂಬ ಸಂಘ ನಾನು ನೋಡಿದ್ದೇನೆ. ನಾಮಫಲಕ ಮಾತ್ರ ತೂಗ್ತಾ ಇರ್ತದೆ, ಮತ್ತು ಏನು ನಡೆಯೋದೇ ಇಲ್ಲ ಅಲ್ಲಿ. ಉಸಿರು ಮಾತ್ರ ಇದ್ದುಕೊಂಡು ಹಾಸಿಗೆ ಹಿಡಿದು ಮಲಗಿದರೆ ಆ ಮನುಷ್ಯನಿಂದ ಯಾವ ಪ್ರಯೋಜನವಿಲ್ಲ. ಚಟುವಟಿಕೆ ಇದ್ರೇ ಆ ಜೀವಕ್ಕೆ ಬೆಲೆ. ಅದೇ ರೀತಿ ಈ ಸಂಘ ಇದೆಯಲ್ಲ, ಈ ಸಂಘ ಹೇಗಿದೆ ಅಂತ ಇಲ್ಲಿ ಸೇರಿದ ಎಲ್ಲರಿಗೂ ಇಂದು ಅರ್ಥ ಆಗಿರ್ಬೋದು. ನನಗೆ ಕೂಡ ಇಂದು ಅರ್ಥ ಆಯಿತು. ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಈಗ ಸಂಪೂರ್ಣವಾಗಿ ನನಗೆ ಅರ್ಥ ಆಯಿತು. ಸಮಾಜಕ್ಕೆ ಸ್ಪಂದಿಸದೇ ಇರುವಂತಹ ಯಾವುದೇ ಸಂಘ ಅದು ವ್ಯರ್ಥ ಅಂತಲೇ ಭಾವಿಸಬೇಕು. ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಸಂಘ ಆಗಬೇಕು. ನಮ್ಮ ಸಮಾಜದ ಕಷ್ಟ ಸುಖ ಎರಡರ ಭಾಗಿಯಾಗಬೇಕು. ಎಲ್ಲಿ ಯಾರಿಗೆ ತೊಂದರೆ ಇದೆ, ಎಲ್ಲಿಗೆ ಯಾರಿಗೆ ಕಷ್ಟ ಇದೆ, ಇಲ್ಲಿ ಈಗ ನೋಡಿ ನೀವು. ನನಗೆ ಬಹಳ ಅದು ಮತ್ತೆ ಮರೆತು ಹೋಗ್ತದೆ, ಈಗ ಹೇಳಿಬಿಡ್ತೇನೆ ನಾನು. ನನಗೆ ಅತ್ಯಂತ ಇಷ್ಟ ಆದ ಒಂದು ವಿಚಾರ ಇವತ್ತು, ಪ್ರತಿಭಾಂತರು ಸನ್ಮಾನಿಸ್ತಾರೆ, ಎಲ್ಲರೂ ಸನ್ಮಾನಿಸ್ತಾರೆ. ಆದರೆ ಸಮಾಜದ ಹಿರಿಯರನ್ನು ಗೌರವಿಸಿದೆ ಅಲ್ಲ, ನನಗಿದು ಅತ್ಯಂತ ಇಷ್ಟವಾದ ಒಂದು ವಿಚಾರ. ಈಗ ನಾನು ನೀವು ಎಲ್ಲರೂ ಈ ಸ್ಥಿತಿಗೆ ಬರಬೇಕಾದ್ರೆ ನಮ್ಮ ಹಿರಿಯರು ಮಾಡಿದ ಕೆಲಸ ಏನು, ಅವರು ಬಂದ ಕಷ್ಟ ಎಷ್ಟು ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ಈಗಿನ ಯುವಜನತೆಗೆ ಎಲ್ರಿಗಂತಲ್ಲ ಆ ನೆನಪಿರುವುದಿಲ್ಲ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ನೆನಪಿರುವವರು ಇಲ್ವಾ? ಅವರು ಇದ್ದಾರೆ, ಅಂಥವರು ಇದ್ದಾರೆ. ಆದರೂ ಇದು ಎಲ್ರಿಗೂ ನೆನಪಿರಬೇಕು. ನಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದಂತಹ ಆ ಹಿರಿಯರನ್ನು ನಾವು ಗೌರವಿಸಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ಅದು ನನಗೆ ಇವತ್ತು ಅತ್ಯಂತ ಇಷ್ಟ ಆದಂತಹ ಕೆಲಸ. ಒಬ್ಬೊಂದು ಸಂಘ ಯಶಸ್ವಿಯಾಗಿ ಮುನ್ನಡೆಯಬೇಕಾದ್ರೆ ಅದಕ್ಕೆ ಉತ್ತಮ ಪದಾಧಿಕಾರಿಗಳ ಅಗತ್ಯ ಇದೆ. ಸಂಘ ಎಂಬ ರಥಕ್ಕೆ ಪದಾಧಿಕಾರಿಗಳು ಸಾರಥಿಗಳು. ಈ ರಥವನ್ನು ಯಾವ ವೇಗದಲ್ಲಿ, ಎಲ್ಲಿಗೆ, ಯಾವ ಕಡೆಗೆ, ಹೇಗೆ ಓಡಿಸಬೇಕು ಅಂತ ನಿರ್ಧರಿಸುವವರು ಪದಾಧಿಕಾರಿಗಳು. ಅವರಿಗೆ ಸರಿಯಾದ ಬೆಂಬಲವನ್ನು ಕೊಡಬೇಕಾದ್ದು ಸದಸ್ಯರು. ಲೆಕ್ಕವರ್ತಿಗೆ ಸದಸ್ಯರದ್ದು ಏನೂ ಪ್ರಯೋಜನ ಇಲ್ಲ, ಸಕ್ರಿಯ ಸದಸ್ಯರಾಗಿರಬೇಕು. ಒಂದು ವೇಳೆ ಈ ರಥವನ್ನು ಓಡಿಸುವಾಗ ರಥ ಮುಗ್ಗರಿಸಿತಪ್ಪ, ಪದಾಧಿಕಾರಿಗಳು ಸಾರಥಿಗಳಲ್ಲೋ ಇದ್ದಾರಲ್ಲ, ಅವ್ರ ಮೇಲೆ ಎತ್ತಲಿ, ಅದಲ್ಲ. ನೀವು ಕೂಡ ಹೆಗಲು ಕೊಡಬೇಕಾಗ್ತದೆ. ನೀವು ಕೂಡ ಹೆಗಲು ಕೊಟ್ಟು ಆ ರಥ ಚಕ್ರವನ್ನು ಮೇಲೆತ್ತಿದ್ದಾಗ ಆ ರಥ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಂಘಕ್ಕೆ ಶ್ರೀ ಪೆರ್ನೆ ಮುಚ್ಚಲೋಡು ಭಗವತಿ ಮತ್ತು ಪರಿವಾರ ದೈವಗಳು ಎಲ್ಲ ಒಳ್ಳೆಯದನ್ನು ಮಾಡಿ ಅದು ಬೆನ್ನಿಗೆ ನಿಂತು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇನೆ. ವಾಣಿಯ ಸಮುದಾಯಕ್ಕೆ ಸೇರಿದ ಶ್ರೀ ಪೆರ್ನೆ ಮುಚ್ಚಲೋಡು ಭಗವತಿ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಸೇರಿದ ವ್ಯಕ್ತಿಯೊಬ್ಬ ಯಾಕೆ ಯಜಮಾನನಾಗಿದ್ದಾನೆ? ಆ ಯಜಮಾನಿಗೆ ಪ್ರತ್ಯೇಕ ಒಂದು ಆಸನ ವ್ಯವಸ್ಥೆ ಅಲ್ಲಿ ಯಾಕಿದೆ? ಯಾಕೆ ಈ ವಾಣಿಯ ಸಮುದಾಯದವರು ಆ ಯಜಮಾನರನ್ನು ಇಷ್ಟೊಂದು ಪ್ರೀತಿಸ್ತಾರೆ, ಇಷ್ಟೊಂದು ಗೌರವಿಸ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ವಾಣಿಯ ಸಮಾಜದ ಹಿರಿಯರಿಗೆ ಉತ್ತರ ಗೊತ್ತಿರಬಹುದು. ಆದರೆ ಇಂದಿನ ಯುವಜನತೆಗೆ ಈ ಪ್ರಶ್ನೆಗಳೆಲ್ಲ ಇಂದಿಗೂ ಯಕ್ಷ ಪ್ರಶ್ನೆಗಳಾಗಿಯೇ ಇರಬಹುದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ಚುಟುಕಾಗಿ ನಾನು ಈ ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಪೆರ್ನೆ ಮುಚ್ಚಲೋಡು ಭಗವತಿ ಕ್ಷೇತ್ರದ ಪರಿಸರವನ್ನು ನೀವೆಲ್ಲರೂ ನೋಡಿರಬಹುದು. ಪೆರ್ನೆ ಮುಚ್ಚಲೋಡು ಭಗವತಿ ಕ್ಷೇತ್ರದಿಂದ ಆರಂಭವಾಗಿ ಆ ಕಡೆ ಪಡ್ನಾರ ಚಾಮುಂಡಿ ದೈವದ ಗದ್ದೆಯವರೆಗೆ, ಅಲ್ಲಿಂದ ಮತ್ತೆ ಎಡ ಮತ್ತು ಬಲಕ್ಕೆ ಇರುವ 90 ಶತಮಾನ ಜಾಗ ನಮ್ಮ ಮನೆತನಕ್ಕೆ ಸೇರಿತ್ತು. ಅಲ್ಲಿ ಆಚಾರಿ ಸಮಾಜದವರಿಗೆ ಒಂದು ಸ್ವಲ್ಪ ಜಾಗ ಇತ್ತು, ಮತ್ತು ಹೆಬ್ಬಾರ ಪೈಕಿಯವರಿಗೆ ಸ್ವಲ್ಪ ಜಾಗ ಇದೆ, ಈಗಲೂ ಇದೆ.
ಅದು ಬಿಟ್ಟರೆ ಉಳಿದ ಎಲ್ಲ ಜಾಗ ನಮ್ಮ ಮನೆತನಕ್ಕೆ ಸೇರಿತ್ತು. ಟೆನೆಂಟ್ಸ್ ಆ್ಯಕ್ಟ್ ಬಂದಾಗ, ಭೂಮಸೂದೆ ಬಂದ ಸಂದರ್ಭದಲ್ಲಿ ನಮ್ಮ ಒಕ್ಕಲುಗಳು ಯಾರೆಲ್ಲ ಇದ್ದರೋ ಅವರೆಲ್ಲ ಅರ್ಜಿ ಹಾಕಿ ಆ ಜಾಗವನ್ನು ತಮ್ಮದಾಗಿಸ್ಕೊಂಡ್ರು. ಅಂದರೆ ಸಹಜವಾಗಿ ಎಲ್ಲರಿಗೆ ಬಂದದ, ಒಬ್ಬೊಬ್ಬರಿಗೆ ಬಂದದಲ್ಲ, ಇಡೀ ರಾಜ್ಯಕ್ಕೆ ಬಂದಂಥದ್ದು ಕಾನೂನು. ಹಾಗೆ ಆ ಜಾಗ ಎಲ್ಲ ಅವರದಾಯಿತು. ಪೆರ್ನೆ ತರವಾಡು ಮನೆ, ಕುಂಜತ್ತವಾಡಿನ ತರವಾಡು ಮನೆ ಅದು. ಆ ತರವಾಡು ಮನೆ, ಅದರ ಸುತ್ತಮುತ್ತಲಿನ ಎಲ್ಲ ಜಾಗ ನಮಗೆ ಸೇರಿತು. ಇದು ಈ ಭೂಮುಸ ಸಂದರ್ಭದಲ್ಲಿ ಮಾಲಿಂಗ ಪಾಟಾಳಿ ಎಂಬವರಲ್ಲಿ ಇದ್ದರು. ಅವರು ಅರ್ಜಿ ಹಾಕಿದರು, ಅವರಿಗೆ ಹೋಯಿತು. ಕಳಿಯಾಟ ಸಮಯದಲ್ಲಿ ಕೊಳ್ಳಿ ತಂದು ಹಾಕುವಂತಹ ಮತ್ತು ಅಡಿಗೆಗೆ ಊಟಕ್ಕೆ ನಾವು ಉಪಯೋಗಿಸುವಂಥ ಚಪ್ಪರ ಹಾಕುವಂಥ ಜಾಗ ಇದೆಯಲ್ಲ, ಅದು ಈಗಲೂ ನಮ್ಮ ವಶದಲ್ಲೇ ಇದೆ. ಇಂಥ ಒಂದು ಪರಿಸರದಲ್ಲಿ ವಾಣಿಯ ಸಮುದಾಯಕ್ಕೆ ಸೇರಿದ ಪೆಣ್ಣಶ್ರೀ ಮುಚ್ಚಲೋಡ ಭಗವತಿ ಕ್ಷೇತ್ರ ನಿರ್ಮಾಣ ಆಗಬೇಕು ಅಂತ ಇದ್ದರೆ ನಮ್ಮ ಒಪ್ಪಿಗೆ ಇಲ್ಲದೆ, ನಮ್ಮ ಸಹಕಾರ ಇಲ್ಲದೆ ಮಾಡೋದಕ್ಕೆ ಸಾಧ್ಯವೇ ಅಂತ ನೀವು ಯೋಚಿಸಿ ನೋಡಿ. ಇಲ್ಲಿ ಮುಚ್ಚಲೋಡ ಭಗವತಿಯಲ್ಲಿ ನೆಲೆಸಿದ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಇದಕ್ಕೆ ಡಾಕ್ಯುಮೆಂಟ್ ಕೇಳಿದ ನಂತರ ಇಲ್ಲ, ಇದು ನಮ್ಮ ಹಿರಿಯರನ್ನು ನಾವು ಕೇಳಿದಂಥ ಕತೆ. ಬೆದ್ರಡಕಕ್ಕೆ ಬಂದ ಭಗವತಿ ಅಲ್ಲಿಂದ ಬೀರ್ನಾಳನ್ನು ಕರ್ಕೊಂಡು ಹೊರಟದ್ದು ನಿಮಗೆ ಗೊತ್ತಿರ್ಬೋದು. ಯಾಕೆ? ಅವಳಿಗೆ ನೆಲೆನಿರುವುದಕ್ಕೆ ಒಂದು ಯೋಗ್ಯವಾದ ಜಾಗ ಬೇಕು. ಆ ಜಾಗ ಎಲ್ಲಿ ಅಂತ ಹುಡುಕಿಕೊಂಡು ಬೀಳಾಳನೊಂದಿಗೆ ಅಲ್ಲಿಂದ ಹೊರಡ್ತಾಳೆ. ಎಲ್ಲಿ ಹೋಗ್ತಾಳೆ? ಅಡೂರು ಈಶ್ವರನಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿ ಅವಳು ಕೇಳೋದೊಂದೇ, ನನಗೆ ಇಲ್ಲಿ ನೆಲೆ ನಿಲ್ಲುವುದಕ್ಕೆ ಒಂದು ಉತ್ತಮ ಜಾಗ ಬೇಕು, ಅದು ಎಲ್ಲಿ ಅಂತ ಈಶ್ವರ ಕೇಳ್ತಾನೆ. ಅದಕ್ಕೆ ಈಶ್ವರ ಹೇಳ್ತಾನೆ, ನೀನು ಬಂದ ದಾರಿಯಲ್ಲಿ ಹಿಂದೆ ಹೋಗು, ಎಲ್ಲಿ ಯಾವ ಜಾಗದಲ್ಲಿ ಹಾವು ಮತ್ತು ಮುಂಗುಸಿ, ಹುಲಿ ಮತ್ತು ದನ ಸ್ನೇಹದಿಂದ ಇರ್ತವೆಯೋ ಆ ಜಾಗದಲ್ಲಿ ನೀನು ನೆಲೆಯಾಗು ಅಂತ ಈಶ್ವರ ಹೇಳ್ತಾನೆ. ಅಲ್ಲಿಂದ ಹಿಂದಕ್ಕೆ ಬರುವಾಗ ಒಂದು ಜಾಗದಲ್ಲಿ ಈಶ್ವರ ಹೇಳಿದಂಥ ಒಂದು ದೃಶ್ಯ ಅವ್ರ ಕಣ್ಣಿಗೆ ಬೀಳ್ತದೆ. ಹಾಲು ವೃಕ್ಷದ ಕೆಳಗೆ ಹಾವು ಮುಂಗುಸಿ, ದನ ಹುಲಿ ಸ್ನೇಹದಿಂದಿರುವಂತಹ ದೃಶ್ಯ. ಅದನ್ನು ದೇವಿ ಆಯ್ಕೆ ಮಾಡ್ತಾಳೆ ಆ ಜಾಗವನ್ನು. ಅದೇ ಹೊತ್ತಿಗೆ ವಾಣಿಯ ಹಿರಿಯರೊಬ್ಬರಿಗೆ ಒಂದು ಕನಸು ಬೀಳ್ತದಂತೆ. ಹೀಗೆ ಭಗವತಿ ಬಂದಿದ್ದಾಳೆ, ಈಶ್ವರಲ್ಲಿ ಹೋಗಿದ್ದಾಳೆ, ಈಶ್ವರಲ್ಲಿ ಕಳಿಸಿದ್ದಾನೆ, ಇಂತಿಂಥ ಜಾಗದಲ್ಲಿ ಭಗವತಿ ನೆಲೆ ನಿಲ್ಲಲಿಕ್ಕೆ ಸಂಕಲ್ಪ ಮಾಡಿದ್ದಾಳೆ ಎಂಬ ಒಂದು ಸುದ್ದಿ ಸಿಗ್ತದೆ. ಕನಸಲ್ಲಿ ಬರ್ತದೆ ಅವನಿಗೆ, ಆ ಹಿರಿಯರಿಗೆ. ಅವರು ಹಾಗೆ ಹುಡುಕಿಕೊಂಡು ಬರುವಾಗ ಈ ದೃಶ್ಯವನ್ನು ಪೆರ್ನೆ ಈ ಜಾಗದಲ್ಲಿ ಕಾಣ್ತಾರೆ. ಆಗ ರೋಮಾಂಚನಗೊಳ್ತಾರೆ, ಆಶ್ಚರ್ಯಪಡ್ತಾರೆ. ಇದು ಯಾರ ಜಾಗ ಅಂತ ಕೇಳ್ತಾರೆ. ಇದು ಅನಂತಪುರ ಯಜಮಾನರಿಗೆ ಸೇರಿದ ಜಾಗ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಅವರವರ ಸಂಗಡಿಗರನ್ನು ಸೇರಿಕೊಂಡು ನೇರವಾಗಿ ನಮ್ಮ ಮನೆಗೆ ಬರ್ತಾರೆ, ತರವಾಡ ಮನೆಗೆ ಬರ್ತಾರೆ. ಅಲ್ಲಿ ನಮ್ಮ ಹಿರಿಯರಲ್ಲಿ ನಡೆದ ಸಂಗತಿ ವಿಚಾರ ಎಲ್ಲ ತಿಳಿಸ್ತಾರೆ. ತಿಳಿಸಿ ಹೇಳ್ತಾರೆ, ಯಜಮಾನರೇ, ನಮಗೆ ಈ ಜಾಗದಲ್ಲಿ ನಮ್ಮ ಕುಲದೇವಿಯಾದ ಭಗವತಿಯ ಒಂದು ಕ್ಷೇತ್ರ ನಿರ್ಮಾಣಕ್ಕೆ ನೀವು ಒಪ್ಪಿಗೆ ಮತ್ತು ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ. ಆಶ್ಚರ್ಯಗೊಂಡ ನಮ್ಮ ಹಿರಿಯರು ಅವರಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಪಿಗೆ ಕೊಟ್ಟು, ನಮ್ಮಿಂದ ಏನು ಸಹಕಾರ ಬೇಕೋ ಆ ಸಕಲವನ್ನು ನಾವು ನಿಮಗೆ ಕೊಡ್ತೇವೆ. ಹಾಗೆ ಶ್ರೀ ಪೆರ್ನೆ ಮುಚ್ಚಲೋಡ ಭಗವತಿ ಕ್ಷೇತ್ರ ಅಲ್ಲಿ ನಿರ್ಮಾಣಗೊಂಡಿತು. ಇನ್ನು ಕೆಲವು ಕಥೆಗಳಿವೆ. ಇಚ್ಲಂಪಾಡಿ ಬಂಟ ಮನೆತನದವರ ಹತ್ರ ಈ ಕ್ಷೇತ್ರದ ಕೀಲಿಕೈ ಇತ್ತು. ಇನ್ನೊಂದು ಕತೆ, ಉಳಿಯತ್ತಾರಿಗೆ ಕ್ಷೇತ್ರದ ಅಧಿಕಾರ ಇತ್ತು. ಇಂಥೆಲ್ಲ ಅಸಂಬದ್ಧ ಕಥೆಗಳು ಕೂಡ ಇವೆ. ಅದನ್ನು ನೀವು ಯೋಚಿಸಿ ನೋಡಿ. ಇಲ್ಲಿ ಇರುವಂತಹ ಜಾಗಗಳಲ್ಲಿ 90% ನಮ್ಮದು, ಎಲ್ಲರೂ ನಮ್ಮ ಒಕ್ಕರು.
ಬೇರೆ ಸಮಾಜಕ್ಕೆ ಅಲ್ಲಿ ಒಂದು ಸಣ್ಣ ಜಾಗ ಇಲ್ಲ. ಹೀಗಿರುವಾಗ ಉಳಿಯತ್ತಾರಾಗಲಿ ಇಚ್ಚಂಪಾಡಿ ಬಂಟ ಮನೆತನದವರಾಗಲಿ ಇಲ್ಲಿಗೆ ಪ್ರವೇಶಿಸೋದಕ್ಕೆ ಹೇಗೆ ಸಾಧ್ಯ ಅಂತ ನೀವು ಯೋಚಿಸಿ ನೋಡಿ. ಇಚ್ಚಂಪಾಡಿ ಬಂಟ ಮನೆತನಕ್ಕೂ ವಾಣಿಯ ಸಮುದಾಯಕ್ಕೂ ನಮಗೂ ಆದ ಕತೆ ಅದು ಬೇರೆಯೇ ಇದೆ. ಅದು ಬಹಳ ಸ್ವಾರಸ್ಯವಾಗಿದೆ. ಶ್ರೀಪೆಣ್ಣೆ ಮುಚ್ಚಿರೋಡು ಭಗವತಿ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಬಹಳಷ್ಟು ಸುಗಮವಾಗಿ ಸಾಗ್ತಾ ಇತ್ತು. ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾಯಿದ್ರು. ಕ್ಷೇತ್ರದ ಕಾರಣಿಕ 4 ಊರನ್ನು ಪಸರಿಸ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಇಚ್ಚಂಪಾಡಿ ಬಂಟ ಮನೆತನಕ್ಕೆ ಒಂದು ಕೆಟ್ಟ ಯೋಚನೆ ಹೊಳೆಯಿತು. ಏನು ಅಂದರೆ, ಪೆರ್ಣಶಿ ಕ್ಷೇತ್ರದ ಅಧಿಕಾರವನ್ನು ನನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಒಂದು ದುರಾಸೆ. ಆ ಕಾಲದಲ್ಲಿ ಆ ಬಂಟ ಮನೆತನ ಬಹಳಷ್ಟು ಶ್ರೀಮಂತನ ಮನೆತನ ಆಗಿತ್ತು. ಮತ್ತು ಇದು ಜನ ಬೆಂಬಲವೂ ಇತ್ತು, ಧನ ಬೆಂಬಲವೂ ಇತ್ತು, ಅಧಿಕಾರವೂ ಇತ್ತು. ಇವರು ನಿಶ್ಶಬ್ದವಾಗಿ ಒಂದು ಸಂಚು ಹೂಡ್ತಾರೆ, ಒಂದು ಪ್ಲ್ಯಾನ್ ಮಾಡ್ತಾರೆ. ಅವರ ಚೇಲಗಳನ್ನು ಬಿಟ್ಟು ವಾಣಿಯ ಸಮುದಾಯವನ್ನು ಇಬ್ಬಾಗ ಮಾಡ್ತಾರೆ. ಅವರ ಧನಬಲವೋ ಜನಬಲವೋ ದೈಹಿಕ ಬಲವೋ ಅಂತೂ ಎಲ್ಲ ಬಲವನ್ನು ಪ್ರಯೋಗಿಸಿ ಒಂದು ವಿಭಾಗವನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಅವರು ಶಕ್ತರಾಗ್ತಾರೆ. ಹೀಗೆ ಬಲಾತ್ಕಾರವಾಗಿ ಅವರಲ್ಲಿ ಪ್ರವೇಶ ಮಾಡ್ತಾರೆ ಪೆರ್ಣೆ ಕ್ಷೇತ್ರಕ್ಕೆ. ಹೀಗೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಒಳಲ ಸುಬ್ಬ ಪಾಟಾಳಿ ಅಂತ ಒಬ್ಬರಿದ್ದರು. ಅವರು ಇದನ್ನು ತೀವ್ರವಾಗಿ ಖಂಡಿಸ್ತಾರೆ, ಅವರು ಮತ್ತು ಅವರ ಬೆಂಬಲಿಗರು. ಯಾವ ಕಾಲಕ್ಕೂ ನಮ್ಮ ಶ್ರೀ ಕ್ಷೇತ್ರದ ಆಡಳಿತ ಮುಚ್ಚಿರೋಡು ಪೆರ್ಣೆ ಕ್ಷೇತ್ರದ ಆಡಳಿತ ಇಚ್ಚಂಪಾಡಿ ಬಂಟ ಮನೆತನಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ನಾವು ವಿರೋಧಿಸ್ತೇವೆ ಅಂತ ಅವರು ವಿರೋಧಿಸಲು ಶುರು ಮಾಡಿದರು. ಅವರಿಗೆ ಅನೇಕ ಜನರ ಬೆಂಬಲವೂ ಸಿಕ್ಕಿತು. ಅವರನ್ನು ವಿರೋಧಿಸುವವರು ಇದ್ದರು. ಏನು ಮಾಡೋಣ, ಹೇಗಾದರೂ ಮಾಡಿ ಕ್ಷೇತ್ರನ ಉಳಿಸ್ಕೊಳ್ಬೇಕು, ಹೇಗೆ ಉಳಿಸ್ಕೊಳ್ಳೋಣ? ಅವರಲ್ಲಿ ಜಗಳ ಆಡಿ ಗಲಾಟೆ ಮಾಡಿ ಪ್ರಯೋಜನ ಇಲ್ಲ. ಅವರಿಗೆ ಗೊತ್ತುಂಟು, ಅವರು ಸಬಲರು, ಇವರು ದುರ್ಬಲರು. ಅವರು ಏನಾಗಲಿ, ನಾನೇ ಒಮ್ಮೆ ಇಚ್ಚಂಪಾಡಿಗೆ ಹೋಗಿ ಮಾತಾಡ್ತೇನೆ ಈ ವಿಷಯ, ಒಂದು ರಾಜಿ ಆದರೆ ಆಗಲಿ ಅಂತ ಅವರ ಸಂಘಟನೆ ಕರ್ಕೊಂಡು ಸುಬ್ಬ ಪಾಟೀಲ್ ಇಚ್ಚಂಪಾಡಿಗೆ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ ಅವರ ಹತ್ರ, ನೋಡಿ ಇದು ನೀವು ಮಾಡಿದ್ದು ಸರಿಯಾದ ಕೆಲಸ ಅಲ್ಲ, ಇದನ್ನು ಯಾವ ದೇವರು ದೇವಿಯು ಮೆಚ್ಚಿಕೊಳ್ಳಲಿಕ್ಕಿಲ್ಲ. ನೀವು ಬಲಾತ್ಕಾರವಾಗಿ ಈ ನಮ್ಮ ಕ್ಷೇತ್ರದ ಅಧಿಕಾರವನ್ನು ವಹಿಸಿಕೊಂಡದ್ದು ಅದು ತಪ್ಪು, ಅದು ಮಾಡಬೇಡಿ, ದಯವಾಗಿ ಅದನ್ನು ನಾವು ಬಿಟ್ಟುಕೊಡಿ, ಇದು ನಿಮಗೆ ಒಳ್ಳೆಯದಾಗೋದಿಲ್ಲ ಅಂತೇಳಿ ಕೋಪ ನೆತ್ತಿಗೇರಿದ ಆರ ಬಂಟ ಮನೆತನದ ಹಿರಿಯರು ಹೇಳಿದ್ರಂತೆ, ಏನು ಬೊಗಳ್ತೀಯ ನೀನು ರಾಜ್ಯ ಪಂಚಾಯತಿಗೆ ಬಂದಿದ್ಯಾ, ಮರ್ಯಾದೆ ಕಾಲು ಕೇಳು, ಇನ್ನು 1 ನಿಮಿಷದಲ್ಲಿ ನಿಂತರೆ ನೀನು ಮತ್ತು ನಿನ್ನ ಸಂಗಡಿಗರನ್ನು ಕುತ್ತಿಗೆವರೆಗೆ ಮಣ್ಣಲ್ಲಿ ಹೂತು ಹಾಕ್ತೇನೆ, ಜಾಗ್ರತೆ ಮಾಡಿಕೊಳ್ಳಿರಂತೆ. ಇದನ್ನು ಕೇಳಿದ ಸುಬ್ಬ ಪಾಟಳ್ಳಿಗೆ ಎಲ್ಲಿಲ್ಲದ ಕೋಪ ಬಂತು. ನಾನು ಮರ್ಯಾದೆಗೆ ಸೌಮ್ಯವಾಗಿ ಇವತ್ತು ಹೀಗೆ ಮಾತಾಡೋಕೆ ಇಂಥ ತೀಕ್ಷ್ಣವಾದ ಉತ್ತರ ಕೊಟ್ಟರಲ್ಲ. ಅಲ್ಲಿಂದ ಸುಬ್ಬ ಪಾಟಳ್ಳಿ ಮತ್ತು ಸಂಗಡಿಗರು ನೇರವಾಗಿ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಅನಂತಪುರ ತರವಾಡ ಮನೆಗೆ ಬರ್ತಾರೆ. ಬಂದು ಯಜಮಾನರಿಗೆ ಎಲ್ಲ ವಿಷಯ ತಿಳಿಸ್ತಾರೆ, ಹೀಗೆ ಆಯ್ತು ಯಜಮಾನರೇ ಅಂತ. ನಿಮ್ಮ ಸಹಕಾರ ನಮಗೆ ಸಿಕ್ಕಿದರೆ ನಾವು ಈ ವಿಷಯದಲ್ಲಿ ಕೋರ್ಟಿಗೆ ಹೋಗ್ತೇವೆ ಅಂತೇಳಿ. ನಮ್ಮ ಹಿರಿಯರಿಗೆ ಅವರ ಮಾತು ಸರಿ ಅಂತ ಕಂಡಿತು. ಯಾವ ಕಾಲಕ್ಕೂ ಯಜಮಾನರೇ ಇದರ ಅಧಿಕಾರ ಬಂಟ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇದು ಪೂರ್ಣ ನಮಗೆ ಬರಬೇಕು, ಅದಕ್ಕೆ ಇರೋ ಒಂದೇ ದಾರಿ, ರಾಜಿಗೆ ಅವರು ಒಪ್ಪುವುದಿಲ್ಲ, ಒಂದೇ ದಾರಿ, ನಾವು ಕೋರ್ಟಿಗೆ ಹೋಗ್ತೇವೆ, ನಿಮ್ಮಿಂದ ಸಪೋರ್ಟ್ ಮಾಡಬೇಕು, ಎಲ್ಲ ವಿಧ ಸಹಕಾರ ಕೊಡಬೇಕು ಅಂತ ನಮ್ಮ ಹಿರಿಯರು ಹಿಂದೆ ಮನೆಯವರು ಒಪ್ಪಿಕೊಂಡ್ರು. ಕೋರ್ಟಿಗೆ ಹೋಯಿತು. ಈ ಸುಬ್ಬ ಪಾಟಾಳಿ ಮತ್ತವ್ರ ಸಂಗಡಿಗರು ಕೋರ್ಟಿಗೆ ಹೋಯಿತು, ಕೇಸ್ ಕೋರ್ಟಿಗೆ ಹಾಕಿದರು. ಹಿಂದಿಂದ ನಮ್ಮವರು ಏನು ಅವ್ರಿಗೆ ಸಾಕಬೇಕು, ಆರ್ಥಿಕವಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಸಹಾಯ ಬೇಕು ಇದೆಲ್ಲವನ್ನು ನಾವು ನಮ್ಮ ಹಿರಿಯರು ಕೊಟ್ಟುಕೊಂಡು ಬಂದರು. ಇದರ ಮಧ್ಯದಲ್ಲಿ ಒಂದು ಘಟನೆ ನಡೀತಿದೆ, ಅದನ್ನು ಹೇಳಿಬಿಡ್ತೇನೆ ನಾನು.
ಒಂದು 10 ನಿಮಿಷ ಆಚೀಚೆ ಆಗ್ಬೋದು, ಹಸಿ ಆಗ್ಬೋದು, ಸ್ವಲ್ಪ ಸಹಿಸ್ಕೊಳ್ಳಿ. ಅಷ್ಟು ಹೊತ್ತಿಗೆ ಇನ್ನೊಂದು ಯೋಚನೆ ಹೊಳಿತದೆ ಆ ಬಂಟರಿಗೆ. ಏನಂತ ಗೊತ್ತಾ? ನಾವೊಂದು ಕಳಿಯಾಟ ಉತ್ಸವ ಮಾಡಬೇಕಿಲ್ಲಿ ಅಂತ. ಯಾಕೆ ಮಾಡಬೇಕು? ಕಳಿಯಾಟ ಮಾಡೋ ಉದ್ದೇಶ ಏನು? ನಾವು ಮತ್ತು ನಮ್ಮೊಂದಿಗಿದ್ದ ವಾಣಿಯ ಸಮುದಾಯ ಇದೆ ಅಲ್ಲ, ಅವರನ್ನು ಅವಮಾನಿಸುವುದು ಇದರ ಉದ್ದೇಶ, ಈ ಕಳಿಯಾಟದ ಉದ್ದೇಶ. ಹಾಗೆ ಕಳಿಯಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿಬಿಟ್ರು. ತೀರ್ಮಾನ ಮಾಡಿದ್ರು ಇಂಥ ದಿವಸ ಕಳಿಯಾಟ ಅಂತಾಯಿತು. ಅಲ್ಲ, ಕಳಿಯಾಟದಲ್ಲಿ ಮುಖ್ಯವಾಗಿ ನೀವು ಗಮನಿಸಿ, ನಾನು ಸಣ್ಣದಾಗಿ ಹೇಳ್ತೇನೆಲ್ಲ, ಕಳಿಯಾಟ ಸಂದರ್ಭದಲ್ಲಿ ವಿಷ್ಣುಮೂರ್ತಿ ದೈವ ಮತ್ತು ಪುಲ್ಲೂರಿನ ದೈವ ನಮ್ಮ ಅನಂತಪುರ ದೇವಸ್ಥಾನಕ್ಕೆ ಮತ್ತು ನಮ್ಮ ಮನೆಗೆ ಭೇಟಿ ಕೊಡುವ ಒಂದು ಕ್ರಮ ಇದೆ. ಅದು ಈಗಲೂ ಇದೆ. ಒಂದು ದಿವಸ ವಿಷ್ಣುಮೂರ್ತಿ ದೈವ ಬರೋದು, ಇನ್ನೊಂದು ದಿವಸ ಪುಲ್ಲೂರಿನ ದೈವ. ಈ 2 ದೈವಗಳು ನಮ್ಮ ಮನೆಗೆ ಭೇಟಿ ಕೊಡಲಿಕ್ಕಿದೆ. ಭೇಟಿ ಕೊಟ್ಟು ಹಾಲು ಬೊಂಡ ಎಲ್ಲ ಸ್ವೀಕರಿಸಿ ಪ್ರಸಾದ ಕೊಟ್ಟು ವಾಪಸ್ ಹೋಗುವಂಥ ಒಂದು ಸಂಪ್ರದಾಯ ಹಿಂದಿನ ನಡ್ಕೊಂಡು ಬಂದದ್ದು. ಹಾಗೆ ಕಳಿಯಾಟ ಮಹೋತ್ಸವ ಆರಂಭ ಆಯಿತು. ಕಳಿಯಾಟ ಮಹೋತ್ಸವ ಆರಂಭ ಆಗಿ ವಿಷ್ಣುಮೂರ್ತಿ ದೈವ ಆಗುವಂತಹ ದಿವಸ, ಆ ದಿವಸ ಅವರಿಗೆ ಗೊತ್ತು ವಿಷ್ಣುಮೂರ್ತಿ ಅನಂತಪುರ ಯಜಮಾನರ ಮನೆಗೆ ಹೋಗಲಿಕ್ಕೆ ಉಂಟು ಅಂತ ಅವರಿಗೆ ಗೊತ್ತು. ಏನು ಮಾಡಿದರು? ತಮ್ಮ ಬಂಟ ಚೇಲೆಗಳನ್ನು ಕರೆದ್ರು, ಅವರೊಟ್ಟಿಗಿದ್ದ ವಾಣಿಯ ಸಮುದಾಯದವರನ್ನು ಕರೆದು ಒಂದು ಸೂಚನೆ ಕೊಟ್ಟರು. ಇವತ್ತು ವಿಷ್ಣುಮೂರ್ತಿ ದೈವ ಅನಂತಪುರ ತರವಾಡು ಮನೆಗೆ ಹೋಗದಾಗೆ ನಾವು ತಡಿಬೇಕು, ಹೋಗಲಿಕ್ಕೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹಾಗೆ ಇವರೆಲ್ಲ ಬಂಟರ ಕುಂಟರೆಲ್ಲ ಪಡಿಪರಲ್ಲಿ ಕೂತು ನೋಡ್ತಾ ಇದ್ದರಂತೆ. ಹೇಳಿದ್ರಂತೆ, ನಮ್ಮೆ ಅಲ್ಪ ವಿಷ್ಣುಮೂರ್ತಿ ಭೂತ ಹಾಕೊಂಡತ್ತ ನನ್ನ ಅನ್ಪ ಗೊತ್ತು ನನಗೆ ಭೂತ ಅಂಚೆ ಪೋರೆ ಬಿಟ್ರೆ ಬಲ್ಲಿ ಮೋನೆ ಮನೆ ತೂಪಣತ್ತು ತುತ್ತು ಕೈಯ ಬತ್ತು ಉಂಟೋಡು ಕೋಟೆ ಕಟ್ಟ ಉಂಟೋಡು ವಿಷ್ಣುಮೂರ್ತಿ ಪೋರೆ ಬಿಟ್ರೆ ಬಲ್ಲಿ ಎಂಚೆ ಒಪ್ಪಿದ್ದು ಕೈ. ಹಾಗೆ ಮಾಡಿದಾರಲ್ಲ ಇವರು. ತುತ್ತು ವಿಷ್ಣುಮೂರ್ತಿ ಒಂದು ಹೇಳಿಬಿಡ್ತಾನೆ, ವಿಷ್ಣುಮೂರ್ತಿ ದೈವ ವರದ ಕೂಡಲೇ ಮತ್ತಲ್ಲಿ ನಿಲ್ಲುವುದಿಲ್ಲ. ಅದು ಅಲ್ಲಿ ವರದ ಕೂಡಲೇ ಹೊರಡೋದೆ, ಮನೆಗೆ ಹೊರಡೋದು, ದೇವಸ್ಥಾನಕ್ಕೆ ಬಂದು ನಮ್ಮಲ್ಲಿ ಹೊರಡೋದು, ಅದು ಕ್ರಮ. ಹಾಗೆ ವಿಷ್ಣುಮೂರ್ತಿ ದೈವ ಹೊರೆಯಿತು. ಇವರು ಪಡಿಪಲ್ಲೆ ಕೂತು ನೋಡ್ತಾ ಇದ್ದಾರೆ. ದರ್ಶನ ಆಯಿತು, ಬ್ಯಾಂಡವಾಳ ಗೌಜೇ ಗೌಜಿ, ಸುತ್ತು ಕೋಟೆ ಕಟ್ಟಿ ನಿಂತಿದ್ದಾರೆ. ಈ ವಿಷ್ಣುಮೂರ್ತಿ ದೈವ ಸುತ್ತು ಬರಲಿಕ್ಕೆ ಶುರು ಮಾಡ್ತಂತೆ ಆ ಕೋಟೆ ಒಳಗೆ. ಹೊರಗೋಲಿಕ್ಕೆ ದಾರಿ ಇಲ್ಲ ಅದಕ್ಕೆ. ಸುತ್ತು ಬಂದು ಇವರು ನೋಡ್ತಾ ಇದ್ದಾರೆ, ಬಂಟರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೀಗೆ ಕೈ ಹಿಡಿತಾರಲ್ಲ, ಕೈ ಹಿಡಿದಾಗ ಕೈ ಅಡಿಯಲ್ಲಿ ಜಾಗ ಇದೆ ಅಲ್ಲ, ಅಲ್ಲಿ ನುಸುಳಿ ಹೊರಗೆ ಬಂತಂತೆ ವಿಷ್ಣುಮೂರ್ತಿ ದೈವ. ಅಲ್ಲಿಂದ ಬಂದು ಆರ್ಭಟಿಸಿ, ಪಾಗಾರ ಇದೆ ಅಲ್ಲ, ನೀವು ಕಮ್ಮದಲ್ಲಿಂದ ಹೇಳ್ತಾರೆ ಪಾಗಾರ, ಆ ಪಾಗಾರವನ್ನು ಹಾರಿ ಒಂದೇ ಉಸಿ ಗೇಟ್ನ ಹತ್ರ ಬಂದು ಅಲ್ಲಿಂದ ಆರ್ಭಟಿಸ್ತಂತೆ. ದೈವ ಹೋದ್ ನೋಡಿ ಕೈ ಬೆಳಕು ವಾಲಗ ಎಲ್ಲ ಅದರೊಟ್ಟಿಗೆ ಹೋಯ್ತು, ದೈವದೊಟ್ಟಿಗೆ ಹೋಯ್ತು. ಇಲ್ಲಿದ್ದವರ ಕಂಗಾಲು, ಏನು ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ದೈವವನ್ನು ಓಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಅವರಿಗೆ. ಸೀದಾ ಹೊರಟಿತ್ತು. ಅಷ್ಟು ಹೊತ್ತಿಗೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಊಟಕ್ಕೆ ಕೂತಿದ್ರಂತೆ. ಆ ಕಾಲದಲ್ಲಿ ನಮ್ಮ ಮನೇಲಿ ಯಾವಾಗ 4-5 ಜನ ವಾಣಿಯ ಸಮುದಾಯದವ್ರು ಇರ್ತಾಯಿದ್ರು, ಪರ್ಮನೆಂಟು. ಅವರು ಬಂದು ಹೇಳಿದ್ರಂತೆ, ಯಜಮಾನ್ರೆ ಬೇಕಟ ತೆಯ್ಯ ಬರಿನ ಕೂಚಿಗೆ ಅಂತ ಹೇಳಿದ್ರಂತೆ. ನಿಂಕ ಪ್ರಾಂದ್ರ ಎಂದು ತೆಯ್ಯ ಬರಿನೆ ಓಳಕ್ಕೋ ಚೂತ್ರ ಬರೀ ನಳಕ್ಕೋ ಮಾಡಕ್ಕಿಲ್ಲ, ಅದೆಂದು ಬೇರೆ ಸಂಗತಿ ಆಯ್ತು. ನಾವು ಇಲ್ಲೇ ಯಜಮಾನ್ರೆ ನಕ್ಕೆ ಕೂಚಿ ಹಾಕಂದ್ರೆ ಅಪ್ಪ ನೀವು ಪಣಿ ಹಾಕಿ, ನೀವು ಹೋಗಿ ನೋಕು, ನೀ ಪೋ ಆ ಬಡಕರದಿಂದ ನೋಕೆ ಕಾಣಲಿಲ್ಲ, ಅಡ್ಕ ಹೋಗಿ ನೋಕು ಅಂತ ಹೇಳಿದ್ರು. ಹಾಗೆ ಅಲ್ಲಿ ಹೋದರು ಈ ನಮ್ಮ ಕೆಲಸದವರು. ಹೋಗಿ ನೋಡಿದಾಗ ಹೌದು ದೆಯ್ಯ ಬರೋದು ಹೌದು. ಅಲ್ಲಿಂದ ಒಂದೇ ಉಸಿರಿಗೆ ಓಡಿ ಬಂದು ಹೇಳಿದಂತೆ, ಯಜಮಾನ್ರೆ ತೆಯ್ಯ ಬರೀ ನೋಕು ಯಜಮಾನ್ರೆ ನಾನು ಹೋಗಿದ್ದೆ ಬಂದೆ. ಎಂದಾಗ ನೀವು ಬೇರೆ ಅಂಜಿ ಬೊಂಡೆಡ್ತು, ಅಂಜಿ ಬೊಂಡೆಡ್ತು. 5 ಬೊಂಡ ತೆಗೀತು, ಹಾಲು ರೆಡಿ ಮಾಡಿತ್ತು, ಊಟ ಬಿಟ್ಟು ಎದ್ದು ಅಜ್ಜ ಬಂದರು. ಕೊಡಿಯಲಲ್ಲಿ ಬೊಂಡ ಇಟ್ಟು ಕಾಯ್ದು ಅಂಗಳದಲ್ಲಿ. ದೇವಸ್ಥಾನಕ್ಕೆ ಹೋದ ದೇವ ಸೀದಾ ಮನೆಯೊಳಗೆ ಬಂತು, ಅಂಗಳದಲ್ಲಿ ನಿಂತಿತ್ತು. ಅಜ್ಜನಿಗೆ ರೋಮಾಂಚನ ಇತ್ತಂತಾರೆ ನೋಡಿ. ಅಲ್ಲಿ 5 ಬೊಂಡ ಇಟ್ಟಿದ್ರಂತೆ. ಬೊಂಡ ಕೂಡ ಹೇಳಿದ್ರಂತೆ ದೇವಕ್ಕೆ. ಒಂದು ಬೊಂಡ ಕೊಟ್ಟರಂತೆ, ಇನ್ನೊಂದು ಬೊಂಡ ಕೊಡು ಅಂತ ಹೇಳಿದ್ರು, ಮತ್ತೊಂದು ಬೊಂಡ ಕೊಟ್ಟರಂತೆ. ಆ ಬೊಂಡದಲ್ಲಿ ನೀರಿಲ್ಲ, ಆ ಬೊಂಡ ಖಾಲಿ. ಹೀಗೆ ಮಾಡೋ ನೀರಿಲ್ಲ, ಅದರಲ್ಲೇ ನೀರಿಲ್ಲ,
ಅಜ್ಜನ ಕಣ್ಣಲ್ಲಿ ನೀರು ಬಂತು. ದೈವ ಬೊಂಡ ಕುಡಿಯೋದ್ರಲ್ಲಿ ನೀರಿಲ್ಲದಾಗೋಯ್ತಲ್ಲಪ್ಪ. ಅದು ದೈವ ಗೊತ್ತಾಯಿತು. ನೋಡಿ ಆಗಿನ ಕಾಲದ ಅವನ ಮಾತನ್ನು ನೋಡಿ ನನಗೆ ಈಗ ರೋಮಾಂಚನ ಆಗ್ತಾನೆ. ಅದು ಯಾಕೆ ತಂದ್ರಿ ನೀವು ಅಳ್ತಾ ಇದ್ದೀರಿ ಕಡಿದಂತೆ. ಅಯ್ಯ ಅಲ್ಲ, ದೈವ ಕೊಟ್ಟ ಬೊಂಡದಲ್ಲಿ ನೀರಿಲ್ಲಲ್ಲ. ಛೇ ನೀವು ಅದಕ್ಕೆ ಯಾಕೆ ಬೇಜಾರು ಮಾಡಿದಿರಿ? ನಿಮ್ಮನ್ನು ನೋಡಲಿಕ್ಕೆ ನಾನು ಓಡ್ತಾ ಬರುವಾಗ ನನಗೆ ಬಾರಿಕಾಗಿ ನಾನೇ ಅದನ್ನು ದಾರಿಯಲ್ಲಿ ಕುಡಿದೋದು ಅಂತ ಹೇಳಿದೆ ದೈವ. ಎಂಥ ಮಾತು ನೋಡಿ ಇದು. ಇದು ಯಾರಿಗೆ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಮಾತುಗಳನ್ನು. ಇದಕ್ಕೆ ಯಾಕೆ ನೀವು ಬೇಜಾರು ಮಾಡೋದು ಬೇಡಿ. ಆ ಬೊಂಡವನ್ನು ಕುಡಿದವನು ನಾನೇ. ಯಾರು ಹೇಳಿದಾಗಲಿ ಬೊಂಡ ಇಲ್ಲ ಅಂತ, ನೀರು ಇಲ್ಲದಾದ್ದೇ ಹೇಗೆ ನಾನು ಕುಡಿದ ಕಾರಣದಲ್ಲಿ ಇಲ್ಲದಾದ್ದು. ಹಾಗೆ ವಿಷ್ಣುಮೂರ್ತಿ ದೈವ ಬೊಂಡ ಕುಡಿದು ಹಾಲು ಕುಡಿದು ಪ್ರಸಾದ ಕೊಟ್ಟು ನಮ್ಮನ್ನು ಹರಸಿ ವಾಪಸ್ ಹೋಗ್ತದೆ. ಮತ್ತು ಕೆಲವು ತಿಂಗಳಲ್ಲಿ ಮಡ್ರಾಸ್ ಹೈಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ. ಈ ಜಡ್ಜ್ಮೆಂಟು ಸುಬ್ಬ ಪಾಟಾಳಿ ಮತ್ತು ಸಂಗಡಿಗರ ಪರವಾಗಿತ್ತು. ಸುಬ್ಬ ಪಾಟಾಳಿಗೆ ಅಲ್ಲಿ ಜಯ ಆಗಿತ್ತು ಸುಪ್ರೀಂ ಕೋರ್ಟಲ್ಲಿ. ಹಾಗೆ ಆ ಸಂತಸ ಹಂಚಿಕೊಳ್ಳಿಕ್ಕೆ ಸುಬ್ಬ ಪಾಟಾಳಿ ಮತ್ತು ಸಂಗಡಿಗರು ನೇರವಾಗಿ ನಮ್ಮ ಮನೆಗೆ ಬರ್ತಾರೆ. ಒಂದು ಹಿರಿಯರು ಹೇಳ್ತಾರೆ, ಹೀಗೆ ಆಗಿದೆ ಜಡ್ಜ್ಮೆಂಟ್. ವಿಷಯ ಇವರಿಗೆ ನಮಗೆ ಗೊತ್ತು, ಆದರೂ ಅವ್ರು ಹೇಳಬೇಕಲ್ಲ. ಹೇಳಿದರು. ಹೇಳಿದ ಕೂಡಲೇ ಸುಬ್ಬ ഞങ്ങൾ നാളെ തന്നെ വരുന്ന നക്ഷത്രത്തിന് പോകണം ಅಂತ ಹೇಳ್ತಾರೆ. ಎಂದು ಜನರೇ പോകണം ಈ ಬಾಯಿಂದ. ಹಾಗೆ ಸುಬ್ಬ ಪಾಟಾಳಿ ಸಂಗಡಿಗರು ಮತ್ತು ನಮ್ಮ ಹಿರಿಯರು ಪೆರ್ಣೆ ಹೋದ್ರಂತೆ. ಪೆರ್ಣೆ ಹೋಗಿ ಸುಬ್ಬ ಅಂತ ಹೇಳಿದ್ರಂತೆ, ಸುಬ್ಬ ಇದಾ ನೀ ಬಾಗಿಲಿಡು, ಕ್ಷೇತ್ರ ಹತ್ರ ಬಾಗಿಲಿಡು ಕೇಳಿದ್ರಂತೆ. ನೀನು ತೆಗಿ ಬಾಗಿಲು ಅಂತ ಹೇಳಿದ್ರು. ಯಾಕೆ? ಅವನ ಮೂಲಕ ಆದದ್ದು, ಅವ ಕುತ್ತ ನಿಂತ ಕಾರಣದ ಆದ್ದು. ಸುಬ್ಬ ನೀಯನ್ನೇ ಹಿಂದೆ ತಾವು ಈ ಕ್ಷೇತ್ರದ ತಾಯಿ ನೀ ಎಡ್ಕು. ಹಾಗೆ ಅಲ್ಲಿ ಸುಬ್ಬ ಪಾಟೀಲ ಕೈಯಿಂದ ಕ್ಷೇತ್ರದ ಬಾಗಿಲು ತೆಗೆಸ್ತಾರೆ. ಆಯಿತಾ? ಇಷ್ಟು ನಡೆದಾದ ಮೇಲೆ ಈ ಚೆಟ್ಯಾನ್ ಅಂತ ಒಂದು ಸ್ಥಾನ ಇದೆ, 3000 ವಟ್ಟ ಚೆಟ್ಯಾನ್. ಅದು ಹುಟ್ಟಿಕೊಂಡು ಆ ನಂತರ ಅಲ್ಲಿವರೆಗೆ ಆ ಚೆಟ್ಯಾನ ಸ್ಥಾನ ಇಲ್ಲ. ಈ ಒಳಲ ಸುಬ್ಬ ಪಾಟಾಳಿಗೆ ನಮ್ಮ ಹಿರಿಯರು 3000 ವಟ್ಟ ಚೆಟ್ಯಾನ ಸ್ಥಾನವನ್ನು ಕೊಡ್ತಾರೆ. ಅಲ್ಲಿ ಇದು ನಾವು ತಿಳ್ಕೊಂಡ ಕತೆ ಕೊಡ್ತಾರೆ. ಸುಬ್ಬ ಪಾಟಾಳಿ ಅಲ್ಲಿ ಚೆಟ್ಯಾನ ಆಗ್ತಾನೆ, ಒಳ ಚೆಟ್ಯಾನ ಆಗ್ತಾನೆ. ಈಗ ಅದೇ ಜಾಗದಲ್ಲಿ ನಮ್ಮ ರಮೇಶ್ ಚೆಟ್ಯಾನ್ ಅವರು ಇದ್ದಾರೆ. ಈ ತೀರ್ಪು ಇದೆಯಲ್ಲ, ಈ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ, ಆ ಜಡ್ಜ್ಮೆಂಟಿನ ಕಾಪಿ ಕ್ಷೇತ್ರದಲ್ಲಿ ಇತ್ತು, ಪೆರ್ಣೆ ಕ್ಷೇತ್ರದಲ್ಲಿ ಇತ್ತು. 2000 ಇಸ್ವಿಯ ನೆನಪು. ಆ ಕಳಿಯಾಟೋತ್ಸವ ಸಂದರ್ಭದಲ್ಲಿ ನಾನೇ ಯಜಮಾನಾಗಿದ್ದೆ. ಅದನ್ನು ಆ ಕಾಪಿಯನ್ನು ತರಿಸಿ ನಾನು ಓದಿದ್ದೇನೆ. ಆಗ ರಾಮ್ ಮಾಸ್ಟ್ರು ಅಧ್ಯಕ್ಷರಾಗಿದ್ದರು. ಅವರಿಂದ ಅದನ್ನು ತಂದು ನಾನು ವಾಚಿಸಿದ್ದೇನೆ ಎಲ್ಲಿ ಪಡಿಪ್ಪರೆಯಲ್ಲಿ. ಅದರಲ್ಲಿ ಎಲ್ಲ ವಿವರ ಇದೆ. ಒಂದು ಪಾರ ನಮ್ಮ ಮನೆತನದ ಬಗ್ಗೆ ಇದೆ ಅದರಲ್ಲಿ. ಒಂದು ಪಾರ ಅದು ಹೇಗಿದೆ ಅಂತ ಹೇಳಿದರೆ, ಅನಂತಪುರ ಮನೆಯವರಿಗೆ ಶ್ರೀ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸ್ಥಾನ ಕೊಡತಕ್ಕದ್ದು ಅಂತ ಅದರಲ್ಲಿ ಬರೆದಿದೆ. ನಾನೇ ಓದಿತ್ತು. ಹೀಗೆ ಅಲ್ಲಿ ಆ ಕ್ಷೇತ್ರ ನಿರ್ಮಾಣ ಆಯಿತು. ಚೆಟ್ಯಾನು ಅಧಿಕಾರಕ್ಕೆ ಬಂದು. ಈ ಕಾಪಿ ಈಗಲೂ ಲಭ್ಯ ಇದೆ ಅಂತ ನನ್ನ ಭಾವನೆ. ನಾನು ಒಮ್ಮೆ ಕೇಳಿದಾಗ ಆ ಕಾಪಿ ಕಾಣಿಸ್ತಾ ಇಲ್ಲ, ಜಡ್ಜ್ಮೆಂಟ್ ಕಾಪಿ ಕಾಣಿಸ್ತಾ ಇಲ್ಲ ಅಂತ ಕ್ಷೇತ್ರದಿಂದ ಉತ್ತರ ಬಂತು. ಅವರು ಏನೇ ಹೇಳಲಿ ಆ ಕಾಪಿ ಇದೆ ಎಂಬುದು ನನಗೆ ಗೊತ್ತು. ಇರಲಿ. ವಾಣಿಯ ಸಮುದಾಯಕ್ಕೂ ನಮಗೂ ಒಂದು ವಿಶೇಷವಾದ ಸಂಬಂಧ ಇದೆ. ಇತರ ಎಲ್ಲ ಸಮಾಜದವರಿಗಿಂತ ವಾಣಿಯ ಸಮಾಜದವರು ನಮಗೆ ಅತ್ಯಂತ ಹತ್ತಿರ. ಈಗ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಅಚ್ಚಮ್ಮಾರರು, ಕಾರ್ನವರು, ಚೆಟ್ಯಾನ್, ಜಂಡಡಕ್ಕಿ, ಚೇನಪುರು, ಬಾಲಕರು ಎಲ್ಲರೂ ಬರ್ತಾರೆ. ಯಾರೂ ಬರೋದಿಲ್ಲ. ಬಂದವರಿಗೆ ನಾವು ಏನು ಮಾಡ್ತೇವೆ ಗೊತ್ತಾ? ಅವರಿಗೆ ಊಟಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡ್ತೇವೆ. ನಾವು ಎಲ್ಲರ ಒಟ್ಟಿಗೆ ಅವರಿಗೆ ನಾವು ಊಟ ಹಾಕೋದಿಲ್ಲ.
ವಾಣಿಯ ಸಮುದಾಯವರು ಕೂತರೆ ಆ ಕೋಣೆಯಲ್ಲಿ ಬೇರೆ ಸಮುದಾಯರಿಗೆ ಊಟ ಇಲ್ಲ, ಅಲ್ಲಿ ಅವರು ಮಾತ್ರ. ಇಂಥ ಒಂದು ವ್ಯವಸ್ಥೆ ಈಗಲೂ ನಮ್ಮ ಮನೆಗೆ ಬಂದಾಗ ನಾವು ಮಾಡ್ತೇವೆ. ಇದು ನಮ್ಮ ಸಂಬಂಧ ಹೇಗಿದೆ ಅಂತ ತೋರಿಸ್ತದೆ. ಪ್ರೀತಿ ಗೌರವಗಳನ್ನು ಕೊಟ್ಟು ಪಡ್ಕೊಳ್ಬೇಕಂತೆ. ತನ್ನಷ್ಟಕ್ಕೆ ಒಬ್ಬರಿಗೆ ಪ್ರೀತಿಯೂ ಸಿಕ್ಕುವುದಿಲ್ಲ, ಗೌರವವೂ ಸಿಕ್ಕುವುದಿಲ್ಲ. ನಾನು ನಿಮಗೆ ಕೊಟ್ಟರೆ ನೀವು ನನಗೆ ಕೊಡ್ತೀರಿ, ನೀವು ನನಗೆ ಕೊಟ್ಟರೆ ನಾನು ಅದರ ಡಬ್ಬಲ್ ನಿಮಗೆ ಕೊಡ್ತೇನೆ. ಇದಕ್ಕೆ ಉದಾಹರಣೆ, ಇದು ಹೇಗೆ ಅಂತ ಹೇಳಿದಕ್ಕೆ ಉದಾಹರಣೆ ನಮ್ಮ ಮನೆತನ ಮತ್ತು ವಾಣಿಯ ಸಮುದಾಯ. ಇಲ್ಲಿ ನೋಡಿ ಕಲಿಯಬಹುದು. ನಾನು ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋಗೋದಿದೆ, ಆ ಸಂದರ್ಭದಲ್ಲಿ ಯಜಮಾನರು ಬಂದಿದ್ದಾರೆ ಅಂತ ಗೊತ್ತಾದರೆ ಸಾಕು, ಅಲ್ಲಿ ವಾಣಿಯ ಸಮುದಾಯದವರು ಯಾರೇ ಇದ್ದರೂ ಬಂದು ನಮಸ್ಕಾರ ಕೊಟ್ಟು ನನ್ನನ್ನು ಮಾತಾಡಿಸ್ಕೊಂಡು ಹೋಗ್ತಾರೆ. ಇದೊಂದು ಅಪೂರ್ವವಾದ ಸಂಬಂಧ. ಅದನ್ನು ವಿವರಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ವಾಣಿಯ ಸಮುದಾಯದವರ ಸ್ಥಿತಿಗತಿ ಹಿಂದೆ ಹೇಗಿತ್ತು, ಇಂದು ಹೇಗಿದೆ ನನಗೆ ಗೊತ್ತು, ನಿಮಗೂ ಗೊತ್ತು. ಬಹಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದಂಥ ವಾಣಿಯ ಸಮುದಾಯ ಇಂದು ಈ ಸುಸ್ಥಿತಿಗೆ ತಲುಪಿದೆಯಲ್ಲ, ಅದರಲ್ಲಿ ಅತ್ಯಂತ ಸಂತೋಷ ಪಡುವಲ್ಲಿ ನಾನೊಬ್ಬ. ಎಷ್ಟು ಖುಷಿಯಾಗ್ತದೆ ಅಂತ ಹೇಳಿದರೆ, ಸುಮ್ಮನೆ ಆಗಲಿಲ್ಲ ಸ್ವಾಮಿ, ಸುಮ್ಮನೆ ಯಾರೂ ಇಂಥ ಸ್ಥಾನಕ್ಕೆ ಬರಲಿಲ್ಲ. ಒಬ್ಬರು ಈಗ ವಿದ್ಯಾಭ್ಯಾಸದಲ್ಲಿ ಆಗಲಿ, ಬಿಸ್ನೆಸ್ಸಲ್ಲಾಗಲಿ, ಯಾವುದೇ ಕೃಷಿಯಲ್ಲಿ ಆಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ ಒಬ್ಬರು ಮೇಲ್ಮಟ್ಟಕ್ಕೆ ಮುಟ್ಟಬೇಕಿದ್ರೆ ಅದರ ಹಿಂದೆ ಅಷ್ಟು ಶ್ರಮ ಇದೆ. ಸುಮ್ಮನೆ ಯಾರ ಮೇಲಕ್ಕೆ ಹೋಗೋದಿಲ್ಲ. ಕಷ್ಟಪಟ್ಟರೆ ನಮಗೆ ಇಷ್ಟ ಸಿಗೋದು. ಕೂತಲ್ಲಿ ಎಲ್ಲ ಆಗಬೇಕಂದ್ರೆ ಯಾರಿಗೆ ಏನೂ ಸಿಗೋದಿಲ್ಲ. ಅಂಥದ್ರಲ್ಲಿ ಇಂದು ಸಮಾಜ ಎಷ್ಟು ಒಳ್ಳೆಯ ಸ್ಥಿತಿಗೆ ಬಂದಿದೆ ನೋಡಿ. ಇದು ಕೇವಲ ನಮ್ಮ ಪ್ರಯತ್ನದಿಂದ ಮಾತ್ರ ಆಯಿತು ಅಂತ ನೀವು ಯಾವತ್ತೂ ಯಾರೂ ತಿಳ್ಕೊಳ್ಬೇಡಿ. ಒಂದು ನೆನಪಿಡಿ, ನೀವು ನಮ್ಮ ಪ್ರಯತ್ನ ಬೇಕು ನಿಜ, ಪ್ರಯತ್ನ ಇಲ್ಲದ ಯಾವುದಾಗುವುದಿಲ್ಲ. ಆದರೆ ದೈವಬಲವೂ ಬೇಕು, ಹಿರಿಯರ ಅನುಗ್ರಹವೂ ನಮಗೆ ಬೇಕು. ಹಾಗಿದ್ದರೆ ಮಾತ್ರ ನಾವು ಮೇಲಕ್ಕೆ ಹೋಗುವುದಕ್ಕೆ ಸಾಧ್ಯ. ಇಂದು ಶ್ರೀ ಪೆರ್ಣ ಮುಚ್ಚೋಡ ಭಗವತಿ ಅವಳನ್ನು ನಂಬಿದವರನ್ನು ಯಾರನ್ನೂ ಕೈ ಬಿಟ್ಟಿಲ್ಲ. ಹೇಳಿ ನೋಡ, ಯಾರಾದರೂ ಒಬ್ಬ ವಾಣಿಯದ್ದು ನಿಂತು ಹೇಳಿ, ವಾಣಿ ಸಂಭ್ರಾಟಿ ಕೆಂದು ಆಕೈತಿ ಅಂತ ಹೇಳಿ ನೋಡ. ನಿಮಗೆ ಮಾಡಿದ್ದು ಸಂಭ್ರಾಟಿ ಅಲ್ಲ ಅಂತ ಹೇಳಿ ನೋಡ. ನೀವು ನಾನು ಹೇಳ್ತೇನೆ ಹೌದು ಅಂತ. ನನ್ನನ್ನು ಈ ಸ್ಥಿತಿ ನಿಲ್ಲಿಸಿದ್ದು ಯಾರು? ನಾನು. ನನ್ನ ಪ್ರಯತ್ನ ಇರ್ಬೋದು, ಅಲ್ಲ. ಸಮಾಜದಲ್ಲೇ ಈ ಸ್ಥಾನಮಾನ, ಸಾಹಿತ್ಯದಲ್ಲಿ ಒಂದು ಸ್ಥಾನಮಾನ ಎಲ್ಲನೇ ಸಿಗಬೇಕಿದ್ರೆ ನಾನು ನಂಬಿಕೊಂಡು ಬರುವಂಥ ಪೆರ್ಣ ಮುಚ್ಚಲೋಡು ಭಗವತಿ ಕಾರಣ ಅಂತ ನಾನು ಬಲವಾಗಿ ನಂಬುವನು. ನಂಬಿಕೆ ಮುಖ್ಯ, ಪ್ರತಿಯೊಬ್ಬರಿಗೆ ನಂಬಿಕೆ ಮುಖ್ಯ. ಏನಿದೆ ನಂಬಿದವನಿಗೆ ಏನೂ ಇಲ್ಲ, ಎಲ್ಲ ಕಲ್ಲುಗುಂಡೆ. ಅದು ಕಲ್ಲು, ಇದು ಮರ. ದೇವರು ಎಲ್ಲಿದ್ದಾನೆ? ಎಲ್ಲಿಯೂ ಇಲ್ಲ. ನಂಬಿದವನಿಗೆ ಎಲ್ಲ ಇದೆ. ಇಂದು ನನ್ನ ಮಗ ಇನ್ಫೋಸಿಸ್ನಲ್ಲಿ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾನೆ. ಅವ ಬೆಳಿಗ್ಗೆ ಆಫೀಸಿಗೆ ಹೊರಡಬೇಕಾದ್ರೆ ಅವನ ಲ್ಯಾಪ್ಟಾಪ್ ಓಪನ್ ಮಾಡಿ ಫ್ರಂಟ್ ಪೇಜಲ್ಲಿ ಮುಚ್ಚೋಡು ಭಗವತಿಯ ಫೋಟೋ ಇದೆ, ಅದಕ್ಕೆ ನಮಸ್ಕರಿಸಿ ಹೋಗ್ತಾನೆ. ಇವತ್ತು ಹೇಳ್ತಾನೆ ನನಗೆ ಯಾವ. ಇದೆಲ್ಲ ಇಂದಿನ ಯುವಜನತೆಗೆ ಪಾಠ. ಹೇಳಿದಲ್ಲ ಹೇಳಿದಾರಲ್ಲ ಅವರು, ಎಷ್ಟು ಸತ್ಯ ಹೇಳಿದರು ನೋಡಿ. ನಂಬಿಕೆ ಮುಖ್ಯ ಅಂತ ಅವ್ರು ಹೇಳಿದರು. ಸತ್ಯವಾದ ಮಾತದು. ಅದು ಅವರಿಗೆ ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಲಘುವಾಗಬೇಕು. ನಾವು ಈಗ ನಮಗೆ ಏನು ಕಣ್ಣು ಕಾಣೋದಿಲ್ಲ. ನಾವೀಗ ಒಳ್ಳೆ ಶ್ರೀಮಂತಿಗೆ ಬಂದಿದೆ, ಒಳ್ಳೆ ಪದವಿ ಸಿಕ್ಕಿದೆ, ಎಲ್ಲ ಹೌದು. ಹೇಗೆ ಸಿಕ್ಕಿದೆ ಅಂತ ಒಂದು ತಿರುಗಿ ನೋಡ್ಕೊಳ್ಳಿ ನೀವು. ಮರದ ಬುಡಕ್ಕೆ ಸಾರ ನೀರು ಸುರಿದ್ರೆ ಮಾತ್ರ ಮರದ ಮೇಲೆ ಹಣ್ಣಾಗಲಿಕ್ಕೆ ಸಾಧ್ಯ, ಕಾಯಿ ಆಗಲಿಕ್ಕೆ ಸಾಧ್ಯ. ಇದು ಪೆರ್ಣ ಮುಚ್ಚಲೋಡು ಭಗವತಿ ಕ್ಷೇತ್ರ ಅಂದರೆ ನಿಮ್ಮ ಈ ವಾಣಿಯ ಸಮುದಾಯ ಎಂಬ ಮಹಾವೃಕ್ಷದ ತಾಯಿ ಬೀರು ಅಂತ ನಿಮಗೆ ನೆನಪಿರಲಿ. ಈ ನೆನಪು ಸದಾ ಇರಬೇಕು, ನಿಮಗೆ ಸದಾ ಇರಬೇಕು. ಅದರ ಬುಡವನ್ನು ತಂಪು ಮಾಡಿಕೊಳ್ಳಿ, ನೀವು ತಂಪನ್ನು ಅನುಭವಿಸಿ ಅಂತ ಅಷ್ಟೇ ಹೇಳು. ಈ ಸಂಬಂಧ ಹೇಳಿದರೆ ನಾನು ವಾಣಿಯ ಮತ್ತು ಯಜಮಾನರ ಸಂಬಂಧ, ಅದನ್ನೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಅವಿನಾಭಾವ ಸಂಬಂಧ ಅಂತ ಹೇಳಿದರೆ ಒಂದನ್ನೊಂದು ಬಿಟ್ಟಿರೋದಾಗಂಥ ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಅಂತ ಹೇಳ್ತೀನಿ. ನಾನು ಇತ್ತೀಚೆಗೆ ಒಂದು ತರಾಡು ಮನೆಯ ನೇಮೋತ್ಸವಕ್ಕೆ ಹೋಗಿದ್ದೆ. ಅಲ್ಲಿ
ವಿಷ್ಣುಮೂರ್ತಿ ದೇವನ ನಂತರ ಮಾತಾಡಿಸ್ತಾ ಕೇಳಿದ ಒಂದು ನುಡಿಮುತ್ತು ಹೀಗಿದೆ. ವಾಣಿಯ ಸಮುದಾಯದವರು ಪ್ರೀತಿಯಿಂದ ಗೌರವದಿಂದ ಕರೆದರೆ ಎಲ್ಲಿಗೆ ಬೇಕಾದರೂ ಹೋಗಿ ಅವರನ್ನು ಸಂತೋಷಪಡಿಸಿ ಅವರ ಯೋಗಕ್ಷೇಮ ವಿಚಾರಿಸುವ ಪೆರ್ಣಶ್ರೀ ಮುಚ್ಚೋಡ ಭಗವತಿ ಕ್ಷೇತ್ರದ ಆನುವಂಶಿಕ ಯಜಮಾನರಾದ ಅನಂತಪುರ ತಂದ್ರಿ, ನಿಮ್ಮ ಸಂಬಂಧ ಕರಳು ಬಳ್ಳಿಯ ಸಂಬಂಧ ಅಲ್ವಾ ಅಂತ ಕೇಳ್ತಾರೆ. ನೋಡಿ ಎಂಥ ಮಾತು ನೋಡಿ, ಕರಳು ಬಳ್ಳಿಯ ಸಂಬಂಧ ಅಲ್ವಾ ಅಂತ. ಹೌದು ಅಂದೆ. ಹೆರಿಗೆ ಆದ ಕೂಡಲೇ ಕರಳ ಬಳ್ಳಿಯನ್ನು ಕತ್ತರಿಸುವುದು ಸಹಜ, ಮಾಡಲೇಬೇಕು. ಆದರೆ ತಾಯಿ ಮಕ್ಕಳ ಸಂಬಂಧವನ್ನು ಯಾರಿಂದಲೂ ಕಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ ಅಂತ ಹೇಳಿದ್ರು. ಇಂಥ ಒಂದು ತಾಯಿಗೆ ಮಾತ್ರ ಮಕ್ಕಳ ಕಷ್ಟ ಸುಖದ ಅರಿವು ಸಂಪೂರ್ಣ ಆಗಲಿಕ್ಕೆ ಸಾಧ್ಯ, ಹೌದಲ್ವಾ? ಅದು ಹೇಳಿ, ಹೌದು ಹೇಳಿ. ಕೊನೆಗೆ ಹೇಳಿತ್ತು, ಇಂಥ ಒಂದು ಉನ್ನತವಾದ ಸ್ಥಾನ ಮಾನ ಗೌರವ ನಿಮಗೆ ಸಿಕ್ಕಿದ್ದಕ್ಕಿಂತ ದೊಡ್ಡ ಭಾಗ್ಯ ಇನ್ನು ಏನು ಬೇಕು ತಂದರೆ, ಇನ್ನು ಏನು ಕೊಡಲಿ ತಂದರೆ ನಿಮಗೆ ನಾನು ಹೇಳಿದೆ. ಆ ಮಾತು ಕೇಳಿದ ಕ್ಷಣ ಒಂದು ಕ್ಷಣ ನನ್ನ ಒಳಗೊಂದು ಕಂಪನ ಆದ್ದು, ಒಂದು ಪುಳಕ ಅದನ್ನು ನಾನು ಖಂಡಿತವಾಗಿಯೂ ಅಲ್ಲಗಳಾರೆ. ಅಂಥ ಒಂದು ದೈವಿಕ ಒಂದು ಅನುಭವ ಆಯಿತು ನನಗೆ ಆ ಮಾತು ಕೇಳಿದ ಕೂಡಲೇ. ಇನ್ನು ಮಾತಾಡಲಿಕ್ಕಿದೆ, ಒಂದು 5 ನಿಮಿಷ ಮುಗಿಸ್ಬಿಡ್ತೇನೆ. ಯಾಕೆ ಗೊತ್ತಾ ನಾನು ಮಾತಾಡೋದು? ಪಡಿಪುರಲ್ಲಿ ನನಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಪಡಿಪುರಲ್ಲಿ ಇದೆಲ್ಲ ನನಗೆ ಹೇಳಿ ಸಾಧ್ಯ ಉಂಟು ಸ್ವಾಮಿ? ಸಾಧ್ಯ ಇಲ್ಲ. ನನಗೆ ಇಂಥ ಅವಕಾಶ ಸಿಕ್ಕಿದಾಗ ಮಾತ್ರ ನನಗೆ ಅಂತೇಳಿ ಹೇಳಬೇಕಷ್ಟೇ, ನಿಮಗೆ ಗೊತ್ತಾಗೋದಷ್ಟೇ. ಇಲ್ಲ ಕರೆದ್ರೆ ನನ್ನನ್ನು ಹೊರಗೆ ಕರೆದು ಯಜಮಾನ್ರೆ ಅದೇ ಹಂಗನೆ ಇದಂಗನೆ ಹೇಳಲಿಕ್ಕೆ ನಿಮಗೂ ಸಾಧ್ಯ ಇಲ್ಲ, ನಿಮ್ಮನ್ನು ಕರೆದು ಹೇಳಲಿಕ್ಕೆ ನನಗೂ ಸಾಧ್ಯ ಇಲ್ಲ. ಅದು ಇಂಥ ಅವಕಾಶ ಸಿಕ್ಕುವಾಗ ನಾನು ಅದನ್ನು ಹಂಚಿಕೊಡ್ತೇನೆ ಅಷ್ಟೇ. ಪಡಿಪ್ಪರೆ ನೋಡಿ, ಪಡಿಪ್ಪರೆ ಎಲ್ಲ ಕಡೆ ಇದೆ. ಆದರೆ ಪೆರ್ಣಶ್ರೀ ಮುಚ್ಚಲೋಡ ಭಗವತಿ ಕ್ಷೇತ್ರದ ಪಡಿಪ್ಪರೆಗೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಅದಕ್ಕೆ ಸತ್ಯ ಪಡಿಪ್ಪರೆ ಅಂತಲೇ ಹೆಸರು, ಬೇರೆ ಹೆಸರಿಲ್ಲ. ಈ ಸತ್ಯ ಪಡಿಪ್ಪರೆ ವಾಣಿಯ ಸಮುದಾಯದವರ ನ್ಯಾಯಾಲಯವೂ ಹೌದು. ನಾನು 62 ವರ್ಷ ಆಯಿತು ಶ್ರೀ ಕ್ಷೇತ್ರಕ್ಕೆ ಬರೋದು. ಈ 62 ವರ್ಷದಲ್ಲಿ ಸಾಧಾರಣ ಎಲ್ಲ ವಾಣಿಯರ ಪರಿಚಯ ನನಗಿದೆ, ಹೆಚ್ಚಿನವರದು. ಅವ್ರದ್ದು ಒಳ್ಳೆಯದು ಕೆಟ್ಟದ್ದೆಲ್ಲ ನಾನು ನೋಡಿದ್ದೇನೆ. ಇಲ್ಲಿ ಮಾತಾಡೋದು ಹೇಗೆ ಮಾತಾಡಬೇಕು? ನಾನು ಬರುವುದಕ್ಕೆ ಬಿದ್ದ ಮೊದಲು ಅಲ್ಲಿ 4-5 ಜನ ಮಾತ್ರ ಮಾತಾಡ್ತಿದ್ದವರು ಗಣ್ಯರು. ಬಾಕಿ ಯಾರಿಗೂ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತಿರಲಿಲ್ಲ. ಯಾರಾದರೂ ಯಜಮಾನರಂತ ಎದ್ದರೆ ನೀರಿಕ್ಕರ ನಿನ್ಕೆಂದರಿಯು ನೀರಿಕೆ ಹೆದರಿಸಿ ಕೂತ್ಕೊಳಿಸಿ ಆಯ್ತಲ್ಲಿ. ಇದೆಲ್ಲ ನಾನು ಗಮನಿಸ್ತಾ ಇದ್ದೆ ಹಿಂದಿನಿಂದಲೇ. ನನ್ನ ಯಜಮಾನಿಕೆ ಆರಂಭ ಆದಾಗ ಇದೇ ರೀತಿ ಒಬ್ಬ ಫಸ್ಟಿಗೆ ಆರಂಭಕ್ಕೆ ಒಬ್ಬ ಯುವಕ ಇದ್ದು ನಿಂತ. ಈ ಗಣ್ಯರೆಲ್ಲ ಮಾತಾಡೋ ಎಡೆಯಲ್ಲಿ ಒಬ್ಬ ಇದ್ದು ನಿಂತ. ಏನು ಹೇಳಲಿಕ್ಕೆ ಹೊರಟ. ನೀರಿಕ್ಕಿರ ಓ ಶುರು ಹಾಕಿ ನಿನ್ಕೆಂದ ಅರಿಯೋದು ಬೆದ್ದೆ ಪರ ನೀರಿಕ್ಕೆ ನೀನಿಕ್ಕೆ ಹೇಳಿದೆ, ನೀರಿಕ್ಕಂಡ ನೀನಿಕ್ಕೆ ಹೇಳಿದೆ, ಹೀಗೆ ಹೇಳಿದೆ ನಿಕ್ಕೆ ಇನ್ನಕ್ಕೆಂದು ಪರಂಡೆ പറഞ്ഞോ ಎಂದು ಬೈಯಲ್ಲ ನೀರಿಕ್ಕಂದಿಳಿದೆ. ಅವನಿಗೆ ಹೇಳಿದ ಗಂಡಿದಲ್ಲ, ನೀನು ಕೂತ್ಕೊಳ್ಳಿ ಹೇಳಿದೆ, ಇವು ಹೇಳಿದೆ ಅವನಿಗೆ ಹೇಳಿದ. ಮತ್ತೊಂದು ಮಾತು ಹೇಳಿದೆ ಹಿರಿಯರ ಹತ್ರ, ಯಾರು ಪಡಿಪ್ಪರಲ್ಲಿ ಮಾತಾಡಬಾರ್ದು ಅಂತ ತಡಲಿಕ್ಕೆ ಸಾಧ್ಯ ಇಲ್ಲ. ಇದು 4 ಗಣ್ಯರ ಕ್ಷೇತ್ರ ಅಲ್ಲ, ಈ ಕ್ಷೇತ್ರ ಇಡೀ ವಾಣಿಯ ಸಮುದಾಯದವರಿಗೆ ಸೇರಿದ ಕ್ಷೇತ್ರ. ಎಲ್ರಿಗೂ ಇಲ್ಲಿ ಮಾತಾಡೋ ಹಕ್ಕಿದೆ. ನಿಕ್ಕೆಂದರಿಗೂ ಒಂದು ಕೇಳುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಮಾತಾಡಲಿಕ್ಕೆ ಒಂದು ರೀತಿ ನೀತಿ ಅಂತ ಇದೆ, ಅದನ್ನು ಪಾಲಿಸ್ಬೇಕು. ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಆ ಪಡಿಪ್ರಿಯ ಗೌರವಕ್ಕೆ ಕುಂದು ಬರದ ರೀತಿಯಲ್ಲಿ ನಾವಲ್ಲಿ ಮಾತಾಡುವ ಅಗತ್ಯ ಇದೆ. ಈಗ ಏನಾಗ್ತಿದೆ ಇಲ್ಲಿ ಈಗ ಏನೂ ಇಲ್ಲ. ಮೀನು ಮಾರ್ಕೆಟ್ನಾಗ ಆಗಿಬಿಟ್ಟಿದೆ ನಮ್ಮ ಪಡಿಪ್ಪರೆ. ನಿಮಗೆ ಗೊತ್ತಿರಬೇಕದು, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಗೊತ್ತಿರಬೇಕು ಏನಾಗ್ತಾ ಇದೆ. ನೀವೆಲ್ಲ ಹೊರಗಿರ್ತೀರಲ್ಲ, ಪಡಿಪ್ಪರಲ್ಲಿ ಏನಾಗ್ತಿದೆ ಗೊತ್ತಿರಬೇಕು. ಯಾರು ಹೇಳುವವರು ಕಾರಣವರು ಹೇಳಬೇಕು. ಅಚ್ಚಮ್ಮರ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು. ಅವ್ರಿಗೆ ಯಾರು ನಡ್ಕೊಳ್ಳೋದಿಲ್ಲ. ಹೇಳುವವ್ರಿಗೆ ಬೇಸರ ಆಗೋದು. ಯಜಮಾನ ಪೂಚಾಡ ಸಭೆಯಲ್ಲಿ ಹಂಗಲೇ പറഞ്ഞിന് ഞാൻ പറഞ്ഞു ಹೋಗ್ತು ಅಲ್ಲಿ ഞാൻ പറയില്ല. നിങ്ങൾ നിർത്തുയിന നിങ്ങൾ പഠിപ്പല്ലേ ബൊബ്ബടുന്നതിന
ಐದು ನಿರ್ತು ಅಡ ಪರೆನ ಪರೆಯೋ ನಿಂಗೋ ನಾನು ಹೇಳಿದ ನನಗೇನೆ ಬೇಜಾರಿಲ್ಲ ಅದರಲ್ಲಿ. ಎಷ್ಟೋದನ್ನು ನಾನು ಹೇಳಿದ್ದೇನೆ. ಹಿಂಗೇನ ಪರೆಯಂಡ ಇದು ಮೀನು ಮಾರ್ಕೆಟ್ ಅಲ್ಲ, ಇನ್ನೆರಡು ಸತ್ಯ ಪಡೆಪುರ ಐದು ಕ್ರಮೌಂಡ ಕ್ರಮ ಪ್ರಕಾರ ನೀವು ಪರೆಯವು. ಎಷ್ಟು ಹೇಳಿದ್ರು ಸಿಟ್ಟಿನ ಬರದಲ್ಲಿ ಎದ್ದು ನಿಂತು ಬಾಯಿಗೆ ಬಂದರೆ ಹೇಳ್ತಾರೆ. ಯಾವತ್ತೂ ಇದು ಆಗಬಾರ್ದು. ಈಗ ಆಗ್ತಾ ಇದೆ. ನಾನು ಒಂದೇ ಕೈ ಮುಗಿದು ಕೇಳೋದು ತಂಬರಾಟಿ ಹತ್ರ, ಮುಂದೆ ಅದು ಅವರಿಗೆ ಸದ್ಬುದ್ಧಿ ಕೊಡುವಂತ. ಹೀಗಾದರೆ ಈ ಯುವಕರಿಗೆ ಹೇಳೋದು ಯಾರು? ಅವರು ಹೇಳುವವರು. ಇದನ್ನು ನೋಡಿ ಕಲಿಯೋದಲ್ಲ ಯುವಕರು. ಕಾರ್ನರ್ ಮೀನಿನ ಅಂಗಡಿ ಪರ್ಜಿನ ಅಡಕಂತ ಬರೋದೆ. ಅವ್ರು ಯಾರಪ್ಪ ಅವ್ರಿಗೆ ಹೇಳೋದು? ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದೆ. ಇದು ಸಾಧ್ಯ. ಈಗ ಇದನ್ನು ಮಾಡಿದ್ದಾಯ್ತು, ಇನ್ನು ಮುಂದಕ್ಕಾದರೂ ಆ ದೇವಿ ಅವರಿಗೆ ಬುದ್ಧಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅಂದರೆ ಮಾತು ಹೇಗಿರಬೇಕು? ಮಾತು ಹೆಚ್ಚು ಮಾತಾಡಿದ್ರೂ ಕಷ್ಟವೇ, ಸಮಸ್ಯೆ ಹುಟ್ಟುಕೊಳ್ತದೆ. ಮಾತನಾಡದೇ ಇದ್ದರೂ ಕಷ್ಟವೇ, ಯಾವ ಸಮಸ್ಯೆ ಬಗೆಹರಿಯುವುದಿಲ್ಲ. ಆದರೆ ಹೇಗೆ ಮಾತಾಡಬೇಕು? ಹಿತಮಿತವಾಗಿ ಮಾತನಾಡಬೇಕು. ಆ ಪಡಿಪೆಯ ಗೌರವಕ್ಕೆ ಕುಂದು ಬರೋ ರೀತಿಯಲ್ಲಿ ನಾವು ಮಾತನಾಡಬೇಕು. ಇದು ಮುಖ್ಯ. ಸರ್ವಜ್ಞ ಕವಿ ಒಂದು ಮಾತು ಹೇಳ್ತಾನೆ, ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತು ತಾನಾಡಲರಿಯದ ಅಧಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ. ಏನಿದರ ಅರ್ಥ? ಮಾಣಿಕ್ಯ ಸರಿಯಾಗಿ ಮಾತಾಡಲಿಕ್ಕೆ ಗೊತ್ತಿರುವವರಿಗೆ ಮಾಣಿಕ್ಯ, ಇದು ಮಾತು ಅಂದರೆ ಮಾಣಿಕ್ಯದ ಹಾಗೆ, ಅಷ್ಟು ಬೆಲೆ ಇದೆ ಅದಕ್ಕೆ. ಆದರೆ ಮಾತನಾಡಲಿಕ್ಕೆ ಅರಿಯದ ಅಧಮನ ಕೈಗೆ ಮಾತು, ಅಧಮನ ಮಾತು ಈ ಮಾಣಿಕ್ಯ ತೂತು ಬಿದ್ದ ಹಾಗೆ ಅಂತ. ಅವನಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ತೂತು ಬಿದ್ದ ಮಾಣಿಕ್ಯಕ್ಕೆ ಎಷ್ಟು ಬೆಲೆ ಇದೆ. ಆದ ಕಾರಣ ಮಾತನಾಡುವಾಗ ಬಹಳ ಜಾಗ್ರತೆಯಿಂದ ಮಾತನಾಡೋದು ಅಗತ್ಯ. ಇನ್ನು 10 ನಿಮಿಷದಲ್ಲಿ ಮುಗಿಸ್ತೇನೆ. ಒಳ್ಳೆ ಹಸಿವಾಗಲಿ, ನನಗೂ ಹಸಿ ಆಗ್ತದೆ. ವಾಣಿಯ ಸಮುದಾಯದವರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು, ದೈವಗಳಿಂದ ಒಂಬದಿಲ್ಲೆ ಅಂತ ಕರೆಸಿಕೊಳ್ಳುವ ವಾಣಿಯ ಸಮುದಾಯದವರಲ್ಲಿ ಈಗ ಇರುವುದು 7 ಕುಟುಂಬ. 9 ಕುಟುಂಬ ಇತ್ತು, ಈಗ 7 ಕುಟುಂಬ. ಅದು ಯಾಕೆ ಇಲ್ಲ ಅಂತ ನಾವು ಯೋಚನೆ ಮಾಡಿ ಹೋಗೋದು ಬೇಡ. ಅಲ್ಲಿ ನರೂರು ಮತ್ತು ಪುದುಕೋಳಿ ಕುಟುಂಬ ನಮ್ಮ ಚಂದ್ರಗಿರಿ ಹೊಳೆ ಈ ಕಡೆ ಇಲ್ಲ. ನರೂರು ಮತ್ತು ಪುದುಕೋಳಿ ಮತ್ತು 7 ಕುಟುಂಬ ಇದೆ. ಚೋರ್ಲ, ಮುಚ್ಚಿಲ್, ಕುഞ്ഞೆತ್ತ, ತಚ್ಚಿಲ್, ಬಳ್ಳಿ, ಈಕೋಟು, ಚನ್ನಕೊಣಗರ, ಇಷ್ಟು ಕುಟುಂಬ ಇಲ್ಲಿದೆ. 7 ಕುಟುಂಬಕ್ಕೆ 7 ಕಾರಣವರು ಇದ್ದಾರೆ. ಇವರು ಎಲ್ಲ ವಾಣಿಯ ಸಮುದಾಯದವರೇ. ಆದರೆ ಮೊದಲ 4 ಕುಟುಂಬಕ್ಕೆ ಮഞ്ഞ ತಟ್ಟು ಅಂದರೆ ಅರಸಿನ ತಟ್ಟೆ ಹಿಡಿಯುವಂಥ ಅಧಿಕಾರ ಇದೆ. ಮತ್ತು ಕ್ಷೇತ್ರದ ಹಣದ ಪೆಟ್ಟಿಗೆ ಬೀಗದ ಕೈ ಅವರ ಹತ್ರ ಇದೆ. ಇದು ಆಡಳಿತಕ್ಕೆ ಅನುಕೂಲ ಆಗಲಿ ಅಂತ ಹಿಂದಿನವರು ಮಾಡಿದಂಥ ಕ್ರಮ. ನಮ್ಮ ಹಿರಿಯರಿರುವಾಗ ಆರಂಭದಲ್ಲಿ ಒಂದೇ ಕೀಲಿಕಾಯಿ ಇತ್ತು. ಒಮ್ಮೆ ಏನಾಯಿತು, ಆ ಕೀಲಿಕಾಯಿ ಇದ್ದ ಮನುಷ್ಯ ಬರಲೇ ಇಲ್ಲ ಕ್ಷೇತ್ರಕ್ಕೆ. ಕಾರಣ ಹೇಗೆ ಅದನ್ನು ಓಪನ್ ಮಾಡೋದು? ತೆಗೆದು ಹೇಗೆ ನಾನು ತೆಗಿಬೇಕಲ್ಲ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ. ಆ ನಂತರ 4 ಕೀಕೆ ಅದು ಇರಲಿ. ಇಲ್ಲಿ ಒಂದು ನಾನು ಕಂಡುಕೊಂಡ ಹಾಗೆ, ಇದನ್ನು ನಾನು ಪಡಿಪರಲ್ಲಿ ಒಮ್ಮೆ ಹೇಳಿದ್ದೇನೆ, ಬೇರೆ ಕಡೆಗೆ ಹೇಳಿದ್ದೇನೆ. ಇಲ್ಲಿ 4-3 ಎಂಬ ಒಂದು ಭೇದ ಕೆಲವರಲ್ಲಿ ಕಾಣಿಸ್ತಾ ಉಂಟು. ಇದು ಖಂಡಿತ ಸಾಧುವಲ್ಲ. ಎಲ್ಲ ಕುಟುಂಬವು ಒಂದೇ, ಎಲ್ಲ ವಾಣಿಯ ಸಮುದಾಯಕ್ಕೆ ಸೇರಿದವರು. ಈಗ ನೋಡಿ, ನೀವೀಗ ಮುಚ್ಚಿದ ವಾಣಿಯನೋ ಅಲ್ಲ ಚೋರ್ಲ ವಾಣಿಯನ ಕೂತು ಅಲ್ಲಿ ಯಾರು ಬಳ್ಳಿ ವಾಣಿಯನ್ನ ಕೀಕೋಟು ವಾಣಿಯನ್ನು ನೀವು ತಮಾಷೆ ಮಾಡಿದರೆ ಏನಾಗ್ಬೋದು ಯೋಚಿಸಿ ನೋಡಿ. ನಿಮ್ಮ ಕುಟುಂಬದಿಂದ ಕೀಕೋಟಿಗೋ ಬಳ್ಳಿಗೋ ಹೆಣ್ಣನ್ನು ಕೊಟ್ಟಿರ್ಬೋದು, ಅಲ್ಲಿಂದ ನಿಮ್ಮ ಮಗನಿಗೋ ಹೆಣ್ಣು ತಂದಿರಲಬಹುದು. ನೀವು ಎಲ್ಲಿ ಸ್ವಾಮಿ ಹೀಗೆ ಒಂದು ಚೀಟಿ ನೋಡಿ ಅಂತೆ ಆ ಎಲ್ಲ ಬಳ್ಳಿ ತಾಗ್ತಲ್ಲ. ನಿಮ್ಮ ಸೊಸೆ ಏನು ಹೇಳ್ತಾಳೆ ನಿಮ್ಮ ಎದುರೆ ನೀವು ಬೈಯುವಾಗ? ಅಲ್ಲಿಂದ ಹೆಣ್ಣು ತಂದು ನಿಮ್ಮ ಮಗ ಏನು ಹೇಳಿಯಾನು? ಇದನ್ನು ಯಾರೂ ಒಪ್ಪಲಿಕ್ಕಿಲ್ಲ. ಇದು ಮಾಡಬಾರದು ನಾವು. ನಾನು ಇದನ್ನು ಪಡಿಪಲ್ಲೊಮ್ಮೆ ಹೇಳಿದೆ, ಹಾಗೆ ಹೇಳಿಬೇಡಿ. ಹಾಗೆ ಪರೆಯಂಡ 4-3 ಪರೆಯಂಡ 7. ಈಗ ನಿಮ್ಮ ಅರಸಿನ ತಟ್ಟೆ ನಾನು ಹಿಡಿತೀನಿ ಅಂತ ಅವರು ಬರಲೂ ಇಲ್ಲ, ಬೀಗದ ಕೈ ನನಗೆ ಕೊಡಲಿ ಅಂತ ಅವ್ರು ಕೇಳೋದು ಇಲ್ಲ ಅಲ್ವಾ? ಹಾಗಿರುವಾಗ ವಾಣಿಯ ಸಮಯದೊಳಗೆ ನಾವು ಹೀಗೆ ಭಿನ್ನತೆ ತೋರಿಸಿದರೆ ನಮ್ಮನ್ನು ಯಾರೂ ಮೆಚ್ಚಲಿಕ್ಕಿಲ್ಲ.
ಈಗ ನೋಡಿ, ಈಗ ಜಾತಿ ಭೇದವೇ ಇಲ್ಲ, ಎಲ್ಲ ಜಾತಿಯೊಟ್ಟಿಗೆ ಸಂಬಂಧ ಆಗ್ತದೆ. ಜಾತಿ ಬಿಡಿ, ಬೇರೆ ಮತದೊಟ್ಟಿಗೆ ಆಗ್ತದೆ, ಅದನ್ನು ಕೇಳುವವರಿಲ್ಲ, ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಾವು ನಮ್ಮ ಮನೆಯಲ್ಲಿ ಅವ ಬೇರೆ ಇವ ಬೇರೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಅದು ಯಾವತ್ತೂ ಮಾಡಬೇಡಿ ಅಂತ ನನ್ನದು ಕಳಕಳಿಯ ವಿನಂತಿ. ಹಿಂದೆ ಈ ಭಂಡಾರ ಪೆಟ್ಟಿಗೆ ಅಲ್ಲ, ಅದು ನಮ್ಮ ಮನೆಯಲ್ಲಿರೋದು ನಿಮಗೆ ಎಲ್ಲರಿಗೂ ಗೊತ್ತು. ನಮ್ಮಲ್ಲಿ ಇದೆ, ಅಲ್ಲಿ ಉತ್ಸವ ಆಗುವಾಗ ನಮ್ಮಲ್ಲಿಂದ ಭಂಡಾರ ಹೋಗೋದು ವಾಡಿಕೆ. ಬಹಳ ಹಿಂದೆ ಕೆಲವರಿಗೆ ಈ ಭಂಡಾರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗ್ತದಲ್ಲ, ಏನು ಮಾಡುವ, ಅದು ಇಲ್ಲೇ ಇಟ್ಟುಬಿಟ್ರೆ ಏನು, ಪೆನ್ನಕ್ಷೇತ್ರದಲ್ಲಿ ಇಟ್ಟುಬಿಟ್ರೆ ಏನು ಅಲ್ಲಿ ತರೋದು ಅಗತ್ಯ ಇಲ್ಲಲ್ಲ. ನಾವೇನದಕ್ಕೆ ಮಾತಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಒಂದು ಸ್ವರ್ಣ ಪ್ರಶ್ನೆಯಲ್ಲಿ ಒಬ್ಬರು ಕೀಳೇ ಬಿಟ್ಟರು, ನಮಗೆ ತುಂಬ ಭಾರ ಆಗ್ತದೆ ಆ ಪೆಟ್ಟಿಗೆ ಇದನ್ನು ಹೊತ್ಕೊಂಡು ಬರಲಿಕ್ಕೆ, ಅದನ್ನು ನಾವು ಪೆನ್ನಲ್ಲೇ ಇಟ್ಟರೆ ಆಗ್ಬೋದಾ, ನೋಡುವ ಭಗವತಿ ಏನು ಹೇಳ್ತಾಳೆ ನೋಡುವ ಅಂತ ಜೋಯಿಸರು ಕವಡ ತೆಗೆಸಿ ನೋಡಿದರು. ಒಂದು ಮಾತು ಹೇಳಿಯೇ ಬಿಟ್ಟರು, ನೀವು ಏನು ತಲೆ ಕೆಳಗೆ ಮಾಡಿ ಕುಣಿದ್ರು ಆ ಪೆಟ್ಟಿಗೆ ನಿಮಗೆ ತಲೆಗಿಲ್ಲಿ ಸಾಧ್ಯ ಇಲ್ಲ. ನಿಮಗೆ ಭಾರ ಆಗ್ತದೋ ಆದರೆ ಎಲ್ಲ ಆಯುಧ ತೆಗೀರಿ, ಎಲ್ಲ ಒಂದು ಆಯುಧ ಇಟ್ಟುಕೊಳ್ಳಿ, ಬರೇ ಪೆಟ್ಟಿಗೆ ತನ್ನಿ, ಆದರೂ ಕೂಡ ಅಲ್ಲಿಂದ ಪೆಟ್ಟಿಗೆ ಅಲ್ಲಿಂದಲೇ ಬರಬೇಕು ಅಂತ ಸ್ವರ್ಣ ಪ್ರಶ್ನೆ ಖಂಡಿತು. ಹಾಗಾಗಿ ಅಂಥದ್ದೊಂದು ಪ್ರಶ್ನೆ ಕೂಡ ಬಂದಿದೆ ಅಲ್ಲಿ. ಈಗ ಹೋಗ್ತಾ ಇದ್ದೇವೆ ಬಿಡಿ, ಆ ವಿಷಯ ಬೇರೆ. ಮತ್ತು ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳ್ತಾ ಇದ್ದಾನೆ, ಆನುವಂಶಿಕ ಅಂದರೆ ಏನರ್ಥ? ಈಗ ಬಲ್ಲವರು ತುಂಬ ಜನ ಇದ್ದೀರಿ ಇಲ್ಲಿ. ಆನುವಂಶಿಕ ಅಂದರೆ ಏನು ಅರ್ಥ? ನಾನು ಹೇಳಿದಾಕ ನೀವು ಹೇಳಿದಿಲ್ವಾ? ಪಾರಂಪರ್ಯವಾಗಿ ಬರುವಂಥದ್ದು ಅದು ಆನುವಂಶಿಕ, ವಂಶ ಪಾರಂಪರ್ಯವಾಗಿ ಬರುವುದಕ್ಕೆ ಆನುವಂಶಿಕ ಅಂತ ಹೇಳ್ತಾರೆ. ನಾನು ಹೇಗೆ ಇಲ್ಲಿ ಯಜಮಾನನಾದೆ? ನೀವೇನಾದರೂ ಇಲೆಕ್ಷನ್ ಮಾಡಿದ್ದೀರಾ? ನಾನು ಓಟಿಗೆ ನಿಂತಿದ್ದೇನಾ? ಇಲ್ಲಲ್ಲ. ಅಲ್ಲ, ನಾನೇ ನಾನೇ ಯಜಮಾನ ಮತ್ತು ಕೂತದ್ದೋ? ಅದು ಅಲ್ಲಲ್ಲ. ಅಲ್ಲ, ಮತ್ತೆ ಹೇಗೆ ನಾನು ಯಜಮಾನ ಆದಲ್ಲಿ? ನಮಗೆ ತಲಾಂತರದಿಂದ ಬಂದದ್ದು. ಅಜ್ಜ ಹೋದರು, ಮತ್ತೊಬ್ಬ ನನ್ನ ಸಣ್ಣ ಅಜ್ಜ ಬಂದರು, ಅವರು ಹೋದರು, ಅಪ್ಪ ಬಂದರು, ಚಿಕ್ಕಪ್ಪ ಚಿಕ್ಕಪ್ಪ ತಿರುಗೋ ನಂತರ ನಾನು ಬಂದು ಕೂತೆ. ಒಂದು ವೇಳೆ ಇದು ಯಾಕೆ ಹೇಳ್ತೇನೆ ನಾನು ನಿಮಗೆ ಅಂತ ಹೇಳಿದರೆ, ಆನುವಂಶಿಕ ಅಂತ ನಾನು ಹಾಕಿಕೊಳ್ಳುವವರಲ್ಲಿ ಕೆಲವು ವಾಣಿಜ್ಯ ಸಮುದಾಯರಿಗೆ ಅದು ಅಷ್ಟೊಂದು ಸಮಾಧಾನ ಇಲ್ಲ. ಅದು ಯಾಕಿಲ್ಲ ಅಂತ ಹೇಳಿದರೆ ಬಹುಶಃ ಅವರಿಗೆ ಅದು ಅರ್ಥ ಗೊತ್ತಿಲ್ಲ ಅಂತ ನಾನು ಹೇಳ್ತೇನೆ. ಅರ್ಥ ಗೊತ್ತಿಲ್ಲದೆ ಅವ್ರು ಹೇಳೋದು. ಅದಕ್ಕೆ ಏನು ಮಾಡಬೇಕಿತ್ತು? ಅರ್ಥ ಗೊತ್ತಿಲ್ಲದವರಿಗೆ, ಅರ್ಥ ಗೊತ್ತಿದ್ದವರಿದ್ದಾರಲ್ಲ ಅವರು ತಿಳಿಸಿ ಹೇಳಬೇಕಿತ್ತು. ನೋಡಪ್ಪ, ಆನುವಂಶಿಕ ಅಂತ ಹೇಳಿದರೆ ಅರ್ಥ ಹೀಗೆ ಅಲ್ಲ. ಇನ್ನು ಯಜಮಾನರು ಪೆರನೆ ಮುಚ್ಚೋಡೆ ಭಗವದ್ ಕ್ಷೇತ್ರನ ಹೊತ್ತುಕೊಂಡು ಹೋಗಿಬಿಡ್ತಾರೆ, ನಿಮಗೆ ಯಾರಿಗೂ ಭಯ ಬೇಡ. ಯಾವ ಭಾಷಣದಲ್ಲಿಯೂ ನನ್ನ ಕ್ಷೇತ್ರ ಅಂತ ಹೇಳಲಿಲ್ಲ, ಯಾವ ಬರಹದಲ್ಲಿಯೂ ನಾನು ನನ್ನ ಕ್ಷೇತ್ರ ಅಂತ ಹೇಳಲಿಲ್ಲ. ವಾಣಿಯ ಸಮುದಾಯಕ್ಕೆ ಸೇರಿದ ಕ್ಷೇತ್ರ ಅಂತಲೇ ನಾನು ಭಾಷಣದಲ್ಲಿ ಹೇಳ್ಕೊಂಡು ಬಂದಿದ್ದೇನೆ, ಬರವಣಿಗೆಯಲ್ಲಿ ಹೇಳ್ಕೊಂಡು ಬಂದಿದ್ದೇನೆ. ಆ ಭಯ ನಿಮಗೆ ಬೇಡ. ಆದ್ದರಿಂದ ಈ ಆನುವಂಶಿಕ ಹೇಳಿದ ಅರ್ಥ ಅಷ್ಟೇ. ಈಗ ತರವಾಡು ಮನೆಗಳಲ್ಲಿ ಈ ಸಲ ಕಲ್ಯಾಣ ಕಳೆದ ನಂತರ 10 ತರವಾಡು ಮನೆಗಳಿಗೆ ನಮ್ಮ ಮನೆಯಿಂದ ಬಾಳು ಭಂಡಾರ ಹೋಗಿದೆ ನೇಮೋತ್ಸವಕ್ಕೆ. ಆ ಎಲ್ಲ ಇದು ಪತ್ರಿಕೆಯಲ್ಲಿ ಅವರು ಹಾಗೆ ಆನುವಂಶಿಕ ಯಜಮಾನರು ಅಂತ ಹಾಕಿದ್ದಾರೆ. ಅವರಿಗೇನದೆಲ್ಲ ಪ್ರಶ್ನೆ ಇಲ್ಲ, ಆನುವಂಶಿಕ ಹಾಕಬಾರ್ದು ಅಂತೇಳಿ. ಕೆಲವರು ಹೇಳುವ ಅದ ಹೇಳಿ ಪಾರ್ನಿಗೆ ಚಿಂಡವ್ರ, ನಾನು ಯಾಕೆ ಹೇಳಿ ಬರೆಸಬೇಕು? ಅವರಿಗೆ ಗೊತ್ತಿಲ್ವಾ? ನಾನು ಸಾಹಿತ್ಯ ಅಂತ ಹೇಳೋದು ವಾಣಿ ಸಮುದಾಯರಿಗೆ ಗೊತ್ತು, ನಾನೊಬ್ಬ ಧಾರ್ಮಿಕ ಮುಂದಾಳು ಅಂತ ಹೇಳೋದು ವಾಣಿ ಸಮುದಾಯರಿಗೆ ಗೊತ್ತು, ನಾನು ಆನುವಂಶಿಕ ಯಜಮಾನ ಅಂತ ಹೇಳೋದು ಅವರಿಗೆ ಗೊತ್ತು. ಅದನ್ನು ಅವ್ರು ಹಾಕ್ತಾರೆ. ಯಾಕಪ್ಪ ನಿಮಗೆ ಹೊಟ್ಟೆವ್ರಿ? ನಿಮಗೇನು ನಷ್ಟ ಅದರಲ್ಲಿ ಏನಿದೆ? ನಾನು ಏನು ಕೇಳಿದೆ ನಿಮ್ಮ ಹತ್ರ? ನಾನು ಏನೂ ಕೇಳೋದಿಲ್ಲ. ನಾನು ಕ್ಷೇತ್ರಕ್ಕೆ ಬಂದು 8 ಗಂಟೆಗೆ ಅಂದರೆ ಎಲ್ಲ ವಾಣಿಯರು ಹೋಗಿ ಮನೆಯಲ್ಲಿ ನಿದ್ದೆ ಮಾಡಿದ ನಂತರ ನಾನು ಹೋಗುವುದು. ಯಾವ ಕಾರ್ಯಕ್ರಮವನ್ನು ತಪ್ಪಿಸಿದವಲ್ಲ. ಹೇಳಿ, ನೀವು ಇಷ್ಟು ಜನ ಇದ್ದೀರಿ, ಎಷ್ಟು ಕಾರ್ಯಕ್ರಮ ಬಂದಿದ್ದೀರಿ ನೀವು ಪೆರನೆ ಕ್ಷೇತ್ರಕ್ಕೆ? ನನಗೆ ತಪ್ಪಿಸ್ಲಿಕ್ಕೆ ಆಗ್ತದಾ? 8 ಗಂಟೆಗೆ ಹೋದರೆ ನಾನು 3 ಗಂಟೆಗೆ ಬಂದದ್ದು ಇದೆ, 4 ಗಂಟೆಗೆ ಬಂದಿದ್ದೆ. ನನಗೆ ಸಿಕ್ಕುದು 2 ಬೋಂಡ. ಯಾವ ಲಾಭ ಕೈಲಿ ಕೂತದ್ದು ಅಲ್ಲ. ನಾನು ಕೂತಿರೋದು ಈ ದೇವಿ ಮತ್ತು ಪರಿವಾರ ದೇವಿಗಳ ಒಂದು ಭಕ್ತಿಯಿಂದ, ಆ ನಮ್ಮ ಹಿಂದಿನ ನಡ್ಕೊಂಡು ಬಂದ ಒಂದು ನಮ್ಮ ಹಿಂದಿನ ತರವಾಡ ಮನೆಯಿಂದ ನಡ್ಕೊಂಡು ಬಂದ ಒಂದು ಸಂಪ್ರದಾಯ ಇದೆ ಅಲ್ಲ, ಅದನ್ನು ಪಾಲಿಸಬೇಕು ಎಂಬ ಸದುದ್ದೇಶದಿಂದ ನಾನು ಅಲ್ಲಿ ಕೂತ್ಕೊಳ್ತೇನೆ. ಯಾವ ಲಾಭದ ದೃಷ್ಟಿಯಿಂದಲೂ ನಾನಲ್ಲಿ ಕೂತ್ಕೊಳ್ತಿರೋದಲ್ಲ. ಹಿಂದಿನ ಈಗ ವಾಹನ ಇದೆ, ಹೋಲಿಗೆ ಕಾರ್ ತಗೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಹಿಂದೆ ನಾನು ನಡ್ಕೊಂಡು ಹೋಗ್ತಿದ್ದೆ. ಯಾರೂ ನಿಮಗೆ ವಾಹನ ಬೇಕಾ ಯಜಮಾನರು ಅಂತ ಕೇಳಿದವರಿಲ್ಲ. 2 ಗಂಟೆಗೆ 3 ಗಂಟೆಗೆ ಯಾರನ್ನ ಒಬ್ಬರು ಕರ್ಕೊಂಡು, ನಮ್ಮಲ್ಲಿ ಸುಬ್ಬ ಪಟಾಣಿಂದ ಒಬ್ಬರು ಕಣ್ಣೂರಲ್ಲಿದ್ದರು, ಅವರನ್ನು ಕರ್ಕೊಂಡು ನಾನು ನಡ್ಕೊಂಡು ಬರೋದು. 3 ಗಂಟೆ 4 ಗಂಟೆ ಹೊತ್ತಿಗೆ ನಾನು ನಡ್ಕೊಂಡು ಬರೋದು. ಪ್ರತಿಯೊಂದು ಕಾರ್ಯಕ್ರಮ ಹೋಗ್ತಿದ್ದೆ.
ಈಗ ಇಷ್ಟು ತರವಾಡ ಮನೆ ನೇಮೋತ್ಸವ ಆಯ್ತಲ್ಲ, ಆ 10 ತರವಾಡ ಮನೆಗೆ ಹೋದವರು ಯಾರಿದ್ದೀರಾ ಇಲ್ಲಿ? ಆ 10 ತರವಾಡ ಮನೆಗೆ ನಾನು ಹೋಗಿದ್ದೇನೆ. ಆ 10 ಎಲ್ಲ ಯಾರು ಪ್ರೀತಿಯಿಂದ ಗೌರವ ನನ್ನ ಕರೀತಾರೆ ಅಲ್ಲಿ ನನಗೆ ಬರುವುದಿಲ್ಲ ಅಂತ ಹೇಳೋಕ್ಕೆ ನನಗೆ ಸಾಧ್ಯವೇ ಇಲ್ಲ. ನೀವು ಗಮನಿಸಿರ್ಬೋದು, ಎಷ್ಟು ನನ್ನ ಹತ್ತಿರದ ಬಂಧುಗಳ ಮದುವೆ ಬಿಟ್ಟು ನಾನು ವಾಣಿಯರ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಅವರ ಮನೆ ಹೋಗ್ಕಲೋ ಭೂತಕಾಲವೋ ಏನಿದ್ರು ನಾನು ಕ್ಷೇತ್ರದ ಯಾವುದೇ ಕಾರ್ಯಕ್ರಮ ನಾನು ಬಿಡುವುದಿಲ್ಲ. ಅದಕ್ಕೆ ನಾನು ಹೆಂಡತಿ ಹೇಳೋದುಂಟು, ನಿಮಗೆ ನನ್ನ ಹತ್ತಿರ ಸಂಬಂಧ ಅವರು ಯಾರು ಇವರು ಹೇಳೋದು ನಿಮಗೆ ಗೊತ್ತಿಲ್ಲ, ವಾಣಿಯರ ವಿಷಯ ಕೇಳಿದರೆ ನಿನ್ನೆ ಚಂಗನ್ನೇ ಮಾಡಲಲ್ಲಿ ಕೊಡ್ತೆ, ಚಂದ್ರನಲ್ಲೇ ನಿನ್ನೆ ಮಂಗನೇ, ಇದೆಲ್ಲ ನೀವು ಹೇಳ್ತೀರಿ, ಅದೆಲ್ಲ ನಿಮಗೆ ನೆನಪುಂಟು, ನನ್ನ ಸಂಬಂಧ ಅವ್ರ ನೆನಪೇ ನಿಮಗಿಲ್ಲ ಅಂತ. ಅದೆಲ್ಲ ಬೇಕು ಅಂತ ಬರೋದಲ್ಲ. ಅದು ಈ ಸಾಧಾರಣ ಹೆಚ್ಚಿನವರು ಈಗ ನೆನಪು ಉಳಿದಿಲ್ಲ, ಆದರೂ ಕೂಡ ಹೆಚ್ಚಿನವರ ಹೆಸರು ನಾನು ಹೇಳಬಲ್ಲೆ. ಈಗ ನನಗೆ ಯಾವುದು ಕಾಣುವವರ ಹೆಸರು ಹೇಳಬಲ್ಲೆ ನಾನು. ಇಂತಹ ಒಂದು ವಿಷಯದಲ್ಲಿ ನಾವು ಸಂದರ್ಭದಲ್ಲಿ ನಾವು ಇರುವಾಗ ನಾವು ಯೋಚನೆ ಮಾಡಬೇಕಾದ್ದೇನು, ನಮ್ಮ ವಾಣಿಯ ಸಮುದಾಯದ ಮತ್ತು ವಾಣಿಯ ಸಮುದಾಯದ ಕ್ಷೇತ್ರದ ಒಳಿತಿಗಾಗಿ ನಾವು ಏನು ಮಾಡಬೇಕು, ಏನು ಮಾಡಬಹುದು, ಇದನ್ನು ನಾವು ಯೋಚನೆ ಮಾಡಬೇಕೇ ವಿನ ಅನಗತ್ಯ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಜಗಳಾಡೋದಲ್ಲ, ಅವರನ್ನು ಬೈಯುವುದು ಇವ್ರನ್ನ ಬೈಯುವುದು, ಇದು ಯಾವ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಕೆಲವರು ಹೇಳೋದಿದೆ, ಯಜಮಾನ್ರಿ ಎಲ್ಲೇ ಯಜಮಾನ್ರ ಬಿಳಿಕ್ಕಿದೆ, ಎಲ್ಲೇನು ಯಜಮಾನ್ರ ಬಿಳಿಕೊಳ್ಳೋದಿಲ್ಲ, ಆಡಿದ ಪಂಡರ ಕೊಂಡಂಗೆ ಮಾತ್ರ ಹೊರಗೆ ಬಿಡಿಸಂಗೆ ಮಾದಿ ಬಿನಿ ಏರಿ ಬಿಳಿಕೊಂಡದು. ನಾನು ಯಾರ ಹತ್ರ ಹೇಳಿಲ್ಲಪ್ಪ ನನ್ನನ್ನು ಕರೀರಿ ಅಂತ. ನನಗೆ ನನ್ನ ಕಾರ್ಯಕ್ರಮಕ್ಕೆ, ನನ್ನ ಸಾಹಿತ್ಯ ಕಾರ್ಯಕ್ರಮ ನಾನು ಬಿಡ್ತೇನೆ ಇದಕ್ಕೆ ಬೇಕಾಗಿ, ನನ್ನ ಬಂಧುಗಳ ಮದುವೆ ಬಿಡ್ತೇನೆ ನಾನು ಇದಕ್ಕೆ ಬೇಕಾಗಿ, ನಾನು ಯಾರ ಹತ್ರ ಹೇಳೋದಿಲ್ಲ. ಆದರೆ ಅವ್ರು ನನ್ನನ್ನು ಬಿಡಬೇಕಲ್ಲ, ಅವ್ರಿಗೆ ನಾನು ಬಂದರೆ ಖುಷಿ, ನಾನು ಬರಬೇಕಂತ ಬಯಸ್ತಾರೆ, ಕರೀತಾರೆ, ನಾನು ಹೋಗ್ತೇನೆ. ಒಬ್ಬ ನಮ್ಮ ಕ್ಷೇತ್ರಕ್ಕೆ ಸೇರಿದ ಒಬ್ಬ ಪ್ರಮುಖ ವ್ಯಕ್ತಿ ಹೇಳಿದ್ದಾರೆ ಅಂತ, ಹಾಗೆ ಪರಮಾನ ಹೊಡಿಸಿದ್ದಾರೆ, ಅದೆಲ್ಲ ಪರನಿಲ್ಲ, ಅದು ಆಡಿದ ಪಂಡರ ಮಾತ್ರ ಪರಿಣಾಮಾದಿ ಅಂತ ಹೇಳಿದಾರಂತೆ. ಅವರು ನನ್ನ ಕರೆಯೋದು ಬೇಡ. ಆದರೆ ಇಲ್ಲಿ ನಾನು ಹೇಳ್ತೀನಿ, ಈ ಸಭೆಯಲ್ಲಿ ಹೇಳ್ತೇನೆ, ಯಾವ ವಾಣಿಯನ್ನು ಯಾವತ್ತು ಎಲ್ಲಿಗೆ ಕರೆದ್ರೂ ನಾನು ಬರ್ತೇನೆ. ನನಗೆ ಆರೋಗ್ಯ ಭಗವಂತ ಕೊಟ್ಟರೆ ನಾನು ಬರ್ತೇನೆ. ಅದಕ್ಕೆ ಅದನ್ನು ತಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಬೇಕು ಅಂತ ನನ್ನ ಕರೀತಾರೆ, ಆ ಪ್ರೀತಿಯಿಂದ ನಾನು ಅಲ್ಲಿ ಹೋಗ್ತೇನೆ, ಅಷ್ಟೇ ವಿಷಯ, ಸಾಕು. ಇನ್ನು ನಾನು ಮುಂದುವರಿಸೋದಿಲ್ಲ, ಮುಗಿಸ್ತೇನೆ. ಇನ್ನು ಪೆಟ್ಟು ಬಿದ್ದಿದ್ದು ನನಗೆ ಮಾತು ಮುಗಿಸ್ತೇನೆ. ಮುಗಿಸೋದಕ್ಕೆ ಮುನ್ನ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕಂದರೆ ಕಾರ್ಯಕ್ರಮವನ್ನು ಎಲ್ಲರೂ ಮಾಡ್ತಾರೆ. ಇದಕ್ಕಿಂತ ಎಷ್ಟೋ ದೊಡ್ಡ ಕಾರ್ಯಕ್ರಮವನ್ನು ನೋಡಿದ್ದೇನೆ, ಮಾತಾಡಿದ್ದೇನೆ. ಅದಲ್ಲ, ಕಾರ್ಯಕ್ರಮವನ್ನು ಹೇಗೆ ಮಾಡಿದ್ದೀರಿ ಎಂಬುದು ಮುಖ್ಯ. ಈಗ ರಮೇಶ್ ಶೆಟ್ಟಿ ಅನ್ನೋದನ್ನು ಹೇಳಿದರೆ ಅದು ಸತ್ಯವಾದ ಮಾತು. ಅದು ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಚಂದವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬಹುದು ಅಂತ ನೀವು ಇಲ್ಲಿ ತೋರಿಸಿಕೊಟ್ಟಿದ್ದೀರಿ. ವೇದಿಕೆಗೆ ಅದರದೇ ಗೌರವ ವೇದಿಕೆಗಿದೆ, ಸಭೆಯ ಗೌರವ ಸಭೆಗಿದೆ. ಯಾರನ್ನು ಹೇಗೆ ನೋಡಿ, ಅದೇ ಆಗ ಪ್ರತಿಭಾವಂತರನ್ನು ಪುರಸ್ಕಾರ ಮಾಡಿದ್ದೀರಿ, ನೀವು ಹಿರಿಯರನ್ನು ಗುರುತಿಸಿದಿರಿ, ಮಕ್ಕಳನ್ನು ಗುರುತಿಸಿರಿ. ಇದು ಅತ್ಯಂತ ಅಗತ್ಯ ಮಾಡಬೇಕಾದ ಕೆಲಸ. ನಾವು ಬಂದು ಕಾಫಿ ಕುಡಿದು ಊಟ ಮಾಡಿ ಹೋದರೆ ಅದು ಸಭಾ ಕಾರ್ಯಕ್ರಮ ಆಗೋದ್ರಲ್ಲಿ ಯಾವ ಪ್ರಯೋಜನವೂ ಇರೋದಿಲ್ಲ. ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೋದರೆ ಮಾತ್ರ ನಮ್ಮ ಸಂಘಕ್ಕೆ ಒಂದು ಬೆಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯರಲ್ಲಿ 4 ರೀತಿಯ ಮನುಷ್ಯರು ಇರ್ತಾರಂತೆ. ಕತ್ತಲೆಡೆಗೆ ಹೋಗುವವರು, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವವರು, ಬೆಳಕಿನಿಂದ ಕತ್ತಲೆಗೆ ಹೋಗುವವರು, ಕತ್ತಲೆಯಿಂದ ಕತ್ತಲೆಗೆ ಹೋಗುವವರು, ಆಯಿತಾ? ಇನ್ನು ಬೆಳಕಿನಿಂದ ಪ್ರಚಂಡ ಬೆಳಕಿನತ್ತ ಹೋಗುವವರು. ಇಷ್ಟು ಬಗೆಯ ಮನುಷ್ಯರಿದ್ದಾರಂತೆ. ಇದರಲ್ಲಿ ನಾವು ಯಾವ ಮನುಷ್ಯರಾಗಬೇಕು? ನಾವು ಬೆಳಕಿನಿಂದ ಪ್ರಚಂಡ ಬೆಳಕಿನತ್ತ ಸಾಗುವಂಥ ವ್ಯಕ್ತಿಗಳಾಗೋಣ ಅಂತ ಆಯಿತಾ? ಪೆಣ್ಣಶ್ರೀ ಮುಚ್ಚೋಡು ಭಗವತಿ ಎಲ್ಲರಿಗೂ, ಐವಾರ ದೇವಿಗಳು ಮತ್ತು ಮುಚ್ಚೋಡು ಭಗವತಿ ಎಲ್ಲ ವಾಣಿಯ ಸಮುದಾಯದವರಿಗೂ, ನನ್ನನ್ನು ಸೇರಿಸಿಕೊಂಡು ನನಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ವಿರಮಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಪೆರ್ನೆ ಕ್ಷೇತ್ರದ ಹಿನ್ನೆಲೆಯ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ಹಂಚಿಕೊಂಡ ಗೌರವಾನ್ವಿತರಿಗೆ ವಂದನೆಗಳು. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಇದರ ಕ್ರಿಕೆಟ್ ಟೂರ್ನಮೆಂಟ್ GPL ಇದರ ಲೋಗೋ ಬಿಡುಗಡೆ ಮತ್ತು
ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಬಂದಿರುವಂಥ ಎಲ್ಲ ಹಿರಿಯರೇ, ಎಲ್ಲ ಸಂಘದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಅಂದರೆ ಸಮಯದ ಅಭಾವ ಇದೆ, 2 ಗಂಟೆ ದಾಟಿದೆ. ಇನ್ನು ಅಧ್ಯಕ್ಷರು ತುಂಬ ಮಾತಾಡಿದರೆ ಅದು ಪ್ರಯೋಜನ ಇಲ್ಲ. ಆದರೆ 2 ಮಾತನ್ನು ಆಡಲೇಬೇಕು. ಒಂದು ವಿಚಾರ ಏನು ಅಂತಂದರೆ, ಇಷ್ಟು ಜನ ಪ್ರತಿ ಮನೆಯಿಂದ ಎಲ್ಲರೂ ಇಲ್ಲಿ ಬಂದಿರುವಂಥದ್ದು ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಸಂಘಟನೆ ಅಂತ ಹೇಳುವಾಗ ಅಧ್ಯಕ್ಷರದ್ದು ಮಾತ್ರ ಆಗೋದಿಲ್ಲ, ಎಲ್ಲರೂ ಸೇರಿದರೆ ಮಾತ್ರ ಸಂಘ ಬೆಳೀಲಿಕ್ಕೆ ಸಾಧ್ಯ ಅನ್ನೋದನ್ನು ನೀವೆಲ್ಲರೂ ತೋರಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ, ವೇದಿಕೆಯಲ್ಲಿ ನೀವು ನೋಡಿರ್ಬೋದು, ಇವತ್ತು ನಾವು ವಿಶೇಷವಾಗಿ ವೇದಿಕೆಯನ್ನು ನಾವು ಪ್ರತಿ ವರ್ಷ, ಕಳೆದ ವರ್ಷವೂ ಕೂಡ ವಿಶೇಷವಾಗಿ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ನಾವು ಕರೆದಿದ್ದೇವೆ. ನಿಮಗೆ ಗೊತ್ತಿರ್ಬೋದು, ಯೂತಲ್ಲಿ ಕಳೆದ ವರ್ಷವೂ ಕೂಡ ನಾವು 2 ಕರೆದಿದ್ದೀವಿ. ಒಂದು ಮಹಿಳಾ ವಿಭಾಗವನ್ನು ಕರೆದಿದ್ದೇವೆ, ಇನ್ನೊಂದು ಕೂಡ ಜೆಂಟ್ಸ್ ವಿಭಾಗದಲ್ಲಿ ಕೂಡ ಕರೆದಿದ್ದೇವೆ. ಯಾಕೆ ಕರೆದಿದ್ದೇವೆ ಅಂತ ಹೇಳಿದರೆ, ಇವತ್ತು ಸಮಾಜದಲ್ಲಿ ಯಾರೋ ಬಂದು ಮಾಹಿತಿ ಕೊಟ್ಟರೆ ಅಥವಾ ಮಾರ್ಗದರ್ಶನ ಮಾಡಿದರೆ ಯಾರೂ ಕೇಳುವುದಿಲ್ಲ. ಆ ಕ್ಷೇತ್ರದಲ್ಲಿ ಯಾರಾದರೂ ಸಾಧನೆ ಮಾಡಿದವರು ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳ್ತಾರೆ. ಇವತ್ತಿನ ಯಂಗ್ ಜನ್ರೇಷನ್ಗೆ ಬೇಕಾಗಿದ್ದು ಅದುವೇ. ನಿಮಗೆ ಗೊತ್ತಿದೆ, ಪ್ರೀತಮ್ ಅವರು ಸುಗ್ಗಿ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರೋರು ಗೊತ್ತಿದೆ. ಅಂದರೆ ಒಂದು ನಮ್ಮ ಸಮುದಾಯದಲ್ಲಿ ಇದ್ದವರು, ಅಂದರೆ ಬೇರೆಯವರಿಗೆ ಒಂದು ಮಾದರಿಯಾಗಿ ಬೆಳೆಯುವಂಥವರು ನಮ್ಮ ಈ ವೇದಿಕೆ. ಅವರು ಬರುವುದಿಲ್ಲ ಅಂತಲೇ ಹೇಳಿದರು, ಯಾಕಂದರೆ ನಾವು ಮೊನ್ನೆ ತುಂಬ ಕಾರ್ಯಕ್ರಮ ಬಂದಿದ್ದೆ, ಬರಲಿಕ್ಕೆ ಆಗೋದಿಲ್ಲ ಅಂತ. ಅವರಿಗೆ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಬಂದರೆ ನಮ್ಮ ಯೂತ್ ಮಾದರಿ ಆಗ್ತಾರೆ, ಅವರು ನಿಮ್ಮ ಮಾತನ್ನು ಕೇಳ್ತಾರೆ, ನಿಮ್ಮನ್ನು ಫಾಲೋ ಮಾಡ್ತಾರೆ, ನೀವು ಎಲ್ಲಿ ಕೆಲಸದಲ್ಲಿದ್ದೀರಿ. ಯಾಕಂದರೆ ಕಳೆದ ವರ್ಷ ನಾವು ಇದೇ ಥರ ಕಾರ್ಯಕ್ರಮದಲ್ಲಿ ಕೂಡ ಕರೆದಿದ್ದೇವೆ. ಕಾವ್ಯ ಗೊತ್ತಿರ್ಬೋದು, ಕಾವ್ಯ ಸಂತೋಷ್ ಈಶ್ವರಮಂಗಲದವರು, ಅವರು ಕೂಡ MTech ಮಾಡಿದಂಥವರು, ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ. ಅಂದರೆ ಒಂದು ಮಹಿಳೆಯಾಗಿ ಸಬಲೀಕರಣ ಬಗ್ಗೆ ಮಾತಾಡಿದ್ರಲ್ಲ, ಅಂದರೆ ಮಹಿಳೆಯರೇ ಸಬಲೀಕರಣ ಬಗ್ಗೆ ಮಾತಾಡಿದರೆ ಮಾತ್ರ ನಿಮಗೆ ಅವರೊಂದು ರೋಲ್ ಮಾಡೆಲ್ ಆಗಿ ಕಾಣ್ತಾರೆ. ಬೇರೆ ಯಾರಾದರೂ ಮಾತಾಡಿದರೆ ನಿಮಗೆ ಕಾಣಲ್ಲ. ಯಾಕೆ ಕಾಣಲ್ಲ ಅಂತಂದರೆ, ಮಾತಾಡುವವರು ಕೆಲಸ ಮಾಡಿರಬೇಕು, ಅಂಥವ್ರು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಇರುವಂಥದ್ದು. ಯಾರೋ ಬಂದು ಮಾತಾಡ್ತಾರೆ ಅಂತಂದರೆ ವೇದಿಕೆಯಲ್ಲಿ ಇವತ್ತಿನ ಜನ್ರೇಷನ್ ಕೇಳೋದಿಲ್ಲ. ಇವತ್ತಿನ ಜನ್ರೇಷನ್ ಏನು ಕೇಳ್ತಾರೆ ಅಂತಂದರೆ, ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಅವರು ಯಾವ ಕಂಪ್ನಿಯಲ್ಲಿದ್ದಾರೆ, ಯಾವ ಹುದ್ದೆಯಲ್ಲಿದ್ದಾರೆ, ಎಷ್ಟು ಸಂಬಳ ಸಿಗ್ತದೆ, ನಿಜವಾಗಿ ಅವರು ಮಾತಾಡಿದ್ದು ಅರ್ಥ ಇದೆಯಾ ಇಲ್ವ ಅಂತ ಕೇಳುವಂಥ ಯಂಗ್ ಜನ್ರೇಷನ್ ಯುಗದಲ್ಲಿ ನಾವಿದ್ದೀವಿ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಅದೇ ಥರ ನಾವು ಕೂಡ ಅಂಥವ್ರನ್ನು ಕರೆದು ಸರಿಯಾದ ಮಾಹಿತಿ ಮಾರ್ಗದರ್ಶನವನ್ನು ನಾವು ಕೊಡಬೇಕಾಗಿದೆ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ನಾವು ನಿಶಾ ಜಯರಾಮನ್ನು ಕರೆದಿದ್ದೇವೆ. ವಿಶೇಷವಾಗಿ ಅದು ಯಾಕೆ ಕರೆದಿದ್ದೇವೆ ಅಂತಂದರೆ, ನಿಶಾ ಜಯರಾಮ್ ಅವರು ಈ ಸಭೆಗೆ ವಿಶೇಷವಾಗಿ ಇವತ್ತು ಬಂದಿದ್ದಾರೆ. ಯಾಕೆಂತಂದರೆ ಜಯರಾಮ್ ಅಣ್ಣವರು ಈ ಸಂಘವನ್ನು 20 ವರ್ಷದ ಹಿಂದೆ ಈ ಥರ ಮಾಡಬೇಕು ಅಂತ ಕನಸು ಕಂಡವರು. ಹಂಗಾಗಿ ಅವರು ನಮಗೆಲ್ಲರೂ ರೋಲ್ ಮಾಡಲ್. ಇದು ಜಯಲಕ್ಷ್ಮಿ ಅನ್ನುವಂಥವರು ನಮಗೆ ರೋಲ್ ಮಾಡಲ್. ಸಮಾಜದಲ್ಲಿ ಅವರು ಬದುಕುವ ರೀತಿ ನಮಗೆ ಸಮಾಜಕ್ಕೆ ಅಥವಾ ಅವರು ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಮೂರನೇದಾಗಿ, ಅವರು ನಮ್ಮನ್ನು ಅವತ್ತು ಸಂಘಕ್ಕೆ ಮಾಡಿದಂಥ ಸೇವೆ ನಾವು ಇವತ್ತು ಅವರನ್ನು ಗುರುತಿಸಿದ್ದೇವೆ. ಅಂದರೆ ಸಂಘದಲ್ಲಿ ಅವರು ಇದ್ದರು, ಅವರನ್ನು ನಾವು ಬೇರೆ ರೀತಿಯಲ್ಲಿ ನೆನೆಸಲಿಕ್ಕೆ ಆಗೋದಿಲ್ಲ. ಈ ಥರ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಖುಷಿಯಾಗಿದೆ. ಮೂರನೇದಾಗಿ, ನಿಮಗೆ ಗೊತ್ತಿದೆ, ಅವರು ಲಾಯರ್ ಆಗಿ ಕೆಲಸ ಮಾಡಿದವರು. ಚಿಕ್ಕಮಗಳೂರು ವಿಭಾಗದಲ್ಲಿ, ನಾನು ಆ್ಯಕ್ಚುಲಿ ಚಿಕ್ಕಮಗಳೂರು ಹಾಸನದಲ್ಲಿ ತುಂಬ ವರ್ಷ ಕೆಲಸ ಮಾಡಿದವನು. ಅವರು ತುಂಬ ಒಳ್ಳೆ ಲಾಯರ್, ತುಂಬ ಪ್ರಾಮಾಣಿಕತೆ ದಕ್ಷತೆ ಇದ್ದಂಥ ಲಾಯರು. ತುಂಬ ಜನರಿಗೆ ಪರಿಚಯ ಇರಲ್ಲ. ಇವಾಗ ಪುತ್ತೂರಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥವರ ಮಾರ್ಗದರ್ಶನ ಕೂಡ ನಮಗೆ ಬೇಕು. ಮತ್ತು ಉಳಿದ ಹಿರಿಯರನ್ನು ನಾನು ಮಾತಾಡಬೇಕಾಗಿಲ್ಲ. ಪೆರ್ನೆ ಯಜಮಾನರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ವಾಣಿಯನ ಗಾಣಿಗ ಸಮುದಾಯದಲ್ಲಿದ್ದವರು, ಅವರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ರಮೇಶ್ ಶೆಟ್ಟಿಯನ್ ಬಗ್ಗೆಯೂ ಎಲ್ಲರಿಗೂ ಗೊತ್ತಿದೆ, ಒಳ್ಳೆ ಮಾತುಗಾರರು. ಅವರ ಮಾರ್ಗದರ್ಶನ ಕೂಡ ನಮಗೆಲ್ಲ ಬೇಕಾಗಿದ್ದು, ಅದನ್ನು ನಾವು ಖಂಡಿತವಾಗಿ ಮಾಡುವಂಥವರು. ಇನ್ನೊಂದು ನಮಗೆ ಮುಖ್ಯ ವಿಶೇಷ ಇರುವಂಥದ್ದು, ಜಯಲಕ್ಷ್ಮಿ ಶಿವಶಂಕರ ನೆಕ್ಕರಾಜೆ. ನಿಮಗೆ ಗೊತ್ತಿದೆ, ಜಯಲಕ್ಷ್ಮಿ ಅಕ್ಕನವರು ನಮ್ಮ ಕಾವುವರು. ಯಾಕಂದರೆ ಮಹಿಳೆಯರು ಸ್ಟೇಜಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಥರ ಅಂತಂದರೆ, 4 ಮಹಿಳೆಯರು ನಿಂತರೆ 4 ಗಂಡು ಮಕ್ಕಳು ನಿಲ್ಲಬೇಕಂತಂದರೆ ಈಕ್ವಾಲಿಟಿಯನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಪುತ್ತೂರು ವಾಣಿಯನ್ ಗಾಣಿಗ ಸಮಾಜ ಯಾವತ್ತೂ ಕೂಡ ಮಹಿಳೆಯರನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಭಾಗದಲ್ಲಿ ಮಹಿಳೆಯರಿದ್ದಾರೆ. ವೇದಿಕೆಯಿಂದ ಹಿಡಿದು ಕಾರ್ಯಕ್ರಮ ನಿರೂಪಣೆ ಮಾಡುವುದರಿಂದ ನಾಳೆ ಇಲ್ಲಿ ಕೆಲಸ ಮಾಡುವ ವಿಧಾನದಿಂದ ಹಿಡಿದು ಮಹಿಳೆಯರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಅದನ್ನು ಹೇಳಬೇಕು ಅಂತ ಹೇಳುವಂಥದ್ದು ಮೆಸೇಜೇ ನಮ್ಮ ವೇದಿಕೆ. ಯಾವ ವೇದಿಕೆಯಲ್ಲೂ ನೀವು ಇಷ್ಟು ಮಹಿಳೆಯರನ್ನು ಕೂರಿಸುವುದಿಲ್ಲ. ಪುತ್ತೂರು ವಾಣಿಯನ್ ಗಾಣಿಗ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಲಿಕ್ಕೆ ಬಯಸ್ತದೆ. ಮತ್ತು ಶಿವಶಂಕರ್ ನೆಕ್ಕರಾಜ್ ಅವರು, ಯಾಕಂದರೆ ನಮಗೆ ಅವರು ಶುಭ ಹಾರೈಸಿದ್ದಾರೆ. ಮತ್ತು ಅವರ
ನಮಗೆ ಮಾರ್ಗದರ್ಶನ ಬೇಕು. ಯಾಕಂದರೆ ನಿಮಗೆ ಗೊತ್ತಿದೆ, ಶಿವಶಂಕರ ನಿಕ್ಕರಾಜಿ ಅವರು ಖಾಲಿ ಮಾರ್ಗದರ್ಶನ ಅಲ್ಲ, ಬೇರೆ ಬೇರೆ ವಿಭಾಗದಲ್ಲಿ, ಬೇರೆ ಬೇರೆ ಶಾಲೆಯಲ್ಲಿ, ಬೇರೆ ಬೇರೆ ದೇವಸ್ಥಾನದಲ್ಲಿ, ಬ್ರಹ್ಮಕಲಶದಲ್ಲಿ ವಿಶೇಷವಾಗಿ ಆರ್ಥಿಕ ಸಹಾಯ ಮಾಡುವವರು. ಸಂಘಕ್ಕೆ ಕೂಡ, ನಮ್ಮ ವಾಣಿಯನ್ ಗಾಣಿಗೆ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಂಥವರು. ಅಂಥವರ ಸಹಕಾರ ಕೂಡ ನಮಗೆ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ನೆನೆಸ್ಕೊಳ್ತೇನೆ. ಮೂರನೇದಾಗಿ ಎಲ್ಲ ಮನೆಯವರು ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಸಂಘಕ್ಕೆ ಯಾಕೆ ದುಡ್ಡು ಕೊಡಬೇಕು, ಸಂಘ ಹೆಂಗೆ ಬೆಳಿಬೇಕು ಅಂತ ಹೇಳುವಂಥದ್ದಕ್ಕೆ ಎಲ್ಲರಿಗೂ ನೆನಪಿರಲೇಬೇಕು. ಸಂಘ ತಾನೇ ಬೆಳೆಯುವುದಿಲ್ಲ. ಪ್ರತಿಯೊಬ್ಬರು ಕೂಡ ಸಂಘಕ್ಕೆ ಆರ್ಥಿಕ ನೆರವನ್ನು ಕೊಟ್ಟರೆ ಖಂಡಿತವಾಗಲೂ ಸಂಘ ಬೆಳೀಲಿಕ್ಕೆ ಅವಕಾಶ ಇದೆ. ಸಂಘ ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಗೊತ್ತಾ, ವರ್ಷದಲ್ಲಿ ಒಂದು ಸಲ. ಆದರೆ ಕೆಲವರು ನಮ್ಮನ್ನೇ ಪ್ರಶ್ನೆ ಕೇಳಿದ್ದಾರೆ, ಸಂಘ ಎಂತ ಮಾಡ್ತದೆ, ವರ್ಷಕ್ಕೊಂದು ಸಲ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂತ. ನಾನು ಹೇಳ್ತಾ ಇರೋದು, ವರ್ಷಕ್ಕೊಂದು ಸಲ ಸತ್ಯನಾರಾಯಣ ಪೂಜೆ ಅಥವಾ ನಾವು ಗಣಹೋಮ ಮಾಡೋದಕ್ಕೆ ಫಸ್ಟ್ ಬನ್ನಿ, ಆ ನಂತರ ಸಂಘದಲ್ಲಿ ಬೆಳವಣಿಗೆಗೆ ತೊಡಗಿಸ್ಕೊಳ್ಳಿ. ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶಗಳಿದೆ. ನಮ್ಮ ಸಮುದಾಯವು ಕೂಡ ಬೇರೆಯವರಿಗಿಂತ ವಿಭಿನ್ನವಾಗಿ ಕಾರ್ಯವನ್ನು ಕೆಲಸ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಅದನ್ನು ನಾವು ಬೇರೆ ಬೇರೆ ವೇದಿಕೆಯಲ್ಲಿ ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ, ಅದನ್ನೆಲ್ಲರೂ ಹೇಳಿದ್ದಾರೆ ಕೂಡ. ನಾನು ಅದನ್ನು ಮತ್ತೆ ಹೇಳುವುದಿಲ್ಲ. ಇದನ್ನು ಎಲ್ಲರೂ ಕೂಡ ಆರ್ಥಿಕ ಸಹಾಯವನ್ನು ಸಂಘಕ್ಕೆ ಕೊಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಅದರ ಜೊತೆಗೆ ಕಾರ್ಯಕ್ರಮವನ್ನು ಎಲ್ಲಾದರೂ ಇನ್ವಿಟೇಷನ್ ಸಿಕ್ಕಿದರೆ ಕೂಡ ಎಲ್ಲರೂ ಬಂದು ವರ್ಷಕ್ಕೊಂದು ಸಲ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಇನ್ನೊಂದು ಕೊನೆಯದಾಗಿ, ನಮ್ಮ ಜಿಲ್ಲಾ ಸಂಘದಲ್ಲಿ ನಮ್ಮ ಪುತ್ತೂರು ಸಂಘದ ಒಂದು ಮನವಿ ಇದೆ. ಯಾಕಂದರೆ ಜಿಲ್ಲಾ ಸಂಘ 5 ಸಂಘಕ್ಕೆ ಜಿಲ್ಲಾ ಸಂಘ ಅದು ಕೇಂದ್ರವಾಗಿ 5 ಸಂಘದ ಕೆಲಸವನ್ನು ಮಾಡ್ತದೆ. ಜಿಲ್ಲಾ ಸಂಘದ ಕಚೇರಿಯನ್ನು ಪುತ್ತೂರಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಪುತ್ತೂರಲ್ಲೇ ಜಾಗವನ್ನು ತಗೊಂಡು ಜಿಲ್ಲಾ ಸಂಘದ ವ್ಯಾಪ್ತಿ, ಯಾಕಂದರೆ ಪುತ್ತೂರು ಸಂಘಕ್ಕೂ ಕೂಡ ಯಾವುದೇ ಸ್ಥಳ ಇಲ್ಲ, ಜಿಲ್ಲಾ ಸಂಘಕ್ಕೂ ಕೂಡ ಯಾವುದೇ ಸ್ಥಳ ಇಲ್ಲ. ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ನಿಮ್ಮ ಜಿಲ್ಲಾ ಸಂಘದ ಎಲ್ಲ ವ್ಯಾಪ್ತಿ ಕೂಡ ಸೆಂಟ್ರ್ ಪಾಯಿಂಟಿಗೆ ಬರ್ತದೆ. ಪುತ್ತೂರು ಸಂಘಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ನಿಮ್ಮ ಬೆನ್ನೆಲುಬಾಗಿ ನಾವು ಖಂಡಿತವಾಗಿ ನಿಲ್ತೇವೆ, ನಿಮಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇದೊಂದು ನಮ್ಮ ಮನವಿ. ಯಾಕಂದರೆ ನೀವು ನೆಕ್ಸ್ಟ್ ಏನಾದರೂ ಜಾಗ ಸರ್ಕಾರ ವ್ಯಾಪ್ತಿಯಲ್ಲಿ ಮಾಡೋದಿದ್ದರೆ ಪುತ್ತೂರು ವ್ಯಾಪ್ತಿಯಲ್ಲೇ ನೀವು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜೊತೆ ನಾವಿದ್ದೇವೆ. ಬಿಲ್ಡಿಂಗ್ ಕಟ್ಟುವುದರಿಂದಿರ್ಬೋದು, ಧನ ಸಹಾಯ ಕಲೆಕ್ಟ್ ಮಾಡಲಿಕ್ಕೆ ಹೋಗುವುದರಿಂದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಸಹಕಾರ ಮಾಡ್ತೇವೆ ಅಂತೇಳಿ ರಾಮ ಮುಗುರೋಡಿ ಸರಿಗೆ ನಾವು ಒಂದು ಮನವಿಯನ್ನು ಕೊಡ್ತೇವೆ. ಯಾಕಂದರೆ ಇದು ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಇದೆ ಪುತ್ತೂರು. ಅಂದರೆ ವಿಟ್ಲದವರಿಗಿದೆ, ಸುಳ್ಯದವರಿಗಿದೆ, ಈಶ್ವರಮಂಗಲದವರಿಗೆ, ಮಂಗಳೂರವರಿಗೆ. ಯಾಕಂದರೆ ಪುತ್ತೂರು ಎನ್ನುವಂಥದ್ದು ಮಿಡ್ಲ್ ಪಾಯಿಂಟ್. ಹಂಗಾಗಿ ಇಲ್ಲೇ ಎಲ್ಲ ಮಾಡಿದರೆ ಎಲ್ಲ ಸಂಘಟನೆಗಳು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಮ ಭಾವನೆ. ಸಮಯದ ಅಭಾವವಾಗಿದೆ, ಜಾಸ್ತಿ ಮಾತಾಡೋದಿಲ್ಲ. ಎಲ್ಲರೂ ಸೇರಿದ್ದೀರಾ. ಇನ್ನೂ ಪ್ರತಿ ವರ್ಷವೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ನಮ್ಮ ಬೆನ್ನಿಗೆ ನೀವು ನಿಂತ್ಕೊಳ್ಳಿ. ನಾವು ಕೂಡ ಕೆಲವೊಂದು ಒತ್ತಡದಲ್ಲಿ ಕೆಲಸದಲ್ಲಿ ಪ್ರತಿ ಮನೆಗೆ ಇನ್ವಿಟೇಷನ್ ಕೊಡಲಿಕ್ಕೆ ಆಗದೇ ಇರ್ಬೋದು. ಆದರೂ ಬೇಜಾರು ಮಾಡಬೇಡಿ. ನಾವು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪ್ರಯತ್ನವನ್ನು ಮಾಡಿದ್ದೇವೆ. ಅಂದರೆ ನಮ್ಮ ಮುಖಾಂತರ ಕೊಡಲಿಕ್ಕೆ ಮಾಡಿದ್ದೀವಿ, ಪ್ರತಿ ಮನೆ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಕೆಲವೊಂದು ಮನೆಗೆ ಹೋಗಲಿಕ್ಕೆ ಆಗಲಿಲ್ಲ, ಕಾರಣಾಂತರ ಅಂದರೆ ನಾವು ಕೂಡ ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಇರುವಾಗ ನಮಗೆ ಕೂಡ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಯಾರೂ ಕೂಡ ಬೇಜಾರು ಮಾಡಬೇಡಿ. ಅವ್ರು ಬರುವುದಿಲ್ಲ, ದೊಡ್ಡ ಜನಗಳ ಮನೆಗೆ ಮಾತ್ರ ಹೋದರು ಅಂತಂದರೆ, ನಮ್ಮಲ್ಲಿ ಕೆಲವರಿಗೆ ಏನಾಗ್ತದೆ, ದೊಡ್ಡ ಜನರ ಮನೆಗೆ ಮಾತ್ರ ಹೋಗ್ತಾರೆ, ಸಣ್ಣ ಜನರ ಮನೆಗೆ ಬರುವುದಿಲ್ಲ ಅಂತಿದೆ. ಆ ಭಾವನೆ ಇಲ್ಲ, ನಮಗೆ ಆ ಭಾವನೆ ನಿಜವಾಗ್ಲೂ ಇಲ್ಲ. ಇವತ್ತು ವೇದಿಕೆಯಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವರ ವೇದಿಕೆಯವರೆಗೆ ಯಾರೂ ಕೂಡ ಶ್ರೀಮಂತರಿಲ್ಲ, ಬಡವರಿಲ್ಲ, ಎಲ್ಲರಿಗೂ ಸಮಾನ ದೃಷ್ಟಿಯಲ್ಲಿ ನಾವು ಅವರನ್ನು ಕಾಣಿದ್ದೇವೆ. ಅದು ಇಂಥ ವೇದಿಕೆ ಸಿಕ್ಕಿದ್ದಕ್ಕೆ ನಮ್ಮ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ಹೇಳಿ ಧನ್ಯವಾದವನ್ನು ಹೇಳ್ತೇನೆ. ವಂದನೆಗಳು ಸರ್. ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಮನೋಹರ್ ಪಾಟಾಳಿ ಇವರಿಂದ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥದ ವಾಣ್ಯನ್ ಗಾಣಿಗ ಸಮುದಾಯ ಸೇವಾ ಸಂಘದ ಪುತ್ತೂರು ಇದರ ಜನಪ್ರಿಯ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಕಲ್ಲರ್ಪೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಇವತ್ತಿನ ಮುಖ್ಯ ಅತಿಥಿಗಳು ನಮ್ಮ ಸಮುದಾಯದ ಮಾರ್ಗದರ್ಶಕರು, ಪೆರ್ನೆ ಕ್ಷೇತ್ರದ ಯಜಮಾನರು, ಸಾಹಿತಿ, ಧಾರ್ಮಿಕ ಮುಂದಾಳು ಶ್ರೀ ಕೃಷ್ಣಯ್ಯ ಅನಂತಪುರ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಇವರ ಜೊತೆ ಉಪಸ್ಥಿತರಿರುವ ಶ್ರೀ ಕೃಷ್ಣಯ್ಯ ಅನಂತಪುರ ಇವರ ಶ್ರೀಮತಿಯವರಿಗೂ ತುಂಬು ಹೃದಯ ಧನ್ಯವಾದಗಳು. ನೀವೊಮ್ಮೆ ವೇದಿಕೆಗೆ ಬರಬೇಕಾಗಿ ಕಿರು ಕಾಣಿಕೆಯನ್ನು ಅಧ್ಯಕ್ಷರು ನೀಡಿ ಗೌರವಿಸಬೇಕಾಗಿ ವಿನಂತಿ.
ಅತಿಥಿಗಳಿಗೆ ಮತ್ತು ಹಿರಿಯರಿಗೆ ಭೋಜನದ ವ್ಯವಸ್ಥೆಯನ್ನು ಕುಳಿತು ಭೋಜನದ ವ್ಯವಸ್ಥೆಯನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನೆನಪು ಚಿರಾಯು ಆಗಲಿ ಎಂಬ ಆಶಯದೊಂದಿಗೆ ಅಧ್ಯಕ್ಷರು ಅತಿಥಿವರ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲಿ ಸಿಕ್ಕಲಿಲ್ಲ. ನಿಜವಾಗಿ ನನಗೆ ಖುಷಿಯಾಯಿತು. ಯಾಕಂದರೆ ಇದು ಸದಾ ನೆನಪಿನಲ್ಲಿರುವಂಥ ಒಂದು ಬಹುಮಾನ ಕೊಟ್ಟಿದ್ದೀರಿ. ಧನ್ಯವಾದ. ತುಳಸಿಯೊಟ್ಟಿಗೆ ತುಳಸಿ ದಳಕ್ಕೂ ಸಿಕ್ಕಿದೆ. ಅದಕ್ಕೆ ಇನ್ನಷ್ಟು ಅಭಿಮಾನದಲ್ಲಿ ಪ್ರೀತಿಯಲ್ಲಿ ನಿಮಗೆ ನಾನು ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ನಮ್ಮ ಸಮುದಾಯದ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಮಾಹಿತಿ ನೀಡಿದ ನಮ್ಮ ಮತ್ತೋರ್ವ ಅತಿಥಿ ಶ್ರೀ ರಮೇಶ್ MK ಚೆಟ್ಟಿಯನ್ ಪೆರ್ನೆ ಮುಚ್ಚಿಲೋಟು ಭಗವತಿ ಕ್ಷೇತ್ರ, ಇವರಿಗೂ ಅನಂತ ಧನ್ಯವಾದಗಳು. ಇವರಿಗೆ ಅಧ್ಯಕ್ಷರು ಕಿರುಕಾಣಿಕೆ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಿರುವ ಶ್ರೀಮತಿ ಜಯಲಕ್ಷ್ಮಿ ಶಿವಶಂಕರ ನೆಕ್ಕರಾಜ್, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿರುವ ಕೊಡುಗೈ ದಾನಿ ಪ್ರೀತಮ್ KS ನಿರ್ದೇಶಕರು ಸ್ವಿಗ್ಗಿ ಇಂಡಿಯಾ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ವೇದಿಕೆಯಲ್ಲಿರುವ ಮತ್ತೋರ್ವ ಅತಿಥಿ ಶ್ರೀಮತಿ ನಿಶಾ ಜಯರಾಮ್, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಪುತ್ತೂರಿನ ಖ್ಯಾತ ವಕೀಲರು ಇವತ್ತಿನ ಅತಿಥಿ ಶ್ರೀ P ರಾಘವ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ವೇದಿಕೆಯಲ್ಲಿರುವ ಶ್ರೀಮತಿ ಕಾವ್ಯ ಸಂತೋಷ್ ಈಶ್ವರಮಂಗಲ, ಇವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮ ಕ್ರಿಯಾಶೀಲ ಕಾರ್ಯದರ್ಶಿ ಆದಂತಹ ಶ್ರೀಮತಿ ಜಯಲಕ್ಷ್ಮಿ DS, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಬೇರೆ ಬೇರೆ ಭಾಗದ ವಾಣಿಯನ್ ಗಾಣಿಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾದ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಇಲ್ಲಿರುವ ಮಾಧ್ಯಮ ಮಿತ್ರರು, ಸುದ್ದಿ ಮೀಡಿಯಾ ಹಾಗೂ ಛಾಯಾಗ್ರಾಹಕರಾದ ಕಾರ್ತಿಕ್ ಮತ್ತು ತಂಡ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ನೀಡಿದಂತಹ ಪ್ರೇಮ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಪುತ್ತೂರು ಹಾಗೂ ಬೆಳಗಿನ ವೈದಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ರವಿ ನೆಲ್ಲಿತಾಯತ್ ಅವರ ಬಳಗಕ್ಕೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸಭಾಬಂಧ ಆಡಳಿತ ಮಂಡಳಿ ಹಾಗೂ ಸದಾ ನಮಗೆ ಸಹಕರಿಸುತ್ತಿರುವ ವಿಜಯ ಶಾಮಿಯಾನದ ಮಂಜುನಾಥ್ ಭಟ್, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.